ಸಿರಿಗನ್ನಡಂ ಗೆಲ್ಗೆ ಎಲ್ಲರಿಗೂ ಆತ್ಮೀಯ ಶುಭ ಸಂಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ತಾಲೂಕು ಘಟಕದ ಸಾಹಿತ್ಯ ಚಟುವಟಿಕೆಗಳು ರಾಜ್ಯದಲ್ಲಿ ಮುಂಚೂಣಿಯಲ್ಲಿದ್ದು ಎಲ್ಲರ ಮನಗೆದ್ದಿರುವುದು ನಮಗೆಲ್ಲ ಅತ್ಯಂತ ಹೆಮ್ಮೆಯ ವಿಷಯ. ಇತ್ತೀಚೆಗೆ ತಾನೇ ನಮ್ಮ ತಾಲೂಕು ಘಟಕ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅತ್ಯಂತ ಯಶಸ್ವಿಯಾಗಿ ಆಯೋಜಿಸಿರುವಂಥ ನಮಗೆ ಇಂದು ಈ ಮುಸ್ಸಂಜೆ ಇನ್ನೊಂದು ಈ ಹೆಮ್ಮೆಯ ಕಾರ್ಯಕ್ರಮ. ನಾಡಿನ ಹಾಸ್ಯ ಸಾರಸ್ವತ ಲೋಕದ ದಿಗ್ಗಜರಾದಂಥ ಶ್ರೀ ವೈ.ವಿ. ಗುಂಡೂರಾವ್ ಹಾಗೂ ಶ್ರೀ ಅಣುಕ ರಾಮನಾಥ್ ಅವರು ನಮ್ಮ ಜೊತೆ ಇರುವಂಥದ್ದು ನಮಗೆ ಅತ್ಯಂತ ಹರ್ಷ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ, ನಗಿಸುವ ನಗಿಸಿ ನಗುತ್ತ ಬಾಳುವ ವರವಿಮಿಗೆ ನೀ ಬೇಡಿಕೊಳ್ಳೋ ಮಂಕುತಿಮ್ಮ ಅಂತ DVG ಅವರು ಹೇಳಿದ ಹಾಗೆ ನಾವು ನಗುವಂಥ ಅವಕಾಶವನ್ನು ಜೀವನದಲ್ಲಿ ಯಾವತ್ತೂ ಕಳ್ಕೊಳ್ಬಾರ್ದು. ಇವತ್ತು ನಮಗೆ ಅಂತ ಒಂದು ಸುಸಂದರ್ಭ. ಈ ಸಂದರ್ಭದಲ್ಲಿ ನಮ್ಮ ಸಾರಸ್ವತ ಲೋಕದ ಕನ್ನಡ ಹಾಸ್ಯ ಸಾರಸ್ವತ ಲೋಕದ ದಿಗ್ಗಜರು ನಮ್ಮ ಜೊತೆ ಇರುವಂಥ ಸಂತೋಷ. ಕ್ರಮವನ್ನು ನಮ್ಮ ಪರಿಷತ್ತಿನ ಪ್ರತಿಭಾವಂತ ಗಾಯಕಿಯಾಗಿರುವಂತಹ ಶ್ರೀ ರತ್ನಾವತಿ ಜೆ ಬೈಕಾಡಿಯವರ ಆಶಯ ಗೀತೆಯೊಂದಿಗೆ ಇಂದಿನ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಆಶಯ ಗೀತೆಯ ರಚನೆ ಸೇಡಿಯಾಪು ಕೃಷ್ಣ ಭಟ್ಟ. ಎಣ್ಣೆ ಹೊಯ್ಯಮ್ಮ ದೀಪಕ್ಕೆ, ಎಣ್ಣೆ ಹೊಯ್ಯಮ್ಮ ದೀಪಕ್ಕೆ, ಎಣ್ಣೆ ಹೊಯ್ಯಮ್ಮ ದೀಪಕ್ಕೆ, ಎಣ್ಣೆ ಹೊಯ್ಯಮ್ಮ ದೀಪಕ್ಕೆ. ಬತ್ತಿ ಬತ್ತುತ್ತಿದೆ ಬೆಳಕು ಬಾಡುತ್ತಿದೆ, ಬತ್ತಿ ಬತ್ತುತ್ತಿದೆ ಬೆಳಕು ಬಾಡುತ್ತಿದೆ, ಕತ್ತಲೆ ಮುಂದೆ ಮುಂದೊತ್ತುತ್ತಿದೆ, ಅತ್ತಲಿಂದಿತ್ತಲು ಕಂಡಿಯೊಳಗೆ ನುಗ್ಗಿ ಒತ್ತರದಲ್ಲಿ ಗಾಳಿ ಬೀಸುತ್ತಿದೆ. ಎಣ್ಣೆ ಹೊಯ್ಯಮ್ಮ ದೀಪಕ್ಕೆ, ಎಣ್ಣೆ ಹೊಯ್ಯಮ್ಮ ದೀಪಕ್ಕೆ. ಹೊರಗೆ ಗಿಡ ಮರಗಳ ಕೊಂಬೆರೆಂಬೆಗಳು ಬಡಿದಾಡಿಕೊಂಡು ಬೋರಿಡುತ್ತಲಿವೆ, ಕರಿಬಾನ ಕರ್ಮುಗಿಲ್ಲರಿಲೊಂದೊಂದನೆ ಮೆಟ್ಟಿ ಕುಡಿ ಮಿಂಚಿನಲ್ಲಿ ಗಹಗಹಿಸುತ್ತಿದೆ. ಎಣ್ಣೆ ಹೊಯ್ಯಮ್ಮ ದೀಪಕ್ಕೆ, ಎಣ್ಣೆ ಹೊಯ್ಯಮ್ಮ ದೀಪಕ್ಕೆ. ಹಸಿದ ಮಕ್ಕಳು ಬಟ್ಟಲೆನ್ನದು ತನ್ನದೆಂದೆಳೆದಾಡಿಕೊಂಡು ಗುದ್ದಾಡುತ್ತಿವೆ, ಹಸಿದ ಮಕ್ಕಳು ಬಟ್ಟಲೆನ್ನದು ತನ್ನದೆಂದೆಳೆದಾಡಿಕೊಂಡು ಗುದ್ದಾಡುತ್ತಿವೆ. ಹಿರಿಯರ ಸಂಧ್ಯಾ ವಂದನೆಯ ಸಾಹಿತ್ಯವ, ಹಿರಿಯರ ಸಂಧ್ಯಾ ವಂದನೆಯ ಸಾಹಿತ್ಯವ ಕಡೆಗಾಲೊಳೆಡವಿ ಚೆಲ್ಲಾಡುತ್ತಿವೆ. ಎಣ್ಣೆ ಹೊಯ್ಯಮ್ಮ ದೀಪಕ್ಕೆ, ಎಣ್ಣೆ ಹೊಯ್ಯಮ್ಮ ದೀಪಕ್ಕೆ. ಗೋಡೆಯ ಬಳಿಯಿಂದ ಹಸಿರು ಗಣ್ಣಿನ ಭೂತ ಹಾಲಳಗೆಯ ಬಳಿ ಸಾರುತ್ತಿದೆ, ಗೋಡೆಯ ಬಳಿಯಿಂದ ಹಸಿರು ಗಣ್ಣಿನ ಭೂತ ಹಾಲಳಗೆಯ ಬಳಿ ಸಾರುತ್ತಿದೆ. ಗೂಡಿನ ಗಿಳಿ ಹೆಸರೆತ್ತಿ ಕರೆದು ಕೂಗಿ, ಗೂಡಿನ ಗಿಳಿ ಹೆಸರೆತ್ತಿ ಕರೆದು ಕಿರಿ, ಕಾಣದೆ ನಿನ್ನ ಕಂಗೆಡುತ್ತಲಿದೆ. ಎಣ್ಣೆ ಹೊಯ್ಯಮ್ಮ ದೀಪಕ್ಕೆ, ಎಣ್ಣೆ ಹೊಯ್ಯಮ್ಮ ದೀಪಕ್ಕೆ.
ಬತ್ತಿ ಬತ್ತುತ್ತಿದೆ ಬೆಳಕು ಬಾಡುತ್ತಿದೆ, ಬತ್ತಿ ಬತ್ತುತ್ತಿದೆ ಬೆಳಕು ಬಾಡುತ್ತಿದೆ, ಕತ್ತಲೆ ಮುಂದೆ ಮುಂದೋತ್ತುತ್ತಿದೆ, ಅತ್ತಲಿಂದಿತ್ತಲು ಕಂಡಿಯೊಳಗೆ ನುಗ್ಗಿ ಉತ್ತರದಲ್ಲಿ ಗಾಳಿ ಬೀಸುತ್ತಿದೆ, ಎಣ್ಣೆ ಹೊಯ್ಯಮ್ಮ ದೀಪಕ್ಕೆ, ಎಣ್ಣೆ ಹೊಯ್ಯಮ್ಮ ದೀಪಕ್ಕೆ. ಬೆಳಕು ಬಾಡದಂತೆ ಬೆಳಕು ಮೂಡುವಂತೆ ದೀಪಕ್ಕೆ ಎಣ್ಣೆ ಹೊಯ್ದು ಬೆಳಕನ್ನು ಎಲ್ಲೆಲ್ಲೂ ಪಸರಿಸುವಂತೆ ಅರ್ಥಪೂರ್ಣ ಆಶಯ ಗೀತೆಯನ್ನು ಹಾಡಿದಂಥ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂಥ ಶ್ರೀಮತಿ ರತ್ನಾವತಿ ಜೆ ಬೈಕಾಡಿ ಅವರಿಗೆ ವಂದನೆಗಳು. ಇದೀಗ ಕಾರ್ಯಕ್ರಮದ ಪ್ರಸ್ತಾವನೆ, ಸ್ವಾಗತ ಹಾಗೂ ಇಂದಿನ ಸಂಪನ್ಮೂಲ ವ್ಯಕ್ತಿಗಳ ಪರಿಚಯ ಇದನ್ನು ಮಾಡಲಿದ್ದಾರೆ ನಮ್ಮ ಗೌರವ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರು. ಇವತ್ತಿನ ಈ ಸಂಜೆಯ ಸಿಡಿಲು ನಗೆ ಹಬ್ಬ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಆಹ್ವಾನಿಸುವ ಜವಾಬ್ದಾರಿ ನನ್ನ ಮೇಲಿದೆ. ಅದೇ ರೀತಿ ಬಂದಂತಹ ಸಂಪನ್ಮೂಲ ವ್ಯಕ್ತಿಗಳನ್ನು ಪರಿಚಯಿಸುವಂಥ ಒಂದು ದೊಡ್ಡ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಮೊದಲಾಗಿ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಮಂಜುನಾಥ್ ರೇವಣ್ಕರ್ ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದಂತಹ ವೈ ವಿ ಗುಂಡೂರಾವ್ ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಅಧ್ಯಕ್ಷರು ಹಾರ ಹಾಕಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಅದೇ ರೀತಿ ಇನ್ನೋರ್ವ ಅತಿಥಿ ಶ್ರೀ ಅಣಕು ರಾಮನಾಥ್ ಅವರನ್ನು ಸಹ ಅತ್ಯಂತ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮವರೇ ಆದಂತಹ ಹವ್ಯಕ ಸಭಾ ಮಂಗಳೂರು ಇದರ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಸಹ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ಅವರಿಗೆ ನಮ್ಮ ಗೌರವ ಕಾರ್ಯದರ್ಶಿಗಳು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಅದೇ ರೀತಿ ಹವ್ಯಕ ಮಹಾಮಂಡಲದ ಅಧ್ಯಕ್ಷರಾದಂತಹ ನಮ್ಮ ಗಣೇಶ್ ಕಾಶಿಮಠ್ ಅವರನ್ನು ಸಹ ಸ್ವಾಗತಿಸ್ತಾ ಇದ್ದೇನೆ. ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನದ ಗಣೇಶ್ ಸುಂದರ್ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕೋಶಾಧಿಕಾರಿ ಸುಬ್ರಾಯ ಭಟ್ ಅವರನ್ನು ಸಹ ಸ್ವಾಗತಿಸ್ತಾ ಇದ್ದೇನೆ. ನೇರವಾಗಿ ವ್ಯಕ್ತಿ ಪರಿಚಯಕ್ಕೆ ನಾನು ಬರ್ತಾ ಇದ್ದೇನೆ. ಮೊದಲು ಮಾತನಾಡಲಿರುವಂತಹ ಅಣಕು ರಾಮನಾಥ್ ಅವರನ್ನು ಪರಿಚಯಿಸ್ತಾ ಇದ್ದೇನೆ. ಎನ್ ರಾಮನಾಥ್ ಅವರು ಪ್ರಸಿದ್ಧರಾಗಿರುವುದು ಅಣಕು ರಾಮನಾಥ್ ಅಂತೇಳಿ. ವೃತ್ತಿಯಿಂದ ಸಿವಿಲ್ ಇಂಜಿನಿಯರ್. ಸುಮಾರು 2000ಕ್ಕೂ ಹೆಚ್ಚು ಇಂಗ್ಲೀಷ್ನಲ್ಲಿ ಆರ್ಟಿಕಲ್ ಬರೆದಿರ್ತಾರೆ. 3 ಪುಸ್ತಕಗಳನ್ನು ಬರೆದಿರ್ತಾರೆ. ಕನ್ನಡದಲ್ಲಿ ಸಹ 20ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿರುತ್ತಾರೆ. ಕನ್ನಡ, ಇಂಗ್ಲೀಷ್, ಸಂಸ್ಕೃತ, ಹಿಂದಿ, ತಮಿಳು, ತೆಲುಗು ಈ ಎಲ್ಲ ಭಾಷೆಗಳನ್ನು ನಿರರ್ಗಳವಾಗಿ ಮಾತನಾಡುವ ಅಣಕು ರಾಮನಾಥ್ ಅವರು ಬಹಳಷ್ಟು ಪ್ರಸಿದ್ಧರಾಗಿರುವುದು ಅವರ ರಾಮಬಾಣ ಅಂತ ಹೇಳುವ ಒಂದು ಫನ್ನಿ ಆನ್ಸರ್ಗಳ ಇರುವಂತಹ ಒಂದು ವಿಶೇಷವಾದ ಸಂಕಲನ. ಹೇಗೆ ಬೀಚಿಯವರು ಉತ್ತರ ಭೂಪ ಅಂತೇಳಿ ಒಂದು ಪುಸ್ತಕವನ್ನು ಮಾಡಿದ್ದಾರೆ, ಆ ನಂತರದಲ್ಲಿ ಕನ್ನಡದಲ್ಲಿ ಬಂದದ್ದು ನಮ್ಮ ರಾಮಬಾಣ, ನಮ್ಮ ರಾಮನಾಥ್ ಅವರದು. ಅವರು ಸುಮಾರು 900ಕ್ಕೂ ಹೆಚ್ಚು ಸ್ಟೇಜ್ ಶೋಗಳನ್ನು ಬೇರೆ ಬೇರೆ ದೇಶಗಳಲ್ಲಿ, ಬಹ್ರೈನ್, ಕತಾರ್, ಸಿಡ್ನಿ, ಮಸ್ಕತ್, ಸಿಂಗಪೂರ್, ಬಾಂಬೆ, ಡೆಲ್ಲಿ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಮಾಡಿ ಪ್ರಸಿದ್ಧಿಯನ್ನು ಪಡೆದಿರುತ್ತಾರೆ. 300ಕ್ಕೂ ಹೆಚ್ಚು ಬಾರಿ ಮಾಸ್ಟರ್ ಹಿರಣ್ಯ ಅವರ ಜೊತೆ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಹಾಗಾಗಿ ಅವರಿಗೆ ಕೊಟ್ಟಂಥ ವಿಷಯ ಮಾಸ್ಟರ್ ಹಿರಣ್ಯ ಮತ್ತು ಹಾಸ್ಯ ಅನ್ನೋ ವಿಚಾರವಾದ ಬಗ್ಗೆ ಇವತ್ತು ಅವರು ಮಾತಾಡಲಿಕ್ಕಿದ್ದಾರೆ. ಅದಲ್ಲದೆ ರೇಡಿಯೋಗಳಲ್ಲಿ, ಟಿ ವಿ ಶೋಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಅವರದ್ದೇ ಆದಂತಹ ಒಂದು ಹಾಸ್ಯದ
ಹೊನಲನ್ನು ಹಾರಿಸ್ತಾ ಇದ್ದಾರೆ. ಅವರು ಹಲವಾರು ಪತ್ರಿಕೆಗಳಲ್ಲಿ ಕಾಲಮ್ಗಳನ್ನು ಬರೀತಾ ಇದ್ದಾರೆ. ಗರಮ ಗರಂ ಅಂತ ಹೇಳಿ, ಹೊರನಾಡ ಚಿಲುಮೆಯಂತೆ ಅಂತ ಪತ್ರಿಕೆಯಲ್ಲಿ ಬರೆದಿದ್ದಾರೆ. ಅದೇ ರೀತಿ ವಿಜಯ ಕರ್ನಾಟಕದಲ್ಲಿ ಹೀಗೂ ಉಂಟೆ ಮತ್ತು ವೀಕೆಂಡ್ ವಿನೋದ ಇದನ್ನು ಕಾಲಮಲ್ಲಿ ಬರಿತಾ ಇದ್ದಾರೆ. ಅದೇ ರೀತಿ ವಿಜಯವಾಣಿಯಲ್ಲಿ ಪಂಚಕಜ್ಜಾಯವನ್ನು ಪಂಚ್ ಕಾ ಜಾಯ್ ಅಂಥೇಳಿ ಅದನ್ನು ಬರೆದಿದ್ದಾರೆ. ವಿಶೇಷವಾದಂತಹ ಅಣಕುಗಳ ಸರದಾರ ಅಂತ ಹೇಳುವ ಒಂದು ಬಿರುದನ್ನು ಸಹ ಪಡೆದಿರುವಂತಹ ಅಣಕು ರಾಮನಾಥ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಇವತ್ತು ನಮ್ಮನ್ನು ಅರ್ಧ ಗಂಟೆಗಳ ಕಾಲ ರಂಜಿಸಲಿದ್ದಾರೆ. ಇನ್ನು ಗುಂಡೂರಾವ್ ಅವರ ಬಗ್ಗೆ ಪರಿಚಯ. ಯಳಂದೂರು ವರಾಹಮೂರ್ತಿ ಗುಂಡೂರಾವ್. ನೋಡಲಿಕ್ಕೇನವರು ಗುಂಡಾಗಿಲ್ಲ, ಗುಂಡು ತಗೊಳ್ಳುವುದಿಲ್ಲ, ತುಂಡು ಸೇವಿಸುವುದಿಲ್ಲ, ಆದರೂ ಗುಂಡೂರಾವ್. ಹೇಗೆ ನಮ್ಮ ರಾಯಸಂ ಭೀಮಸೇನರಾವ್ ಬೀಚಿ ಆದರೋ, ನಮ್ಮ ಬೀಚಿಯವರ ಪೂರ್ತಿ ಹೆಸರು ರಾಯಸಂ ಭೀಮಸೇನರಾವ್. ಹೇಗೆ ಅವ್ರನ್ನ ಬೀಚಿ ಅಂತೇಳಿ ಹೇಗೆ ಹೇಳ್ಕೊಂಡ್ರೋ ಹಾಗೆ ನಮ್ಮ ಇವತ್ತಿಗೆ ನಮಗೆ ದೀಚಿಯಾಗಿ ನಮ್ಮನ್ನು ರಂಜಿಸಲಿಕ್ಕಿದ್ದಾರೆ ಗುಂಡೂರಾಯರು. ಅವರ ಧರ್ಮಪತ್ನಿಯವರು ಸಹ ಇಲ್ಲೇ ಇದ್ದಾರೆ. ವಿಶೇಷವಾದಂತಹ ಹರಟೆ ಮತ್ತು ಹಾಸ್ಯ ಮೇಳದ ಖ್ಯಾತಿಯ ಗುಂಡೂರಾಯರು ಒಳ್ಳೆ ಹಾಡುಗಾರರು ಸಹ. ಮುಂದೆ ಅವರು ಮಾತಾಡುವಾಗ ನಿಮಗೆ ಗೊತ್ತಾಗ್ಬೋದು ಯಾವ ರೀತಿ ಅವರು ಮಾತಾಡ್ತಾರೆ, ರಂಜಿಸ್ತಾರೆ ಅಂತೇಳಿ. ನಿರರ್ಗಳವಾಗಿ ಕನ್ನಡ ಇಂಗ್ಲೀಷ್ಗಳಲ್ಲಿ ಮಾತನಾಡ್ತಾರೆ. ಯಾವುದೇ ವಿಚಾರದ ಬಗ್ಗೆ ಅತ್ಯಂತ ಹಾಸ್ಯಮಯವಾಗಿ ವಿಡಂಬನಾತ್ಮಕವಾಗಿ ಮಾತನಾಡುವಂಥ ಅವರು ನಿಗರ್ವಿ ಮತ್ತು ಸರಳ ಸಜ್ಜನರು. 200ಕ್ಕೂ ಹೆಚ್ಚು ನಾಟಕಗಳಲ್ಲಿ ಪಾತ್ರ ಮಾಡಿದ್ದಾರೆ, ನಿರ್ದೇಶಕನನ್ನು ಮಾಡಿದ್ದಾರೆ. ಟಿ.ಪಿ. ಕೈಲಾಸಂ, ನಾ ಕಸ್ತೂರಿ, ಬೀಚಿ, YNK, ರಾಶಿ, G.P. ರಾಜರತ್ನಂ, DVG ಇವರ ಅತ್ಯಂತ ಹೆಚ್ಚಿನ ಮಾತುಗಳಲ್ಲಿ ಅವರ ವಿಚಾರಗಳನ್ನು ಬಳಸಿಕೊಳ್ತಾರೆ. ಕೈಲಾಸಂ ನಾಟಕಗಳಲ್ಲಿ ಸಹ ಅವರು ಪಾತ್ರ ಮಾಡಿರುತ್ತಾರೆ. ಆಧ್ಯಾತ್ಮ ಅವರ ವಿಶೇಷವಾದಂಥ ಒಂದು ಅಭಿರುಚಿ. ಇಂದಿನ ಸಮಸ್ಯೆಗೆ ಹಿಂದಿನ ಪರಿಹಾರಗಳು ಅಂತೇಳಿ TV ಶೋಗಳಲ್ಲಿ ಸಹ ಕೊಟ್ಟಿರುತ್ತಾರೆ. ಒಳ್ಳೆಯ ರಿಸೋರ್ಸ್ ಪರ್ಸನ್. ತರಬೇತಿ ಶಿಬಿರಗಳನ್ನು ನಡೆಸಿರ್ತಾರೆ. ನಬಾರ್ಡ್ ಬ್ಯಾಂಕ್ ಮತ್ತು ರಿಸರ್ವ್ ಬ್ಯಾಂಕ್ನಲ್ಲಿ ಕೆಲಸ ಮಾಡಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿ ನಿವೃತ್ತಿ ಹೊಂದಿರುತ್ತಾರೆ. ಅವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಕೈಲಾಸಂ ಕಿರಣ, ಬೀಚಿ ಪ್ರಶಸ್ತಿ, ಹಾಸ್ಯಕಥಾ ವಿದ್ವಾನ್ ಪ್ರಶಸ್ತಿ, ಅಳಸಿಂಗ ಪೆರುಮಾಳ್ ಪ್ರಶಸ್ತಿ, ರಂಗಭೂಮಿ ಗಾಯನ ಸಮಾಜ ಪ್ರಶಸ್ತಿ, ಪ್ರತ್ಯುತ್ಪನ್ನ ಮತಿ ಪ್ರಶಸ್ತಿ, ಹೀಗೆ ಹಲವು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಬಯೋಲಾಜಿಕಲಿ ಅವರಿಗೊಂದು 60-65 ವರ್ಷ ಆಗಿರ್ಬೋದು, ಆದರೆ 18 ವರ್ಷಕ್ಕಿಂತ ಜಾಸ್ತಿ ಆಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಅವರು ಮಾತಾಡುವಾಗ ಬಹಳ ನವ ತರುಣ, ಹಾಸ್ಯಲೋಕದ ದೇವಾನಂದ್ ಅಂತ ಹೇಳ್ಬೋದು. ಇವತ್ತು ಈ ಇಬ್ಬರು ಮಹಾಶಯರು ನಮ್ಮನ್ನು ರಂಜಿಸಲಿದ್ದಾರೆ. ಇಬ್ಬರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಮಗದೊಮ್ಮೆ ಸ್ವಾಗತಿಸಿ ವೇದಿಕೆಯನ್ನು ಅವರಿಗೆ ಬಿಟ್ಟುಕೊಡ್ತಾ ಇದ್ದೇನೆ. ಧನ್ಯವಾದಗಳು. ರಾಮನಾಥ್ ಅವರ ಪತ್ನಿಯವರು ಸಹ ಇಲ್ಲಿ ಬಂದಿದ್ದಾರೆ. ಅವರನ್ನು ಸಹ ವಿಶೇಷವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಗುಂಡೂರಾವ್ ಅವರ ಪತ್ನಿ ಪರಿಮಳ ಅವರು ಸಹ ಬಂದಿದ್ದಾರೆ. ಅವರನ್ನು ಸಹ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮ ಯಾಕೆ ಅನ್ನೋದರ ಬಗ್ಗೆ ಹಿನ್ನೆಲೆ ಬಗ್ಗೆ ಸಹ ಹೇಳಿಬಿಡ್ತೇನೆ. ನಾಳೆ ನಮ್ಮ ಕನ್ನಡ ಸಾಹಿತ್ಯ ಸಾರಸ್ವತ ಲೋಕ ಕಂಡಂಥ 200 ಹಿರಿಯ ಹಾಸ್ಯ ಬರಹಗಾರ್ತಿ ಭುವನೇಶ್ವರಿ ಹೆಗಡೆಯವರ ಮಗಳು ಅಬಾ ಹೆಗಡೆಯವರ ಮದುವೆ ಇದೆ ಮೂಡಬಿದಿರೆಯಲ್ಲಿ. ಸೊ ಅವರೆಲ್ಲ ಮದುವೆಗೆ ಬಂದವರನ್ನು ನಾವು ಬಳಸಿಕೊಂಡದ್ದು. ಯಾಕೆಂದರೆ ದೇವರು ನಮ್ಮ ಬಳಿ ಬಂದಾಗ ನಾವು ಕಡಲೆಕಾಯಿ ಕೇಳಬಾರ್ದು, ನಾವು ನಮಗೇನು ಬೇಕೋ ಅದನ್ನು ಕೇಳಬೇಕು. ಹಾಗೆ ಅವರನ್ನು ನಾವು ಇವತ್ತು ಬಳಸ್ಕೊಂಡು ಒಂದೊಳ್ಳೆ ಕಾರ್ಯಕ್ರಮ ಮಾಡೋಣ ಅಂಥೇಳಿ ನಾವೆಲ್ಲ ಹಸಿದುಕೊಂಡು ಬಂದಿದ್ದೇವೆ. ಹೊಟ್ಟೆ ಹುಣ್ಣಾಗುವಷ್ಟು ನಗಿಸ್ಲಿಕ್ಕೆ ಇದ್ದಾರೆ. ಅದಕ್ಕೆ ನಾವು ಶೀರ್ಷಿಕೆಯನ್ನು ಸಹ ಸಿಡಿಲು ಅಂತ ಕೊಟ್ಟಿದ್ದೇವೆ. ನಮಗೆ ಪ್ರತಿದಿನ ಕುಕ್ಕರ್ ಫ್ರಿಜ್ಜನ್ನು ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಈಗ ಕುಕ್ಕರ್ ಕಂಡ್ರೆ ಹೆದರ್ತೇವೆ, ನಾವು ಫ್ರಿಜ್ಜನ್ನು ಕಂಡ್ರೆ ಹೆದರ್ತೇವೆ. ಹಾಗೆ ಇವತ್ತು ಮಂಗಳೂರಿನವರಿಗೆ ಸಿಡಿಲೇನು ಹೊಸದಲ್ಲ. ಯಾಕೆಂದರೆ ವಾರದಲ್ಲಿ 3 ದಿವಸ ಸಿಡಿಲು ಮಿಂಚು ಗುಡುಗು ಬರ್ತದೆ. ಸಾಮಾನ್ಯದ ಸಿಡಿಲಿಗೆ ನಾವು ಮಂಗಳೂರಿನವರು ಹೆದರಲ್ಲ. ಇವತ್ತು ನಮಗೆ ಬೆಂಗಳೂರಿನ ಹಾಸ್ಯ ಸಿಡಿಲಿಗೆ ನಾವು ಕಾತರರಾಗಿದ್ದೇವೆ. ಹೆಚ್ಚು ಮಾತಾಡೋದಿಲ್ಲ, ವೇದಿಕೆಯನ್ನು ಅವರಿಗೆ ಬಿಟ್ಟುಕೊಡ್ತಾ ಇದ್ದೇವೆ. ಎಲ್ಲರನ್ನು ಸ್ವಾಗತಿಸಿ ಸಂಪನ್ಮೂಲ ವ್ಯಕ್ತಿಗಳನ್ನು ಪರಿಚಯಿಸಿ ಎಲ್ಲರನ್ನು ಸ್ವಾಗತಿಸಿದಂಥ ಪ್ರಸ್ತಾವನೆ ಮಾಡಿದಂಥ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರಿಗೆ ವಂದನೆಗಳು. ತಮಸೋಮ ಜ್ಯೋತಿರ್ಗಮಯ ನಮ್ಮ ಇಂದಿನ ಸಿಡಿಲು ನಗೆ ಹಬ್ಬ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ
ಇದೀಗ ಉದ್ಘಾಟಿಸಲಿದ್ದೇವೆ. ನಮ್ಮ ಮುಖ್ಯ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಅತಿಥಿಗಳು ಎಲ್ಲ ಜೊತೆಗೂಡಿ ದೀಪ ಪ್ರಜ್ವಲಿಸಬೇಕು ಅಂತೇಳಿ ಎಲ್ಲರಲ್ಲಿ ವಿನಂತಿಸ್ಕೊಳ್ತಾ ಇದ್ದೆ. ಎಲ್ಲರಿಗೂ ವಂದನೆಗಳು. ಇದೀಗ ಹಾಸ್ಯೋಪನ್ಯಾಸ ಶ್ರೀ ಅಣುಕು ರಾಮನಾಥ್ ಇವರಿಂದ. ವಿಷಯ ಹಿರಣ್ಯಯ್ಯ ಮತ್ತು ಹಾಸ್ಯ. ಶ್ರೀ ಅಣುಕು ರಾಮನಾಥರದು ಅಜಾನುಬಾಹು ಶರೀರ, ಹಾಗಾಗಿ ನಮಗೆ ಭಯ, ಅವರಿಂದ ನಾವು ಸ್ವಲ್ಪ ದೂರ. ಶ್ರೀ ಗುಂಡೂರಾಯರಿಗೆ ನಮ್ಮಂಥವರೆಂದರೆ ಖಂಡಿತ ಇಷ್ಟ. ನಮ್ಮಂಥವರು ಬಳಿ ಇದ್ದರೆ ಮಾತ್ರ ಅವರು ಗುಂಡೂರಾಯರೆಂದು ಎಂದು ಕಾಣುವುದು ಸ್ಪಷ್ಟ. ಈಗ ಶ್ರೀ ಅಣುಕು ರಾಮನಾಥರಿಂದ ಹಿರಣ್ಯಯ್ಯ ಮತ್ತು ಹಾಸ್ಯ ಈ ವಿಚಾರದಲ್ಲಿ ನಮ್ಮ ಮುಂದೆ ಅವರು 40 ನಿಮಿಷಗಳ ಕಾಲ ಮಾತನಾಡಬೇಕು ಅಂತ. ಎಲ್ಲ ಭಾಷಣಗಳಲ್ಲೂ ಇದೇ ರೀತಿಯೇ ಶುರು ಮಾಡ್ತಾ ಇದ್ದಿದ್ದು. ನಾವು ಅನ್ನದಾತರು ಅಂತಂದರೆ ಅವ್ರಿಗೆ ರೇಗಿಸಿದ್ದೆ ನಾನು. ಹೌದು ಹೌದು, ಎಲ್ಲ ಅನ್ನದಾತರಿಗೆ ಮಾತ್ರ ನೀವು ನಮಸ್ಕಾರ ಮಾಡ್ತೀರಿ, ಅನ್ನುವವರಿಗೆ ಮಾಡುವುದಿಲ್ಲ. ಅನ್ನದಾತ ಅಂದರೆ ಅನ್ನದ ಆತ. ಯಾರು ನಮಗೇನು ನಮ್ಮ ಬಗ್ಗೆ ಏನು ಕಾಮೆಂಟ್ ಮಾಡಲ್ವೋ ಅವನು ಮಾತ್ರ ಅನ್ನದ ಆತ. ಆದ್ದರಿಂದ ಅನ್ನದಾತ. ನೀವು ಅನ್ನೋರ ಬಗ್ಗೆ ಏನೂ ಕಾಮೆಂಟ್ ಮಾಡಲ್ವ ಅಂದರೆ ಆ ಥರ ಅಲ್ಲ ರೀ, ಯಾರು ಅನ್ನ ಕೊಟ್ಟವರು ಅವರೇ ಅನ್ನದಾತರು ಅಂತ ಹೇಳ್ತಾಯಿದ್ರು ಅವರು. ಅವ್ರ ಜೊತೆ ನಂದು ಸುಮಾರು 22 ವರ್ಷಗಳ ಒಡನಾಟ. ಇಲ್ಲಿ ನೋಡಿ, ಯಾವ ಹಿರಣ್ಣಯ್ಯನವ್ರು ಕೂಡ ಬಹಳ ಪ್ರಮುಖವಾದಂಥದ್ದು ಅವರ ವಿಶಿಷ್ಟವಾದ ಗುಣ ಏನು ಅಂತಂದರೆ ಅಲ್ಲಿದ್ದನ್ನೇ ತೊಗೊಂಡು ಹಾಸ್ಯವನ್ನು ಆ ಕ್ಷಣದಲ್ಲೇ ಹುಟ್ಟಿಸ್ಕೊಂಡು ಹೋಗ್ತಾ ಇದ್ದಂಥದ್ದು. ಈಗ ನೋಡಿ, ಈಗಲೂ ಶುರು ಮಾಡಿದ್ವ ನಾವು. ದೀಪ ಬೆಳಗಿದ್ದಾಯಿತು. ನೀವು ಎಲ್ಲೇ ಹೋಗಿ ನೋಡಿ, ಎಣ್ಣೆ ಹಾಕೋರು ಬತ್ತಿ ಇಡೋರು ಒಳಗೆ ಇರ್ತಾರೆ, ದೀಪ ಬೆಳಗೋರು ಮಾತ್ರ ಆಚೆ ಕಡೆಯಿಂದ ಬರ್ತಾರೆ. ಅದಕ್ಕೇನೆ ಸೊಸೆಯರನ್ನು ನಾವು ದೀಪ ಬೆಳಗೋರು, ಮನೆ ದೀಪ ಬೆಳಗೋರು ಅಂತ ಹೇಳುವಂಥದ್ದು. ಸೊಸೆಯರು ಆಚೆಯಿಂದ ಬರ್ತಾರೆ, ನಮ್ಮ ಮನೆಯ ದೀಪವನ್ನು ಬೆಳಗ್ತಾರೆ. ಆದರೆ ಬೇರೆ ಕಡೆಗೂ ಇಲ್ಲಿಗೂ ಏನು ವ್ಯತ್ಯಾಸ ಇರುತ್ತೆ ಅಂತಂದರೆ, ಬೇರೆ ಕಡೆ ಅಂದರೆ ಯಾವ್ಯಾವುದೋ ಕಾರ್ಯಕ್ರಮಗಳನ್ನು ಎಲ್ಲೆಲ್ಲೋ ಹಮ್ಮಿಕೊಂಡಿರ್ತಾರೆ, ಯಾವುದೋ ಒಂದು ಗಲ್ಲೀಲಿ ಹಮ್ಮಿಕೊಂಡಿರ್ತಾರೆ, ಯಾವುದೋ ಒಂದು ಬೀದಿ ಮೂಲೆಯಲ್ಲಿ ಹಮ್ಮಿಕೊಂಡಿರ್ತಾರೆ, ಇನ್ಯಾವುದೋ ಆರ್ಗನೈಸೇಷನ್ ಅಂತ ಹೇಳಿಕೊಂಡು ಆ ಸ್ಯೂಡೋ ಆರ್ಗನೈಸೇಷನ್ಸ್, ಬರೀ ವೋಚರ್ ಕಾಪಿಲಿ ಮಾತ್ರ ಇರುವಂಥ ಆರ್ಗನೈಸೇಷನ್ಸ್ ಕೆಲವೆಲ್ಲ ಇರುತ್ತೆ, ಅವುಗಳು ಹಮ್ಮಿಕೊಂಡಿರ್ತಾರೆ. ಅದಕ್ಕೂ ನಮಗೂ ಏನು ವ್ಯತ್ಯಾಸ ಅಂದರೆ, ಅವರುಗಳು ಹೇಳುವಂಥದ್ದು ಕಟ್ಟೇವು ಕಾಸೆಳೆವ ಗುಂಪ, ಬಿರುಸಾದ ಗುಂಪ, ಬಿರುನುಡಿಯ ಗುಂಪ, ಬಲವೆತ್ತಿ ತೋರುವ ಗುಂಪ, ಕಟ್ಟೇವು ಕಾಸೆಳೆವ ಗುಂಪ, ಬಲು ದಿನಗಳಿಂದ ಮೈ ಬೆಳೆಸಿನಿಂದ ರೌಡಿಗಳ ಪಡೆಯ ಕಟ್ಟೇವು, ಎಲ್ಲೆಲ್ಲಿ ಕಲೆಕ್ಷನ್ನ ಕಂಪು ಸೂಸುವುದೋ ಅಲ್ಲಲ್ಲಿ ಕರವ ಚಾಚೇವು, ಕೊರೆದೇವು ತನುವ ಕೊರೆದೇವು ಮನವ, ತೊರೆದೇವು ಭಯವ ಕಡೆತನಕ, ನರ ನರಗಳಲ್ಲಿ ಸರಿ ಭಯವ ಹೊಸೆದು ಕಟ್ಟೇವು ಕಾಸೆಳೆವ ಗುಂಪ, ಕಟ್ಟೇವು ಕಾಸೆಳೆವ ಗುಂಪ, ಬಿರುಸಾದ ಗುಂಪ, ಬಿರುನುಡಿಯ ಗುಂಪ, ಬಲವೆತ್ತಿ ತೋರುವ ಗುಂಪ, ಕಟ್ಟೇವು ಕಾಸೆಳೆವ ಗುಂಪ, ಕಟ್ಟೇವು ಕಾಸೆಳೆವ ಗುಂಪ.
ಆ ರೀತಿಯಾದಂತಹ ಸಂಘಗಳು, ಅದು ಸಂಘ ಅಲ್ಲ, ಅವರವರ ಸಂಘ ಅಷ್ಟೇ. ಅದು ಬೇಕಾದಷ್ಟು ಆ ಥರದ್ದೆಲ್ಲ ನೋಡ್ಕೊಂಡು ಬರ್ತಾ ಇರುವಂತಹದ್ದು. ನಾವು ಕನ್ನಡವನ್ನು ಬಹಳ ಚೆನ್ನಾಗಿ ಬೆಳೆಸ್ಕೊಂಡಂಥವರು, ಕನ್ನಡದಲ್ಲೇ ತಾವು ಬೆಳೆದಂತಹವರು ಮಾಸ್ಟರ್ ಹಿರಣ್ಣಯ್ಯನವರು. ರಾಜಕಾರಣಕ್ಕೂ ಮತ್ತು ಹಿರಣ್ಣಯ್ಯನವ್ರಿಗೂ ಅವಿನಾಭಾವ ಸಂಬಂಧ. ಭಾಳ ಹಿಂದಿನಿಂದನೂ ನಮ್ಮ ರಾಜಕಾರಣದಲ್ಲಿ ಇದ್ದಂತಹ ವ್ಯಕ್ತಿಗಳೇನೆ ಅವರನ್ನು ಪೋಷಿಸ್ಕೊಂಡು ಬರ್ತಾ ಇದ್ದಂತಹವರು. ಹಾರ್ನಳ್ಳಿ ರಾಮಸ್ವಾಮಿ ಅಂತ ನಿಮಗೆಲ್ಲ ಗೊತ್ತಿರ್ತಾರೆ. ಹಾರ್ನಳ್ಳಿ ರಾಮಸ್ವಾಮಿಗಳು ಒಂದು ಮಾತು ಹೇಳ್ಕೊಟ್ಟಿದ್ರು ಇವರಿಗೆ. ನೋಡು ಮಾಸ್ಟರ್ ಹಿರಣ್ಣಯ್ಯ, ಅವ್ರ ಹೆಸರು ನರಸಿಂಹಮೂರ್ತಿ ಅಂತ. ನೋಡು ನರಸಿಂಹಮೂರ್ತಿ, ಒಂದು ಮಾತು ನಾನು ರಾಜಕೀಯದಲ್ಲಿ ಇರೋದರಿಂದ ಆಡೋಕ್ಕಾಗೋದಿಲ್ಲ, ನೀನು ಇದನ್ನು ಆಡು. ಏನು? ಜುಟ್ಟು ಬಿಟ್ಟವನು ಜನಸಂಘ, ದಾಡಿ ಬಿಟ್ಟವನು ಮುಸ್ಲಿಂ ಲೀಗು, ಮೀಸೆ ಬಿಟ್ಟವನು ಕಮ್ಯುನಿಸ್ಟು, ಮೂರು ಬಿಟ್ಟವ್ರು ಕಾಂಗ್ರೆಸ್ನವರು. ಇದನ್ನು ಹೇಳು ನೀನು ಅಂತ ಹೇಳ್ತಾಯಿದ್ರು. ಇವರು ಎಲ್ಲ ಕಡೆನೂ ಇದನ್ನು ಹೇಳ್ಕೊಂಡು ಬರ್ತಾಯಿದ್ರು. ತುಂಬ ದಿವಸ ಆದಮೇಲೆ ನಾನು ಒಂದು ಸತಿ ಇದನ್ನು ಕೇಳಿದೆ, ಹೌದು ಇದೇನು ಮೂರು ಬಿಟ್ಟವರು ಕಾಂಗ್ರೆಸ್ನವರು ಅಂತ ಹೇಳ್ತೀರಲ್ಲ ಅಂತ. ಅವ್ರು ಹೇಳ್ಕೊಟ್ರು, ನಾನು ಹೇಳಿದೆ ಅಂದರು. ಅವ್ರು ಹೇಳ್ಕೊಟ್ರು, ನಾನು ಹೇಳಿದೆ ಅಂತ ಅವ್ರು ಹೇಳಿದ್ರು. ನಾನು ಒಂದು ಕಡೆ ಎಲ್ಲ ಅದೇ ರೀತಿ ಹೇಳ್ಕೊಂಡು ಹೊರಟೆ. ಯಾರೋ ಕಾಂಗ್ರೆಸ್ನವ್ರು ಬಂದರು, ಎದ್ದು ನಿಂತ್ಕೊಂಡ್ರು. ಏನು ರೀ ನಮ್ಮನ್ನು ಮೂರು ಬಿಟ್ಟವರು ಅಂತೀರಾ ನೀವು ಅಂದರು. ನಾನು ನಿಮ್ಮ ಬಗ್ಗೆ ಹೇಳಿಲ್ಲಪ್ಪ, ಕಾಂಗ್ರೆಸ್ನವರು ಅಂದೆ. ಈಗ ಮನಮೋಹನ್ ಸಿಂಗ್ ಇದ್ದಾರಪ್ಪ, ಅವ್ರು ಗಡ್ಡ ಬಿಟ್ಟಿದ್ದಾರೆ, ಮೀಸೆ ಬಿಟ್ಟಿದ್ದಾರೆ, ದಾಡಿ ಬಿಟ್ಟಿದ್ದಾರೋ ಇಲ್ವೋ? ಹಿರಣ್ಣಯ್ಯನವ್ರನ್ನ ಕೇಳಿದೆ, ಸರ್ ಬರೀ ಕಾಂಗ್ರೆಸ್ ಬಗ್ಗೆ ಹೇಳಿಬಿಟ್ರೆ ಆಯಿತಾ? ಬಿ ಜೆ ಪಿ ಅಂದರೆ ಏನು ಸರ್ ಅಂದೆ. ಆ ಕನ್ನಡದಲ್ಲಿ ಬರೀತಾರಲ್ರಿ, ಏನಂತ ಬರೀತಾರೆ? ಭಾ ಜಾ ಪಾ ಅಂತ ಬರೀತಾರೆ. ಏನು ಹಾಗಂದರೆ ಭಾರಿ ಜಗಳದ ಪಕ್ಷ. ಭಾ ಜಾ ಪಾ, ಭಾರಿ ಜಗಳದ ಪಕ್ಷ. ಓಹೋ, ಮಧ್ಯದಲ್ಲಿ ಆ ಸಂದರ್ಭದಲ್ಲಿ ನಮ್ಮ ಯಡಿಯೂರಪ್ಪನವ್ರು KJP ಅಂತ ಮಾಡ್ಕೊಂಡಿದ್ರು. KJP ಹಾಗಂದರೆ ಏನು ಅಂತ ಕೇಳಿದೆ. ಈಗೆಲ್ಲ ಕಂಪ್ಯೂಟ್ರ್ ಯುಗ ಅಲ್ವೇನ್ರಿ, ಕಂಪ್ಯೂಟ್ರ್ ಯುಗದಲ್ಲಿ ತನ್ನದೇ ಆದಂಥ ಅರ್ಥ ಇರುತ್ತೆ ಅಂದರು. ಏನು ಕಂಪ್ಯೂಟ್ರ್ ಯುಗದಲ್ಲಿ ಅದಕ್ಕೇನು ಅರ್ಥ? ನೋಡಿರಿ, ಕಂಟ್ರೋಲ್ K, ಕಂಟ್ರೋಲ್ J, ಕಂಟ್ರೋಲ್ P ಅಂದರೆ ಏನ್ರಿ ಇರುತ್ತೆ? ಏನಿರುತ್ತೆ? ಕಂಟ್ರೋಲ್ K ಅಂದರೆ ಕಟ್. ಒಂದು ಕಡೆ ಯಾವುದೋ ಪಾರ್ಟಿಲಿದ್ದಂಥ ಒಂದಷ್ಟು ಜನಗಳನ್ನೆಲ್ಲ ಕಟ್ ಮಾಡ್ಕೊಂಡು ಈ ಕಡೆ ಎಳ್ಕೊಂಬಂದರು. ಕಂಟ್ರೋಲ್ J ಅಂದರೆ ಏನು? ಕಂಟ್ರೋಲ್ ಜಾಯಿಂಟ್, ಅವ್ರನ್ನೆಲ್ಲ ಜಾಯಿಂಟ್ ಮಾಡಿದ್ರು, ಒಬ್ಬರನ್ನೊಬ್ಬರನ್ನೊಬ್ಬರನ್ನ ಸೇರಿಸಿದ್ರು. ಆಮೇಲೆ ಕಂಟ್ರೋಲ್ P ಅಂದರೆ ಏನು? ಅವ್ರು ಪೇಸ್ಟ್ ಮಾಡಿದ್ರು. ಕಟ್, ಜಾಯಿಂಟ್ ಆ್ಯಂಡ್ ಪೇಸ್ಟ್, ಅದು ಈ ಮೂರು ಪ್ರಸಂಗಗಳ ಮೂಲಕ ಒಂದು ಪಾರ್ಟಿಯನ್ನು ಕಟ್ಟಿದ್ರು. ಅದೇನೇ KJP. ಹಾಗಾದರೆ JDS ಅಂದರೆ ಏನು ಅಂದೆ. ಅದನ್ನು ಹೇಳಬೇಕೆ? ಜಸ್ಟ್ ದೇವೇಗೌಡ ಆ್ಯಂಡ್ ಸನ್ಸ್. ಅದನ್ನು ಇವಾಗ ಸ್ವಲ್ಪ ಬೇರೆ ಆಗಿದೆ, JDSS ಅಂತಾಗಿದೆ ಅಂದರು. ಏನು ಹಾಗಂದರೆ ಅಂದೆ. JDSS ಅಂದರೆ ಜಸ್ಟ್ ದೇವೇಗೌಡ ಸನ್ಸ್ ಆ್ಯಂಡ್ ಸೊಸೆಸ್. ಎಲ್ಲೆಲ್ಲಿ ನೋಡಿದ್ರು ಕೂಡ ನಾನು ಹಿರಣ್ಣಯ್ಯನವರು ಅಂತಂದ್ರೆ ನೋಡಿ, ಇದರಲ್ಲೆಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದೀರಿ, ನೀವು ಚೆನ್ನಾಗಿ ಹೊದಿಸಿದ್ದೀರಿ. ಒಂದು ಸಂದರ್ಭ ಇದೇ ರೀತಿಯಲ್ಲಿ ಒಂದು ಭಾನುವಾರದ ಕಾರ್ಯಕ್ರಮ, ಇದೇ ರೀತಿಯಲ್ಲಿ ಅನ್ನೋಂಥದ್ದು ನಮ್ಮಲ್ಲಿ ಬಂದ್ಬಿಟ್ರು ಅಂಥದ್ದು. ಇದೇ ರೀತಿಯಲ್ಲಿ ಒಂದು ಭಾನುವಾರದ ಕಾರ್ಯಕ್ರಮ ಅಂದರೆ ಆಗತ್ತಾ? ಇವತ್ತು ಭಾನುವಾರ ಅಲ್ಲವೇ ಅಲ್ಲ, ಆದರೂ ಇದೇ ರೀತಿಯಲ್ಲಿ ಅಂತ ಹೇಳಿದಿರ್ತೀವಿ. ನನ್ನನ್ನು ಬರಮಾಡ್ಕೊಂಡಾಗಲೂ ಹಾಗೆ ಹೇಳಿದ್ರು. ಗುಂಡೂರಾವ್ ಬಂದಿದ್ದಾರೆ, ಅದೇ ರೀತಿಯಲ್ಲಿ ರಾಮನಾಥ್. ಇಲ್ಲ, ಅವರೇ ಬೇರೆ ಥರ ಡ್ರೆಸ್ ಹಾಕ್ಕೊಂಡಿದ್ದಾರೆ, ನಾನೇ ಬೇರೆ ಥರ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಹೇಳ್ಬಿಡೋದು ಅಷ್ಟೇ. ಮಹಾಸ್ವಾಮೀಜಿಗಳು ಬರೆದಿದ್ದಾರೆ, ಅದೇ ರೀತಿಯಲ್ಲಿ ರಾಮನಾಥ್ ಬಂದಿದ್ದಾರೆ, ನಾನು ಎಲ್ಲಿಂದ ಕಾವಿ ಶಾಟಿಗೆ ಹುಡುಕೊಂಡು ಹೋಗಲಿ? ಅದು ಹೇಳ್ಬಿಡೋದು ಅಷ್ಟೇ. ಭಾನುವಾರ ಕಾರ್ಯಕ್ರಮ ಸಾಯಂಕಾಲ 4 ಜನಕ್ಕೆ ಸನ್ಮಾನ. ಆ 4 ಜನಕ್ಕೆ ಸನ್ಮಾನ ಮಾಡೋಕ್ಕೆ ಅಂತ ಕೂಡಿಸಿದ್ರು. ಮೊದಲನೇ ಅವ್ರಿಗೆ ಮಿರಿ ಅಂತ ಮಿಂಚ್ತಾ ಇರುವಂತಹ ಒಂದು ಶಾಲು ಹಾಕಿದ್ರು, ಹಾರ ಹಾಕಿದ್ರು, ಹಣ್ಣು ಕೊಟ್ಟರು. ಸರ್ ಕೊಡಿ ಸರ್, ಒಂದು ಕವರಲ್ಲಿ ಹಾಕಿಟ್ಟಿರ್ತೀವಿ, ಒಂದು ಬ್ಯಾಗಲ್ಲಿ ಹಾಕಿರ್ತೀವಿ, ಆಮೇಲೆ ಕೊಡ್ತೀವಿ ಅಂದರು. ಎರಡನೇ ಅವ್ರನ್ನ ಕರೆದ್ರು, ಅದೇ ರೀತಿಯಾದ ಅದೇ ಕಲ್ಲರು, ಅದೇ ಫಳಫಳ ಅಂತ ಹೊಳಿತಾ ಇರೋವಂತಹದ್ದು ಶಾಲು ಹಾಕಿದ್ರು, ಹಣ್ಣು ಕೊಟ್ಟರು, ಹಾರ ಹಾಕಿದ್ರು. ಸರ್ ಕೊಡಿ ಸರ್, ಬ್ಯಾಗಲ್ಲಿ ಹಾಕ್ಕೊಡ್ತೀವಿ ಅಂದರು. ಯಾಕೋ ಡೌಟ್ ಬಂತು. ಈ 4 ಜನರಲ್ಲಿ ವೇದಿಕೆ ಮೇಲೆ ಇದ್ದಂಥವರು ಒಬ್ಬರು ನರಸಿಂಹರಾಜು, ನಮ್ಮ ಫಿಲಮ್ ಆ್ಯಕ್ಟ್ರು ನರಸಿಂಹರಾಜು, ಇನ್ನೊಬ್ಬರು ಮಾಸ್ಟರ್ ಹಿರಣ್ಣಯ್ಯ. ಅದಕ್ಕೆ ಮುಂಚೆ ಇಬ್ಬರು ಸಾಹಿತಿಗಳಿಗೆ ಮುಗಿದಿತ್ತು, ಸನ್ಮಾನ ಮುಗಿದಿತ್ತು. ಇವ್ರಿಗೇನೋ ಡೌಟ್ ಬಂತು. ರಾಜು ಅಂದರೆ ನರಸಿಂಹರಾಜುಗೆ, ರಾಜು ಇಲ್ಲೇನೋ ಇರಬೇಕಲ್ವೇನೋ ಅಂದರು. ನೋಡೋಣ ಇರು. ನರಸಿಂಹರಾಜು ನೆಕ್ಸ್ಟ್ ಸನ್ಮಾನ. ಅದೇ ಥರದ ಶಾಲು ಬಂತು, ಹಾಕಿದ್ರು, ಹಾರ ಆಯಿತು, ಹಣ್ಣಾಯಿತು. ಕೊಡಿ ಸರ್, ಬ್ಯಾಗಲ್ಲಿ ಹಾಕ್ತೀನಿ.
ಎಲ್ಲಾದರೂ ಉಂಟೆ? ಇಂತಹ ಒಳ್ಳೆಯ ಜನಗಳ ಮುಂದೆ, ಇಂತಹ ಒಳ್ಳೆಯ ಆರ್ಗನೈಸೇಷನ್, ಒಂದು ಒಳ್ಳೆಯ ಸಂಘ ಸಂಸ್ಥೆಗಳು ಮಾಡಿರುವಂತಹ ಒಂದು ಸನ್ಮಾನವನ್ನು ನಾನು ಇಷ್ಟು ಬೇಗ, ಈಗ ತಾನೇ ನೀವು ಹೊದಿಸಿರುವಂಥ ಶಾಲು ಇದನ್ನು ತೆಗೆದುಬಿಟ್ರೆ ಅದಕ್ಕೆ ಅವಮಾನ ಮಾಡ್ದಂಗೆ ಆಗುತ್ತೆ, ಆ ಹಾರ ತೆಗೆದುಬಿಟ್ರೆ ಅವಮಾನ ಮಾಡ್ದಂಗೆ ಆಗುತ್ತೆ, ನಿಮಗೆಲ್ಲ ಸಾಧ್ಯವಿಲ್ಲ. ಇದಿರಲಿ, ನನ್ನ ಹತ್ರ ಇರಲಿ, ಪೂರ್ತಿ ಭಾಷಣ ಆಗೋವರೆಗೂ ನಾನು ಹಾಕ್ಕೊಂಡಿರ್ತೀನಿ. ಹಾಗೇ ಇದನ್ನು ಕೆಳಗಡೆ ಇಳಿದು ಮನೆಯವರೆಗೂ ಹೋಗಿ ನನ್ನ ಹೆಂಡತಿಗೆ ತೋರಿಸಿ ಆಮೇಲೇನೇ ಒಂದು ಬ್ಯಾಗಲ್ಲಿ ಹಾಕುವಂತಹದ್ದು, ಅಲ್ಲಿವರೆಗೂ ಇರಲಿ. ಪೀಕ್ಲಾಟಕ್ಕೆ ಇಟ್ಕೋತು ಅವ್ರಿಗೆ. ಎಷ್ಟೇ ಹೊತ್ತಾದರೂ ಕೂಡ ಮಾಸ್ಟರ್ ಹಿರಣ್ಣನಿಗೆ ಸನ್ಮಾನ ಮಾಡಬೇಕು, ಆ ಕಡೆಯಿಂದ ಯಾರೂ ಬರ್ತಾನೇ ಇಲ್ಲ. ಇಡೀ ಕಡೆ ತಿರುಗಿ ನೋಡೋದು ವಾಪಸ್ ಬರೋದು, ತಿರುಗಿ ನೋಡೋದು ವಾಪಸ್ ಬರೋದು, ನೋಡಿದ್ರೆ ಯಾರೂ ಇಲ್ಲ. ಆಮೇಲೆ ಹಿಂದ್ಗಡೆಯಿಂದ ಯಾರೋ ಬಂದರು. ನರಸಿಂಹರಾಜು ಕಿವಿ ಹತ್ರ ಬಂದು, ಸರ್ ಆ ಶಾಲು ಹೇಳಿದ್ನಲ್ಲ ರೀ, ಇರಲಿ ನಾನು ಭಾಷಣ ಆದಮೇಲೆ ಕೊಡ್ತೀನಿ, ಇರಲಿ ಸರ್. ಅದು ಆ ಥರ ಅಲ್ಲ ಸರ್, ನೆನ್ನೆ ಯಾರಿಗೋ ಒಬ್ಬನಿಗೆ ಒಪ್ಪಿಸಿದ್ವಿ ಸಾರ್ ಶಾಲು ತರೋದಕ್ಕೋಸ್ಕರ ಅಂತ. ಅವ್ನು ದುಡ್ಡು ತೊಗೊಂಡೋದು ಅವ್ನು ಬಂದೇ ಇಲ್ಲ ಸರ್ ಇವಾಗವರೆಗೂ. ಇದ್ದಿದ್ದು ಒಂದೇ ಒಂದು ಶಾಲು ಸರ್, ಹೇಗೋ ಮ್ಯಾನೇಜ್ ಮಾಡ್ತಾಯಿದ್ದೀವಿ ಸರ್, ದಯವಿಟ್ಟು ಕೊಡಿ ಸರ್. ಎಲ್ಲಾದರೂ ಉಂಟೆ, ನನಗೊತ್ತಿರೋದು ನಂದೇ, ನೀವಾರ್ಗೆ ಇನ್ನೊಂದು ದಿವಸ ಬೇಕಾದರೆ ಇಟ್ಕೊಳ್ಳಿ. ಎದ್ದು ನಿಂತ್ಕೊಂಡ್ರು, ಭಾಷಣ ಮಾಡಲಿಕ್ಕೂ ಶುರು ಮಾಡಿಬಿಟ್ರು. ಭಾಷಣ ಆಗಿ ಇನ್ನು ಅವರು ವಾಪಸ್ ಕುಳಿತುಕೊಳ್ಳೋಕೆ ಹೋದಾಗ ನರಸಿಂಹರಾಜುನೇ ಸಂಘಟಕರನ್ನು ಕರೆದ್ಬಿಟ್ಟು, ಹಾಂ ಭಾಷಣ ಆಯ್ತಲ್ಲ, ಇನ್ನು ನಾನು ಮನೆಯವ್ರಿಗೆ ಹೇಳ್ಕೊತೀನಿ, ಪರವಾಗಿಲ್ಲ, ಈ ಶಾಲೂನು ಈ ಹಾರನ್ನು ತೊಗೊಂಡು ಒಂದು ಬ್ಯಾಗಲ್ಲಿ ಹಾಕ್ಕೊಟ್ಬಿಡಿಯಪ್ಪ ಅಂದ್ಬಿಟ್ಟು ಕೊಟ್ಟರು. ಆಮೇಲೆ ಮಾಸ್ಟರ್ ಹಿರಣ್ಣಯ್ಯನವ್ರಿಗೆ ಸನ್ಮಾನ ಆಗಿತ್ತು. ಆದರೆ ಇಲ್ಲ, ಆ ಥರ ಮಾಡಲಿಲ್ಲ. ರೇವಣ್ಕರ್ ಅವರೆಲ್ಲ ಬೇರೆ ಬೇರೆ ಇಟ್ಟಿದ್ದಾರೆ ಇದನ್ನು. ಅದರಿಂದ ನನಗೆ ಈ ರೇವಣ್ಕರ್ನ ನಾನು ನೋಡಿದ್ದು ಹೋದ ತಿಂಗಳು ಅಷ್ಟೇ. ಅದು ಎಷ್ಟು ಪಳಪಳ ಅಂತ ಹೊಳಿತಾ ಇರ್ತಾರೆ ರೀ ಅವರು. ಅದೇನು ಯಾವ್ದು ಹಾಕೋತೀರಿ ನೀವು? ಅದು ನಾನು ಹೇಳ್ತಾ ಇರ್ತೀನಿ ಎಷ್ಟೋ ಜನಗಳಿಗೆ, ಪೌಡ್ರು ಸ್ನೋ ಹಾಕೋತಾರೆ, ಎಷ್ಟೋ ಜನ ಪೌಡ್ರು ಸ್ನೋ ಹಾಕೋತಾರೆ. ಆದರೆ ಕೆಲವರು ಅದು ಎಷ್ಟೋ ದಿವಸ ಕಾಣಿಸೋದೇ ಇಲ್ಲ. ಅವ್ರನ್ನೆಲ್ಲ ಕೇಳ್ತಾ ಇರ್ತೀನಿ ನಾನು, ನೀವು ಎಷ್ಟು ದಿವಸ ಪೌಡರ್ ಸ್ನೋ ಹಾಕೋತಾ ಇದ್ರಿ, ಇವಾಗ ವ್ಯಾನಿಷಿಂಗ್ ಕ್ರೀಮ್ ಹಚ್ಕೋತಾ ಇದ್ದೀರೇನೋ, ನೀವು ಕಾಣಿಸೋದೇ ಇಲ್ವಲ್ಲ ಅಂತ. ವ್ಯಾನಿಷ್ ಆಗ್ತಾರಲ್ವ ವ್ಯಾನಿಷಿಂಗ್ ಕ್ರೀಮ್ ಹಚ್ಕೊಂಡ್ರೆ. ಆದರೆ ಇವ್ರದ್ದು ಏನು ಸ್ಪೆಷಲ್ಲು, ಯಾವಾಗ ನೋಡಿದ್ರು ಕೂಡ ಆ ಕಾಂತಾರ ಫಿಲಮ್ನಲ್ಲಿ ಒಂದು ರಾಜನ್ ಪಾರ್ಟ್ ಮಾಡ್ತಾ ಇದ್ದವ್ರು ಒಬ್ರು ಇದ್ದಾರೆ ನೋಡಿ, ಆ ರೀತಿಯಲ್ಲಿ ಯಾವಾಗಲೂ ಪಳಪಳ ಅಂತ ಮಿಂಚ್ತಾ ಇರ್ತಾರೆ ಇವರು. ಅವ್ರ ಬಗ್ಗೆ, ಅದು ಮಂಗಳೂರಿನವ್ರ ಬಗ್ಗೆ ನನಗೆ ವಿಶೇಷವಾದಂತಹ ಪ್ರೇಮ ಮತ್ತು ಆಸಕ್ತಿ ಅಂತಂದರೆ, ನೀವು ಎಲ್ಲರೂ ಗ್ರಾಂಥಿಕವಾದ ಕನ್ನಡವನ್ನು ಬಹಳ ಇಷ್ಟಪಡ್ತೀರಿ. ಗ್ರಾಂಥಿಕವಾಗಿ ಯಾರ್ಯಾರು ಮಾತನಾಡ್ತಾರೋ ಅವ್ರಿಗೆಲ್ರಿಗೂ ನಿಮ್ಮಲ್ಲಿ ಮನ್ನಣೆ ಇದ್ದೇ ಇದೆ. ಅದು ನನಗೆ ಬಹಳ ಪ್ರಿಯವಾದಂತಹ ಸಂಗತಿ. ಹಾಂ, ಹಿರಣ್ಣಯ್ಯನವ್ರ ಬಗ್ಗೆ ಮತ್ತೆ ಬರೋಣ. ಟೌನ್ ಹಾಲು ಒಂದು ಸಂದರ್ಭ, ಅವತ್ತಿನ ದಿವಸ ಮಾಸ್ಟರ್ ಹಿರಣ್ಣಯ್ಯನವ್ರಿಗೆ ಸನ್ಮಾನ, ಗುಬ್ಬಿ ವೀರಣ್ಣ ಪ್ರಶಸ್ತಿ ಬಂದಿತ್ತು ಅವರಿಗೆ, ಅದಕ್ಕಾಗಿ ಸನ್ಮಾನ. ಹಿರಣ್ಣಯ್ಯನವ್ರು ಯಾರನ್ನೇನು ಕೇರ್ ಮಾಡಿದವರಲ್ಲ. ಅವತ್ತಿನ ಮುಖ್ಯಮಂತ್ರಿಗಳಾದ ಧರಮ್ ಸಿಂಗ್ ಸಹ ಅಲ್ಲಿ ಬಂದಿದ್ದರು. ಆ ಧರಮ್ ಸಿಂಗ್ ಅವರು ಹಿರಣ್ಣಯ್ಯನವರು ಇವತ್ತಿನ ದಿವಸ ಏನೇನು ಸಾಧನೆ ಮಾಡಿದ್ದಾರೋ ಅದಕ್ಕೆ ನಾವು ಗುಬ್ಬಿ ವೀರಣ್ಣ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಅಂದ್ರಷ್ಟೇ. ಅಲ್ಲಿದ್ದು ಕೂತ್ಕೊಂಡು ಜಾಗದಿಂದಾನೆ ಹಿರಣ್ಣಯ್ಯನವರು, ನೀವು ಕೊಡ್ತಾ ಇದ್ದೀರೇನು ಅಂದರು. ಹಾಂ, ನಾವು ನಮ್ಮ ಸರ್ಕಾರದವರು ಕೊಡ್ತಾ ಇದ್ದೀವಿ, ಹಾಗಾದರೆ ವಾಪಸ್ ತೊಗೊಂಡ್ಬಿಡಿ. ನೀವು ಕೊಡ್ತಾ ಇದ್ದೀರಾ ಪ್ರಶಸ್ತಿ ಅಂದರೆ ನನಗೆ ಬೇಕಾಗೋದೇ ಇಲ್ಲ. ನಾನು ಇಷ್ಟು ವರ್ಷಗಳ ಕಾಲ ಈ ರಂಗಭೂಮಿಗೆ ಮಾಡಿರುವಂತಹ ಸೇವೆಗೆ ನಿಮ್ಮ ಸರ್ಕಾರ ಕೊಡ್ತಾ ಇರೋ ರಸೀತಿ ಅದು ನನಗೆ ಬರ್ತಾ ಇರುವಂತಹದ್ದು. ನೀವೇನಾದರೂ ನಿಮ್ಮ ಮನಸ್ಸಿನಲ್ಲಿ ಅದನ್ನು ನಾನು ಕೊಡ್ತಾ ಇದ್ದೀನಿ, ಇದರಿಂದ ಹಿರಣ್ಣಯ್ಯನವ್ರಿಗೆ ಶ್ರೇಷ್ಠತೆ ಹೆಚ್ಚತ್ತೆ ಅಂತ ಏನಾದರೂ ಮನಸ್ಸಿನಲ್ಲಿದ್ದರೆ ಅದನ್ನು ನೀವು ಇಟ್ಕೊಂಡು ಬಿಡಿ ಅಂದರು. ಆಮೇಲೆ ಅವರೇನೆ ಮುಖ್ಯಮಂತ್ರಿಗಳೇನೇ ಇಲ್ಲ ಆ ಥರ ಅಲ್ಲ, ಜನಗಳು ಕೊಟ್ಟಿದ್ದನ್ನು ನಾವು ನಿಮಗೆ ಒಪ್ಪಿಸ್ತಾ ಇದ್ದೀವಿ ಅಷ್ಟೇ, ದಯವಿಟ್ಟು ಸ್ವೀಕರಿಸಬೇಕು ಅಂತಂದರು. ಅಲ್ಲಿಗೆ ಸರಿ ಹೋಯಿತು. ಅದು ಅಲ್ಲಿಗೆ ಸರಿ ಹೋಗಿದ್ದು ಅಷ್ಟೇ ಅಲ್ಲ, ಮುಖ್ಯಮಂತ್ರಿಗಳು ಇನ್ನೊಂದು ಮಾತು ಕೇಳಿದ್ರು. ಹಿರಣ್ಣಯ್ಯನವರೇ, ಅದೇನೋ ನನ್ನ ಬಗ್ಗೆ ಒಂದು ಜೋಕ್ ಹೇಳ್ತೀರಂತಲ್ಲ ಎಲ್ಲ ಕಡೆನೂ, ಅದನ್ನು ಹೇಳಿ. ಹಿರಣ್ಣಯ್ಯನವರು ಹೇಳೋದು, ನೋಡಿ ಮುಖ್ಯಮಂತ್ರಿಗಳೇ, ಭಗವಂತ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದಂತಹದ್ದು ಒಂದು ಸೃಷ್ಟಿಂಗ್ ಮಾಡಿರ್ತಾನೆ. 5-6 ಜನ ನಾವು ವೇದಿಕೆಯಲ್ಲಿ ಕೂತ್ಕೊಂಡಿರೋವಾಗ ಕೆಲವರು ಕಾಲ ಮೇಲೆ ಕಾಲು ಹಾಕಿ ಕೂತ್ಕೊಂಡಿರ್ತಾರೆ, ಹೀಗೆ ಕೂತ್ಕೊಂಡಿರ್ತಾರೆ. ಜನಗಳೆಲ್ಲ ನೋಡಿ ಆ ಮಾಸ್ಟರ್ ಹಿರಣ್ಣಯ್ಯನವರು ಅಷ್ಟೆಲ್ಲ ಸಾಧನೆ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಅವ್ರು ಸುಮ್ಮನೆ ನೇರವಾಗಿ ಕಾಲಿಟ್ಕೊಂಡು ಕೂತ್ಕೊಂಡಿದ್ದಾರೆ, ಕಾಲ ಮೇಲೆ ಕಾಲು ಹಾಕ್ಕೊಂಡಿಲ್ಲ. ಪಕ್ಕದಲ್ಲಿರೋ ನೋಡ್ರಿ, ಅವನು ಏನೂ ಇಲ್ಲ, ಏನೇನೋ ಸಾಧನೆ ಮಾಡಿಲ್ಲ, ಅವನು ಕಾಲ ಮೇಲೆ ಕಾಲು ಹಾಕ್ಕೊಂಡು ಬೆರೀತಾ ಇರೋದು ನೋಡಿ ಅಂತ. ಹಿರಣ್ಣಯ್ಯನವರು ಹೇಳ್ತಾರೆ, ನನಗೂ ಅವನ ತರಹನೇ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೋಬೇಕು ಅಂತ ಆಸೆ ಆಗತ್ತೆ. ಆದರೆ ಒಂದು ಸರ್ತಿ
ನನ್ನ ಕಾಲು ಚಿಕ್ಕದು. ಆ ಭಗವಂತ ನನ್ನನ್ನು ಮಾಡಬೇಕಾದಾಗ, ನಾನು ಪ್ರಿಪೇರ್ ಮಾಡಬೇಕಾದಾಗ 3 ಮುದ್ದೆ ತೊಗೊಂಡ. ಮೊದಲು 1 ಮುದ್ದೆ ತೊಗೊಂಡ, ಹಿಂಗೆ ಹಾಕ್ದ, ತಲೆ ಆಯಿತು. ಇನ್ನೊಂದು ದೊಡ್ಡ ಮುದ್ದೆ ತೊಗೊಂಡ, ಹಿಂಗೆ ಹಾಕ್ತಾ ಇಡೀ ಮೈ ಆಯಿತು. ಆಮೇಲೆ ನೋಡ್ತಾನೆ ಚಿಕ್ಕದೊಂದು ಮುದ್ದೆ ಉಳಿದಿದೆ ಅಷ್ಟೇ, ಅದರಲ್ಲೇ 2 ಕಾಲು ಮಾಡಬೇಕು ಅವನು. ಯಾವ ರೀತಿ ಮಾಡೋದು? ಇದ್ದಿದ್ರಲ್ಲಿ ಏನಾಗುತ್ತೋ ಎಷ್ಟಾಗುತ್ತೋ ಅಷ್ಟೇ ಮಾಡೋಣ ಅಂದ್ಬಿಟ್ಟು ಮಾಡಾಕ್ಬಿಟ್ಟ. ನನ್ನ ಕಾಲು ಚಿಕ್ಕದು, ನನ್ನ ದೇಹ ದೊಡ್ಡದು, ತಲೆ ದೊಡ್ಡದು. ಆ ಚಿಕ್ಕ ಕಾಲಿದೆಯಲ್ಲ, ಆ ಗಿಡ್ಡವಾದಂಥ ಕಾಲನ್ನ ಒಂದ್ರ ಮೇಲೆ ಒಂದಿಗಿನ ಹಾಕೋಯ್ತು ಅಂತಾರೆ, ಅದನ್ನು ಬಿಡಿಸ್ಬೇಕಾದ್ರೆ ಯಾರಾದ್ರೂ ಕ್ರೇನ್ ತಗೊಂಡೇ ಬರಬೇಕಾಗತ್ತೆ. ಅದರಿಂದ ನಾನು ಕಾಲ ಮೇಲೆ ಕಾಲು ಹಾಕ್ಕೊಳ್ಳಲ್ಲ ಅಷ್ಟೇ. ಒಳಗಡೆ ನನಗೂ ಆಸೆ ಇದೆ ಕಾಲ ಮೇಲೆ ಕಾಲು ಹಾಕ್ಕೊಳ್ಳೋಕ್ಕೆ. ಮುಖ್ಯಮಂತ್ರಿಗಳೇ, ನಿಮ್ಮನ್ನು ಆ ಭಗವಂತ ಸೃಷ್ಟಿ ಮಾಡಿದಾಗ ಕೂಡ ಒಂದು ಒಳ್ಳೆ ಕೆಲಸ ಮಾಡಿದ್ದಾನೆ ನೋಡಿ. ನೀವು ಎಷ್ಟೇ ವರ್ಷ ರಾಜಕೀಯದಲ್ಲಿರಿ, ಯಾವುದೇ ಕೆಲಸಗಳನ್ನು ನೀವು ಮಾಡ್ಕೊಂಡಿರಿ, ಎಷ್ಟೇ ಒಳ್ಳೆ ಕೆಲಸ ಮಾಡ್ಕೊಂಡಿರಿ, ಯಾರು ಏನೇ ಟೀಕೆ ಮಾಡ್ಕೊಳ್ಳುವಂತಹ ಕೆಲಸಗಳಾದರೂ ಕೂಡ ಪರವಾಗಿಲ್ಲ, ನಿಮ್ಮನ್ನು ಯಾವ ವ್ಯಕ್ತಿಯು ಕತ್ತು ಹಿಡಿದು ತಳ್ಳೋಕ್ಕೆ ಸಾಧ್ಯವಿಲ್ಲ. ಅದರಿಂದ ನಿಮ್ಮ ಪಾಡಿಗೆ ಆರಾಮಾಗಿರಬಹುದು. ಕಾರಣ ಏನು ಅಂತೀರೋ, ಭಗವಂತ ನಿಮ್ಮನ್ನು ಸೃಷ್ಟಿ ಮಾಡಿದಾಗ ಇಡೀ ದೇಹ ಸೃಷ್ಟಿ ಮಾಡ್ದ, ಆಮೇಲೆ ಕತ್ತು ಸೃಷ್ಟಿ ಮಾಡಲೇ ಇಲ್ಲ, ನೇರವಾಗಿ ರುಂಡ ತೊಗೊಂಬಂದ್ಬಿಟ್ಟು ಭುಜದ ಮೇಲೆ ಇಟ್ಬಿಟ್ಟ. ನೋಡಿ, ನಿಮಗೆ ಕತ್ತೇ ಇಲ್ಲ. ಈ ರೀತಿಯಾದಂತಹ ಎದುರುಗಡೆನೇ ನಿಲ್ಲಿಸ್ಕೊಂಡು ತಮಾಷೆ ಮಾಡ್ತಾ ಇದ್ದಂಥ, ಲೇವಡಿ ಮಾಡ್ತಾ ಇದ್ದಂತಹ ಅಪರೂಪದ ವ್ಯಕ್ತಿ ಮಾಸ್ಟರ್ ಹಿರಣ್ಣಯ್ಯನವರು. ಯಾವ್ಯಾವುದನ್ನು ಎಲ್ಲೆಲ್ಲಿಂದನೋ ತಗೊಂಡು ಬಂದು ಡು ನಾಟ್ ಒಂದು ಟೆಲಿಗ್ರಾಮ್ ಕಳಿಸ್ಬೇಕು. ಆಗಿನ ಕಾಲದಲ್ಲೆಲ್ಲ ಟೆಲಿಗ್ರಾಮ್ಗಳು, ಫೋನೋಗ್ರಾಮ್ಗಳು ಇತ್ತು. ಒಂದು ಫೋನೋಗ್ರಾಮ್ ಕಳಿಸ್ಬೇಕು. ಡು ನಾಟ್ ಸೆಂಡ್ ಯುವರ್ ವೈಫ್. ಇವ್ರ ಹೆಂಡತಿಗೆ ಹೆರಿಗೆ ಆಗಿರುತ್ತೆ, ಅದಕ್ಕೆ ಮುಂಚೆ ಅವ್ರು ಕಳಿಸಿರ್ತಾರೆ ಸೆಂಡ್ ಯುವರ್ ವೈಫ್, ಶಿ ಮೇ ಡೆಲಿವರ್ ಎನಿ ಟೈಮ್ ಅಂತ ಕಳಿಸಿರ್ತಾರೆ. ಅಷ್ಟರಲ್ಲಿ ಡೆಲಿವರ್ ಆಗೋಗ್ಬಿಡತ್ತೆ. ಡೆಲಿವರ್ ಆದಮೇಲೆ ಇನ್ನೊಂದು ಕಳಿಸ್ತಾರೆ, ಡು ನಾಟ್ ಸೆಂಡ್ ಯುವರ್ ವೈಫ್, ಬೇಬಿ ಬಾರನ್, ಲೆಟರ್ ಫಾಲೋಸ್. ಇದನ್ನು ಕಳಿಸ್ತಾರೆ, ಇದನ್ನು ಕೊಡ್ತಾರೆ. ಆದರೆ ಅವನು ಅಲ್ಲಿಗೆ ತಲುಪಿಸ್ಬೇಕಾದ್ರೆ ಏನು ಹೇಳ್ತಾನೆ? ಲೆಟ್ ಮಿ ರಿಪೀಟ್ ವಾಟ್ ಇಟ್ ಈಸ್. ಡು ನಾಟ್ ಲೆಂಡ್ ಯುವರ್ ವೈಫ್. ಯಾರು ವೈಫ್ನ ಲೆಂಡ್ ಮಾಡ್ತಾರೆ? ಡು ನಾಟ್ ಲೆಂಡ್ ಯುವರ್ ವೈಫ್, ಬಾಡಿ ಟೋರನ್, ಲೀಡರ್ ಫಾಲೋಸ್. ಹೇಳ್ತಾರೆ ಹಿರಣ್ಣಯ್ಯನವರು, ಡು ನಾಟ್ ಲೆಂಡ್ ಯುವರ್ ವೈಫ್ ಅಂತೆ. ವೈಫನ್ನು ಲೆಂಡ್ ಮಾಡಿದ್ರೆ ಬಾಡಿ ಟೋರನ್ ಆಗುವಂತಹದ್ದೇನೆ. ನನಗೆ ಇನ್ನೇನಪ್ಪ ಹೇಳಿದ್ರು ವಿಚಿತ್ರವಾದಂಥದ್ದು ಅಂದರೆ, ಲೀಡರ್ ಫಾಲೋಸ್ ಅಂತೆ. ಅಲ್ಲ ರೀ, ನಾವು ಅವನು ಎಲೆಕ್ಟ್ ಮಾಡಿಬಿಟ್ಟು ಕಳಿಸೋವಂಥದ್ದು ಯಾಕೆ? ಅವನು ಮುಂದೆ ಹೋಗಲಿ, ನಾವು ಫಾಲೋ ಮಾಡ್ತೀವಿ ಅಂತ. ಇವನು ಲೀಡರ್ ಫಾಲೋಸ್ ಅಂತ ಹಾಕ್ತಾನೆ. ಟೆಲಿಗ್ರಾಮ್ಗಳನ್ನು ಕಳಿಸೋದು ಒಂದೇ, ನಾವೇ ಟ್ರಂಕ್ ಕಾಲ್ ಮಾಡೋದು. ಆಗಿನ ಕಾಲದಲ್ಲಿ ಟ್ರಂಕ್ ಕಾಲ್ ಅಂತ ಮಾಡೋರು. ಟ್ರಂಕ್ ಕಾಲ್ ಮಾಡೋದ್ರ ಬದಲು ನಾವೇ ಟ್ರಂಕು ಹಾಸಿಗೆ ಹಿಡ್ಕೊಂಡು ಕಾಲ್ನಡಿಗೆಲ್ಲಿ ಹೋಗ್ಬಿಟ್ರೆ ಅಲ್ಲಿಗೆ ಹೋಗಿ ತಲುಪಿಬಿಡ್ತೀವಿ ಅಂತ. ಆ ರೀತಿಯಾದಂಥದ್ದೆಲ್ಲ ಇತ್ತು. ಪ್ರತಿಯೊಂದು ವಿಷಯವನ್ನು, ಪ್ರತಿಯೊಂದು ಆಸ್ಪೆಕ್ಟ್ನ ಬೇರೆ ಬೇರೆ ರೀತಿಯಲ್ಲಿ ನೋಡೋದಿತ್ತು ಅವ್ರದ್ದು. ಭವಿಷ್ಯ ನೀವೆಲ್ಲರೂ ಓದುವಂತಹದ್ದೇ, ನಾವೆಲ್ಲ ಎಲ್ಲ ಪೇಪರ್ನಲ್ಲೂ ನೋಡುವಂಥದ್ದೇ. ಭವಿಷ್ಯ ಇಲ್ಲದೆ ಇರುವಂಥ ಪೇಪರ್ಗಳೇ ಇಲ್ಲ. ಭವಿಷ್ಯ ಇಲ್ಲದೆ ಇರುವಂತಹ ವಾಹಿನಿಗಳಿಗೆ ಭವಿಷ್ಯ ಇಲ್ಲವಂತೆ. ಅದಕ್ಕೆ ದಿನ ಬೆಳಗಾಗಿದ್ರೆ ಇದು ನಮ್ಮಲ್ಲಿ 3 ಕಾಲಗಳಿವೆ. ಯಾವುದು? ಭವಿಷ್ಯತ್ ಕಾಲ, ಭೂತಕಾಲ, ವರ್ತಮಾನ ಕಾಲ. 3 ಕಾಲಗಳಿವೆಯಲ್ಲ. ಆಗಿನ ಕಾಲದಲ್ಲಿ ಬೇರೆ ಬೇರೆ ಇದ್ವು, ಅರ್ಥ ಅದಕ್ಕೆ. ಈಗ ಭವಿಷ್ಯತ್ ಕಾಲ ಅಂತಂದರೆ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ. ಏಕೆಂದರೆ ಎಲ್ಲ ಭವಿಷ್ಯ ಹೇಳೋರು ಆ ಕಾಲದಲ್ಲೇ ಟಿ ವಿಲಿ ಕೂತ್ಕೊಂಡಿರ್ತಾರೆ. ನಿಮ್ಗೆ ಅದಾಗತ್ತೆ, ಇದಾಗತ್ತೆ ಅಂತ ಹೇಳ್ಕೊಂಡು ಕೂತ್ಕೊಂಡಿರ್ತಾರೆ. ಅದು ಭವಿಷ್ಯತ್ ಕಾಲ. ಇನ್ನು ವರ್ತಮಾನ ಕಾಲ ಅಂದರೆ ನ್ಯೂಸ್ ಟೈಮು. ಯಾವಾಗ ನ್ಯೂಸ್ ಓದ್ತಾರೋ ಅದೆಲ್ಲ ವರ್ತಮಾನ. ವರ್ತಮಾನ ಅಂದರೆ ನ್ಯೂಸ್ ತಾನೆ, ವರ್ತಮಾನ ಕಾಲ. ಭೂತಕಾಲ ಅಂದರೆ ಯಾವುದು? ರಾತ್ರಿ 10 ಗಂಟೆ ಮೇಲೆ ಕ್ರೈಮ್ ಡೈರಿ, ಕ್ರೈಮ್ ನ್ಯೂಸ್, ಇವೆಲ್ಲನೂ ಬರೀ ಭೂತಕಾಲನೇ. ಎಷ್ಟೋ ಜನಗಳ ಮನೆಯಲ್ಲಿ 4 ಹೆಣ ಬೀಳೋವರೆಗೂ ಅವ್ರಿಗೆ ನಿದ್ದೆನೇ ಬರೋದಿಲ್ಲ. ಅದು ಭೂತಕಾಲ. ಈ ಭವಿಷ್ಯ ಹೇಳೋದ್ರ ಬಗ್ಗೆ ಆಗಿನ ಕಾಲದಲ್ಲಿ ಹಿರಣ್ಣನವರು ಹೇಳ್ತಿದ್ರು, ಆ ರೀತಿಯಾದಂತಹ ಸಾಹಿತ್ಯವನ್ನು ಇನ್ಯಾರೂ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇಡೀ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಜನಗಳಿಗೂ ಆಗುವಂತಹ ಒಂದು ಭವಿಷ್ಯವನ್ನು ಅವನು ಬರೀತಾನಲ್ಲ, 12 ರಾಶಿಗಳಿಗೆ ಸೇರಿಸ್ಕೊಂಡು ಬರೀತಾನಲ್ಲ ಅವನು. ಯಾವ ರೀತಿ ಇರುತ್ತೆ? ದೂರ ಪ್ರಯಾಣ ಮೊದಲನೇ ದಿವಸ ಬರೆದಿದ್ದ. ದೂರ ಪ್ರಯಾಣ ಖರ್ಚು, ಪ್ರಯಾಣ ದೂರ ಆದಮೇಲೆ ಖರ್ಚು ಇದ್ದೇ ಇರೋದೆ. ಅದನ್ನು ಬರೆದಿರ್ತಾನೆ. ನಾವು ಅದನ್ನು ಬರೆದು ಬಿಟ್ಟಿದ್ದಾನೆ, ದೂರ ಪ್ರಯಾಣ ಇದೆಯಂತೆ ನಮಗೆ ಅನ್ಕೊಳ್ಳೋದು. 2ನೇ ದಿವಸ ಅತ್ಯುತ್ತಮವಾದ ಭೋಜನ ಅಜೀರ್ಣ. 3ನೇ ದಿವಸ ಬರೆದಿದ್ದ ಅಪರೂಪ ಸ್ತ್ರೀ ಸೌಖ್ಯ ಮಹಾರೋಗ. ಸ್ತ್ರೀ ಸೌಖ್ಯ ಅಪರೂಪ ಆದಷ್ಟು ಮಹಾರೋಗ, ರೋಗನೂ ಜಾಸ್ತಿ ಆಗತ್ತೆ ಅಂತ ಹೇಳ್ತಾ ಇದ್ರು ಅವರು.
4ನೇ ದಿವಸ ಬರೆದಿದ್ಯಾ. ಸರ್ಕಾರಿ ವೈದ್ಯರಿಂದ ಚಿಕಿತ್ಸೆ ತಕ್ಷಣ ಮರಣ. ಇದನ್ನು ಯಾರೋ ಕೇಳಿದ್ರು, ಅಲ್ರಿ ಸರ್ಕಾರಿ ವೈದ್ಯರಿಂದ ಚಿಕಿತ್ಸೆ ತಕ್ಷಣ ಮರಣ ಅಂತಿರಲ್ಲ ನೀವು, ಆ ಥರ ಎಲ್ಲಾದ್ರೆ ಇರುತ್ತೇನ್ರಿ ಅಂದರೆ, ಯಾಕಿಲ್ಲ, ಬೆಂಗಳೂರಲ್ಲಿ ಬೋರ್ಡ್ ಹಾಕಿದಾರಲ್ಲ ನೋಡಿ. ಏನು ವೈದ್ಯರಿಂದ ಚಿಕಿತ್ಸೆ ತಕ್ಷಣ ಮರಣ ಅಂತ ಯಾರಾದ್ರೂ ಬೋರ್ಡ್ ಹಾಕಿದಾರ? ಇಲ್ಲ ರೀ, ನಮ್ಮ ಕಡೆಯವನೊಬ್ಬ ಹಾಕಿದ್ದ ಆ ಥರ ಬೋರ್ಡು, ನಮ್ಮಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡವರಿಗೆ ಶ್ರಾದ್ದದ ಖರ್ಚು ಉಚಿತ ಅಂತ ಹಾಕಿದ್ದ. ಇರ್ಬೋದಪ್ಪ, ನೀನೇನೋ ಸುಮ್ಮನೆ ಲೇವಡಿ ಮಾಡ್ತಾ ಇದೀಯ, ಆ ಥರ ಯಾರು ಬರೀತಾರೆ ಬಿಡ ಅಂತಂದರೆ, ಹೋಗಿ ನೋಡ್ರಿ ಸಿಟಿ ಮಾರ್ಕೆಟಲ್ಲಿ ಏನಿದೆ ವಿಕ್ಟೋರಿಯಾ ಆಸ್ಪತ್ರೆ ಅಂತ ಒಂದಿದೆ. ಆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪೂರ್ವ ದಿಕ್ಕಿಗೆ ಟುವರ್ಡ್ಸ್ ಈಸ್ಟ್ ಒಂದು ಗೇಟ್ ಇದೆ. ಆ ಗೇಟ್ ಮುಂದೆ ಒಂದು ಬೋರ್ಡ್ ಹಾಕಿದ್ದಾನೆ. ಏನಂತ ಹಾಕಿದ್ದಾನೆ? ವಿಕ್ಟೋರಿಯಾ ಆಸ್ಪತ್ರೆಯಲ್ಲೆಲ್ಲ ಪೇಷಂಟ್ಗಳು ಬರಲೇಬೇಕಲ್ಲ, ಅಲ್ಲೊಂದು ಬೋರ್ಡ್ ಹಾಕಿದ್ದಾನೆ, 1 ವೇ. ಯಾರೇ ಹೋದರೂ ಕೂಡ 1 ವೇ, ವಾಪಸ್ ಬರೋ ಬಾಬತ್ ಇಲ್ಲವೇ ಇಲ್ಲ. ನೇರವಾಗಿ ಒಳಗಡೆ ಹೋಗೋದೆ. ಅಲ್ಲಿಂದ ಅಪ್ಪಿತಪ್ಪಿ ವಾಪಸ್ ಬಂದ್ಬಿಟ್ಟಾರು ಅಂತ ಹೇಳಿ ಅಲ್ಲೊಬ್ಬ ಪೊಲೀಸ್ನವ್ನು ನಿಲ್ಲಿಸಿದ್ದಾನೆ. ಅವನೇನಾದರೂ ಯಾವನಾರು ವಾಪಸ್ ಬಂತು ಅಂತಂದರೆ ಅವ್ನು ಹೊಡೆದು ವಾಪಸ್ ತಿರುಗಿ ಅಲ್ಲಿಗೇನೆ ಕಳಿಸೋವಂಥದ್ದು ಅಂತ ಬರೆದಿದ್ದಾರೆ. ನಾವು ನೋಡಬೇಕಷ್ಟೇ ಅಂತ. ಹಿರಣ್ಣಯ್ಯನವರು ಈ ಥರದ್ದು ಬೇಕಾದಷ್ಟು ಪ್ರಸಂಗಗಳು. ಇವರು ಹಿರಣ್ಣಯ್ಯನವರು ಮತ್ತು ಹಾಸ್ಯ ಅಂತ ಹೇಳಿದ್ದಾರೆ. ಭಾಳ ಚೆನ್ನಾಗಿ ಕೊಟ್ಟಿದ್ದೀರಾ ಸರ್ ಟೈಟ್ಲು. ಯಾಕೆಂದರೆ ಮತ್ತಿಲ್ಲದೆ ಹಿರಣ್ಣಯ್ಯನವ್ರು ಇರಲೇ ಇಲ್ಲ ಎಷ್ಟೋ ವರ್ಷಗಳ ಕಾಲ. ಮತ್ತು ಹಿರಣ್ಣಯ್ಯನವರು ಮತ್ತು ಹಾಸ್ಯ ಇದೆಲ್ಲ ಒಟ್ಟೊಟ್ಟಿಗೆ ಸೇರ್ಕೊಂಡು ಬರ್ತಾ ಇದ್ದಂತಹದ್ದು. ನಿಮ್ಮ ಮಂಗಳೂರಿನ ಹತ್ರ ಆದಂತಹ ಒಂದು ಪ್ರಸಂಗವನ್ನೇ ಹೇಳ್ತೀನಿ. ಇಲ್ಲಿಂದ ಬೋಟಲ್ಲಿ ಹೋದರೆ ಮಂಜೇಶ್ವರ ಇದೆಯಲ್ಲ, ಮಂಜೇಶ್ವರದಿಂದ ಒಂದು ಬೋಟಲ್ಲಿ ಹೋದರೆ ಒಂದು 5-6 ಕಿಲೋಮೀಟ್ರ್ ದೂರ ಹೋದರೆ ಒಂದು ಸಣ್ಣದೊಂದು ದ್ವೀಪ. ಆ ದ್ವೀಪದಲ್ಲಿ ಗೋಡಂಬಿಯಿಂದ ಮಾಡಿದಂತಹ ಒಂದು ಮದ್ಯವನ್ನು ಮಾರ್ತಾರೆ ಅಂತ ಗೊತ್ತಾಯಿತು. ಬೇರೆ ಥರದ ಹೆಂಡ ಎಲ್ಲ ಕುಡಿದಿದ್ರು ಇವರು. ಆದರೆ ಅದು ವಿಶೇಷವಾದ ಕಿಕ್ ಕೊಡತ್ತಂತೆ ಕಣೋ, ಅದನ್ನು ಒಂದು ಸತಿ ನೋಡ್ಬಿಡೋಣ ಅಂತ ಅವರು ಇನ್ನೊಂದು 3-4 ಜನರು, ಪರಮಶಿವನ್ ಅಂತ ಅವ್ರ ಸ್ನೇಹಿತರೊಬ್ಬರಿದ್ದರು, ಅವರು ಮುಸುರಿ ಕೃಷ್ಣಮೂರ್ತಿ, ಇವರೆಲ್ಲನೂ ನಡೆಯೋ ಒಂದು ಸತಿ ನೋಡ್ಕೊಂಡೇ ಬಂದ್ಬಿಡೋಣ. ಬೆಳಗ್ಗೆ ಇವ್ರದ್ದೆಲ್ಲ ನಾಟಕದವ್ರದ್ದೆಲ್ಲನೂ ಸಾಯಂಕಾಲ 6 ಗಂಟೆ ಮೇಲೇನೇ ಕೆಲಸಗಳು. ಬೆಳಗ್ಗೆ ಹೊತ್ತೆಲ್ಲ ಫ್ರೀ ಆಗಿರ್ತಾರಲ್ಲ, ಬೆಳಗ್ಗೆ 10 ಗಂಟೆಗೆ ಹೊರಟರು ಇಲ್ಲಿಂದ ಅಲ್ಲಿಗೆ. ಬೋಟಲ್ಲಿ ಹೋದರು. ಆ ಕಡೆ ಹೋದರು, ಹುಡ್ಕೊಂಡು ಹೋದರು. ಕೊನೆಯಲ್ಲಿ ಯಾವುದೋ ಒಂದು ಸಣ್ಣದೊಂದು ಗುಡಿಸಲು, ಅದರೊಳಗಡೆ ಒಂದು ಅಜ್ಜಿ ಹೋಗಿ ಕೇಳಿದ್ರು, ಇಟ್ಟಿದೆಯೇನಮ್ಮ? ಹಾಂ ಇದೆ, ಕೊಡಮ್ಮ 3 ಗ್ಲಾಸ್. ಇವರು ಎಲ್ಲ ಬಾಟ್ಲುಗಟ್ಟಲೆ ತೊಗೊಂಡು ಅಭ್ಯಾಸ ಇರೋರು. ಅವಳು ಇಷ್ಟು ಗ್ಲಾಸಲ್ಲಿ 3 ಗ್ಲಾಸ್ ಮುಂದೆ ಇಟ್ಲು. ಇದು ಯಾರಿಗಾದ್ರೂ ಸಾಕಾಗತ್ತೇನವ? ನಿಮ್ಗದೆಲ್ಲ ಗೊತ್ತಿಲ್ಲ, ಇದು ಯಾವ ರೀತಿ ಕಿಕ್ ಕೊಡುತ್ತೆ ಅಂತ ನಿಮಗೆ ಗೊತ್ತಿಲ್ಲ, ಜಾಸ್ತಿ ಕುಡಿಬೇಡಿ, ನಾನು ಕೊಡಲ್ಲ ಅಂದ್ಲು. ನೀನು ನಮ್ಮ ಕೆಪಾಸಿಟಿ ಏನು ಅಂದ್ಕೊಂಡಿದ್ದೀಯ ನೀನು? ಕೊಡು ಅಂದರು. 1 ಗ್ಲಾಸ್ ಆಯಿತು, 2 ಗ್ಲಾಸ್ ಆಯಿತು, 3 ಗ್ಲಾಸ್ ಆಯಿತು. ನೋಡು, ಏನೂ ಆಗೇ ಇಲ್ಲ ನಮಗೆ, ಎಷ್ಟು 5 ಕ್ಲಾಸ್ ಇದ್ದೀವಿ, ಏನೋ ಮುಸ್ರಿ ಏನಾದರೂ ಆಯ್ತಾ ನಿನಗೆ? ಎಲ್ಲಾದರೂ ಉಂಟೆ, ನನಗೇನೂ ಆಗಿಲ್ಲ ಅಂತ ಮುಸ್ರಿ. ಪರಮಶಿವನ್ ನಿನಗೆ? ಪರ್ಮಿ ಅಂತ ಕೂಗೋರು. ಪರ್ಮಿ ನಿನಗೆ? ಏನೂ ಇಲ್ಲ ಕಡ. ಸರಿ, 1.5 ಗಂಟೆ 2 ಗಂಟೆ ಆಗಿದೆ, ನಿಧಾನ ಕುಡಿದು 2 ಗಂಟೆ ಅಷ್ಟೊತ್ತಿಗೆ ಆಚೆ ಕಡೆ ಬಂದರು. ಇದು ಈ ಸಮುದ್ರ ತೀರದಿಂದ ಆ ಅಜ್ಜಿ ಇದ್ದಂತಹ ಜಾಗಕ್ಕೆ ಸುಮಾರು 1.5 ಕಿಲೋಮೀಟ್ರ್ ದೂರ. 2 ಗಂಟೆಗೆ ಆಚೆ ಬಂದರು. ಆ ಗೋಡಂಬಿಯ ಮದ್ಯದ ಸ್ಪೆಷಾಲಿಟಿ ಏನಂದರೆ, ಅದನ್ನು ಕುಡಿದವರು ಬಿಸಿಲಿನಲ್ಲಿ ಬರಬಾರ್ದು. ಇದು ಗೊತ್ತಿಲ್ಲ ಇವರಿಗೆ. ಅದು ಬಿಸಿಲಿನಲ್ಲಿ ಬಂತು ಅಂತಂದರೆ ಕಿಕ್ಕೇರತ್ತೆ. ಗೊತ್ತಿಲ್ಲ ಇವರಿಗೆ. ನಡ್ಕೊಂಡು ಬಂದರು. ಗುಡಿಸಲಿಂದ ಆಚೆ ಕಡೆ ಬಂದು ಆವಾಗ ಕೈ ಕಾಲೆಲ್ಲ ಸ್ಥಿರವಾಗೇ ಇತ್ತು, ಏನೇನೋ ಸೊಟ್ಟಪಟ್ಟ ಆಗ್ತಾ ಇರಲಿಲ್ಲ. ಕಾಲು ಕಿಲೋಮೀಟ್ರ್ ಬಂದರು, ಸ್ವಲ್ಪ ಗಿರ್ರ್ ಅಂದಂಗೆ ಆಯಿತು. 1/2 ಕಿಲೋಮೀಟ್ರ್ ಬಂದರು, ಸ್ವಲ್ಪ ತಟ್ಟಾಡ್ದಂಗೆ ಆಯಿತು. 1 ಕಿಲೋಮೀಟ್ರ್ ಬರೋ ಅಷ್ಟೊತ್ತಿಗೆ ಝೆಡ್ ಶೇಪಲ್ಲಿ ಹೋಗೋಕ್ಕೆ ಶುರು ಮಾಡಿದರು. ನೋಡಿದ್ರು, ಹಾಗೂ ಹೀಗೂ ಇಲ್ಲಿವರೆಗೂ ಬಂದು ತಲುಪಿದ್ದಾರೆ, ಸಮುದ್ರ ತೀರದವರೆಗೂ ಬಂದು ತಲುಪಿದ್ದಾರೆ. ಅವನು ಅವನು ಕರೆದ್ರು, ಬಾಪ ನಮ್ಮನ್ನು ಆ ಕಡೆ ಕರ್ಕೊಂಡು ಹೋಗ್ಬಿಡು, ಸಾಯಂಕಾಲಕ್ಕೆ ನಾಟಕ ಇದೆ, 5 ಗಂಟೆಗೆ ಶುರು ಆಗಬೇಕು ಇವತ್ತು. ನೋಡ್ದ ಇವ್ರು 3 ಜನರದ್ದು ಸ್ಥಿತಿ ನೋಡ್ದ ಅವನು. ಸ್ವಾಮಿ, ನಾನು ದೋಣಿ ನಡೆಸೋನು ನಿಜ, ಆದರೆ ನನಗೂ ಹೆಂಡತಿ ಮಕ್ಕಳಿದ್ದಾರೆ, ನನಗೂ ಬದುಕಬೇಕು ಅಂತಿದೆ. ನಿಮ್ಮನ್ನು ಕರ್ಕೊಂಡೋಯ್ತು ಅಂತಂದರೆ ನಾನು ಅಲ್ಲಿವರೆಗೂ ಹೋಗುವಂಥದ್ದು ಗ್ಯಾರಂಟಿ ಇಲ್ಲ, ಬರಲ್ಲ. ಇದ್ದಿದ್ದರಲ್ಲಿ ಹಿರಣ್ಣಯ್ಯನವರು ಕಡಿಮೆ ಕಿಕ್ ಹೊಡೆದಿತ್ತು. ಇನ್ನಿಬ್ಬರಂತೂ
ಹೇಳೋಕ್ಕಾಗದೆ ಅಂಥ ಮಟ್ಟಕ್ಕೆ ಟೈಟ್ ಆಗುವಂಥ ಮಟ್ಟದಲ್ಲಿ ಇದ್ದರು ಅವರು. ಇಲ್ಲಪ್ಪ ಜನ ಎಲ್ಲ ಕಾಯ್ತಾ ಇರ್ತಾರೆ, ಟಿಕೆಟ್ ಎಲ್ಲ ಸೇಲ್ ಆಗೋಗ್ಬಿಟ್ಟಿದೆ, ನಾನು ಹೋಗಲೇಬೇಕು, ನೀನು ಈ ಥರ ಎಲ್ಲ ಮಾಡಬೇಡ, ಹೇಗಾದರೂ ಮಾಡು. ಒಂದು ಕಂಡೀಷನ್ನು ಏನು, ಮೊದಲು ನಿಮ್ಮ ತಲೆ ಮೇಲೆ 4 ಕೊಡ ನೀರು ಸುರಿತೀನಿ. ಆಯಿತು ಸುರಿ, ಇನ್ನೇನು ಮಾಡೋಕ್ಕಾಗತ್ತೆ. ಹಿರಣ್ಣನವ್ರು ತಲೆ ಮೇಲೆ 4 ಕೊಡ ನೀರು ಸುರಿದಿದ್ದಾಯಿತು. ಆಮೇಲೆ ಇವ್ರ ಕೈಗೆ ಒಂದು ಹುಟ್ಟು ಕೊಟ್ಟ. ಹುಟ್ಟನ್ನು ಕೊಟ್ಟು ಅವರಿಬ್ಬರನ್ನೂ ಎಡಕ್ಕೊಬ್ಬರು ಬಲಕ್ಕೊಬ್ಬರನ್ನು ಮಲಗಿಸ್ಕೊಳ್ಳಿ. ಅಪ್ಪಿತಪ್ಪು ಅವ್ರೇನಾದರೂ ಎದ್ದರೆ ಈ ಹುಟ್ಟಿನಿಂದ ಅವ್ರ ತಲೆ ಮೇಲೆ ಪಟ್ ಅಂತ ಹೊಡೀರಿ, ಅವರಲ್ಲೇ ಕೂತ್ಕೊಳ್ಳಿ. ಆಯಿತು ಅಂದರು. ಇವ್ರಿಗೇನು ಗ್ಯಾರಂಟಿ ಇಲ್ಲ, ಆ ಥರ ಎಲ್ಲ ಏನು ಎಷ್ಟೊಂದು ವರ್ಷಗಳಿಂದ ಕುಡಿತಾ ಇರೋಂಥವ್ರು, ಈಗೆಲ್ಲ ಏನು ಮಹಾ ಆಗೋಗ್ಬಿಡತ್ತೆ ಅಂತ. ಸ್ವಲ್ಪ ದೂರ ಬಂತು ದೋಣಿ. ಮುಸುರಿ ಕೃಷ್ಣಮೂರ್ತಿ ಅಂದ್ಕೊಂಡಿದ್ರು. ಇವ್ರು ಪಟ್ ಅಂತ ಹೊಡೆದ್ರು ಅವ್ರಿಗೆ, ಅಲ್ಲೇ ಮಲ್ಕೊಂಡು. ಇನ್ನೊಂದು ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ಪರ್ಮಿ ಅಂದ್ಕೊಂಡು ಈ ಕಡೆ ಎದ್ದಿದ್ದು. ಆ ಕಡೆಯಿಂದ ಈ ಕಡೆ ಬರೋಷ್ಟೊತ್ತಿಗೆ ಅವನು ಸಾಕಾಗೋಯ್ತು ಅವನಿಗೆ, ದೋಣಿ ಅವನಿಗೆ. ಅಯ್ಯೋ ಬಿಟ್ಬಿಡಪ್ಪ ನನ್ನ ಅಂದರೆ ಕೇಳಲಿಲ್ಲ, ನನ್ನ ಪ್ರಾಣಕ್ಕೂ ಸಂಸ್ಕಾರ ತರ್ತಿದೀಯ ನೀವು ಅಂತ. ಹಾಗೂ ಹೀಗೂ ಇಲ್ಲಿ ಬರ್ತಾ ಇದ್ದಂಗೆ ಅವ್ರು 3 ಜನನ ಕರ್ಕೊಂಬಂದು ಬಾವಿಯಿಂದ 4 ಜನ ಹೆಂಗಸರು ನೀರು ಸೇದಿ ಹಾಕಿ ಹಿರಣ್ಣನವ್ರು ಹೇಳ್ತಾರೆ, ಮೊದಲು ನಮ್ಮನ್ನು ಚೆನ್ನಾಗಿ ನೆನೆಸಿದ್ರು ಅರ್ಧ ಗಂಟೆ ಕಾಲ. ಒಳ್ಳೆ ದೋಸೆಗೆ ಹಿಟ್ಟಿಗೆ ನೆನೆಸಾಕಿದ್ರು ಅರ್ಧ ಗಂಟೆ ಕಾಲ. ಆಮೇಲೆ ಇದರಲ್ಲಿ ಮಿಷಿನ್ನಲ್ಲಿ ಒಣಗಿಸ್ಲಿಕ್ಕೆ ಹಾಕ್ತಾರಲ್ಲ, ಆ ರೀತಿ ನಮ್ಮನ್ನು ತೊಗೊಂಡೋಗಿ ಒಳಗಡೆ ಒಣಗಕ್ಕೆ ಹಾಕಿದ್ರು ಒಂದು ಅರ್ಧ ಗಂಟೆ ಹೊತ್ತು. ಅದಾದಮೇಲೆ ಹಾಗೂ ಹೀಗೂ ಒಂದು ಚೆನ್ನಾಗಿ ಕಾಫಿ ಕೊಟ್ಟು ಟೀ ಕೊಟ್ಟು ಎಲ್ಲ ಮಾಡಿ ಒಂದು ಸ್ವಲ್ಪ ಎಚ್ಚರಿಕೆ ಬಂದ ಆದ ಮೇಲೆ ಇವರು ನಾಟಕಕ್ಕೆ ಹೋಗುವಂಥ ಪ್ರಸಂಗ ಬಂದಿತ್ತು. ಹಿರಣ್ಣಯ್ಯನವರ ಮತ್ತು ಈ ರೀತಿ ಇತ್ತು. ಈಗ ನಮ್ಮದೊಂದು ಚೂರು ನಡೆಸ್ಕೊಳ್ಳೋಣ. ಹಿರಣ್ಣಯ್ಯನವ್ರದ್ದು ಅಷ್ಟಕ್ಕೆ ಅಲ್ಲದೆ ಇನ್ನೊಂದು ಚೂರು ನಮ್ಮದು ಒಂಚೂರು ನಡೆಸ್ಕೊಳ್ಳೋಣ. ಒಂದು ವಿಶೇಷವಾದಂಥ ಪ್ರಸಂಗವನ್ನು ನಿಮ್ಮ ಮುಂದೆ ಕೊಡ್ತೀನಿ. ಅದಕ್ಕೆ ಮುಂಚೆ ಸುಧಾದಲ್ಲಿ ಪ್ರಶ್ನೆಗಳಿಗೆ ಇವತ್ತಿನವರೆಗೂ 14 ವರ್ಷದಿಂದ ನಾನು ಪ್ರಶ್ನೆಗಳಿಗೆ ಉತ್ತರ ಕೊಡ್ಕೊಂಬರ್ತಿದ್ದೀನಿ. 14,000 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ನಾನು. 14 ಅದರಲ್ಲಿ ಬರುವಂಥ ಪ್ರಶ್ನೆಗಳಾದರೂ ಯಾವ್ಯಾವ ರೀತಿಯಾದ್ದು. ರಾಜಕಾರಣಿಗಳು ಬಿಳಿಯ ವಸ್ತ್ರವನ್ನೇ ಧರಿಸುತ್ತಾರೆ, ಏಕೆ ಸರ್? ಉದ್ದೇಶವೇನೂ ಇಲ್ಲ, ಬಿಳಿಯ ಬಟ್ಟೆ ಭೂತಗಳ ಯೂನಿಫಾರಮ್ ಅಷ್ಟೇ. ಹೆಣ್ಣು ಮದುವೆಯಾಗಿದ್ದಾಳೆ ಎಂದು ತಾಳಿ ನೋಡಿದಾಗ ತಿಳಿಯುತ್ತದೆ, ಗಂಡು ಮದುವೆಯಾಗಿದ್ದಾನೋ ಇಲ್ಲವೋ ತಿಳಿಯುವುದು ಹೇಗೆ ಸರ್? ಎದುರಿನಿಂದ ಬರುತ್ತಿರುವಂತಹ ಸುಂದರವಾದ ತರುಣಿಯನ್ನು ನಿರಾಶೆಯಿಂದ ನೋಡುವವನು ಮದುವೆ ಆಗಿರುವವನು. ಮಿಂಚಿಗೂ ವಿದ್ಯುತ್ ಶಕ್ತಿಗೂ ಏನು ವ್ಯತ್ಯಾಸ ಸರ್? ಮಿಂಚು ಪ್ರೇಯಸಿಯಂತೆ ಹೀಗೆ ಬಂದು ಹಾಗೆ ಹೊರಟು ಹೋಗುತ್ತದೆ. ವಿದ್ಯುತ್ ಶಕ್ತಿ ಇದೆಯಲ್ಲ, ಇದು ಹೆಂಡತಿಯಂತೆ, ಅತ್ತ ತವರಿಗೂ ಹೋಗದೆ ಇತ್ತ ನಮ್ಮೊಡನೆಯೂ ಇರದೆ ಹೋಗಿ ಬಂದು ಮಾಡುತ್ತಿರುತ್ತದೆ. ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿಯುತ್ತದೆ, ಏಕೆ? ಹಾಲಿನಲ್ಲಿ ಇರುವಂತಹ ನೀರನ್ನು ನೋಡಿದರೆ ಕುಡಿಯಲು ಮನಸ್ಸು ಬರುವುದಿಲ್ಲ. ಶ್ರೀಕೃಷ್ಣನು 16,000 ಸ್ತ್ರೀಯರನ್ನು ಮದುವೆಯಾದ, ನಾನೂ ಆಗಲೇ ಸರ್? ಆಗಿ ಅದಕ್ಕೆ ಮುಂಚೆ ಕಿರುಬೆರಳಿನಲ್ಲಿ ಬೆಟ್ಟವನ್ನು ಎತ್ತಿ. ಅಕ್ಕ ಮಹಾದೇವಿ ಮತ್ತು ಮೀರಾ ತಮ್ಮ ಪತಿಯರಿದ್ದರೂ ಸಹ ಪರಪುರುಷರ ಹಿಂದೆ ಹೋದನಲ್ಲ, ಸರಿಯೇ? ಏನು ಪ್ರಶ್ನೆ? ಸರಿ ಅಂತಂದರೆ ಹಾಗಾದರೆ ನಿಮ್ಮನೆ ಹೆಣ್ಮಕ್ಳು ಹೋದರೆ ಸರಿನಾ ಅಂತ ಇನ್ನೊಂದು ಪ್ರಶ್ನೆ. ತಪ್ಪು ಅಂತಂದರೆ ನೀವು ಅವ್ರಿಗಿಂತ ದೊಡ್ಡವರಾ ಅಂತ ಇನ್ನೊಂದು ಪ್ರಶ್ನೆ. ಅಕ್ಕ ಮಹಾದೇವಿ ಮತ್ತು ಮೀರಾ ಹೋದದ್ದು ಪರಪುರುಷನ ಹಿಂದೆ ಅಲ್ಲ, ಪರಮ ಪುರುಷನ ಹಿಂದೆ. ಈ ತರಹದ್ದು ನೀವು ಇಲ್ಲೂ ಬೇಕಾದ್ರೆ ಯಾವ್ದಾರ ಪ್ರಶ್ನೆಗಳನ್ನು ಕೇಳ್ಬೋದು, ನಾವು ಉತ್ತರ ಕೊಡೋಕೆ ರೆಡಿಯಾಗಿರ್ತೀನಿ. ಇನ್ನೊಂದು ಸ್ಪೆಷಾಲಿಟಿ ಅಂದರೆ ರಾಮಾಯಣಕ್ಕೆ ಲಿಂಕ್ ಮಾಡುವಂಥದ್ದು. ಯಾವುದೇ ವಿಷಯವನ್ನು, ಯಾವುದೇ ಹಾಡನ್ನು, ಯಾವುದೇ ಪ್ರಸಂಗವನ್ನು ರಾಮಾಯಣಕ್ಕೆ ಲಿಂಕ್ ಮಾಡುವಂಥದ್ದು. ನಮ್ಮ ಡಾಕ್ಟರ್ ಶ್ರೀಕಂಠಯ್ಯ ಅಂತ ಒಬ್ಬರಿದ್ರು, ಅವರು ಅದನ್ನು ಶುರು ಮಾಡಿದ್ದು, ನಾನು ಅದನ್ನು ಬೆಳೆಸ್ಕೊಂಡು ಹೋಗಿರುವಂತಹ ಪ್ರಸಂಗ ಇದು. ಲಿಂಕ್ ನರಸಿಂಹಯ್ಯ ಅವನ ಸ್ಪೆಷಾಲಿಟಿ ಏನು ಅಂದರೆ, ಯಾವುದಕ್ಕೆ ನೀವು ಏನೇ ಹೇಳಿ, ಇವತ್ತಿನ ದಿವಸ ಮಂಜುನಾಥ್ ಅವರು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ, ಮುರಳಿ ಮೋಹನ್ ಚೂಂತಾರ್ ಅವರು ಅದನ್ನು ಬಹಳ ಅಚ್ಚುಕಟ್ಟಿಂದ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಏನೆಂದಿರಿ ನೀವು? ಮೋಹನ ಎಂದಿರೆ?
ಮೋಹನ ಎಂದರೆ ಏನು? ಯಾರು ತಮ್ಮ ರೂಪದಿಂದ ಇಡೀ ಜಗತ್ತನ್ನೇ ಮೋಹಿಸಬಲ್ಲ ಶಕ್ತಿಯನ್ನು ಹೊಂದಿರುವರೇ ಅವರೇ ಮೋಹನ ಅಲ್ಲವೇ? ಮೋಹನ ರಾಮ. ಅಂಥದ್ದು ಇಂಥದ್ದು ಅಂತಿಲ್ಲ. ಮಂಜುನಾಥ್ ಅವರಿದ್ದಾರೆ. ಮಂಜುನಾಥ ಎಂದಿರೆ ನೀವು. ಮಂಜು ಎಂದರೆ ಏನು? ತಣ್ಣಗಿರುವುದು ಅಂತಲ್ಲವೇ ಅರ್ಥ. ತಣ್ಣಗಿರುವುದು ಎಂದರೆ ಏನು? ಶಾಂತಿಯಿಂದ ಇರುವುದು, ನೆಮ್ಮದಿಯಿಂದ ಇರುವುದು, ತೃಪ್ತಿಯಿಂದ ಇರುವುದು ಅಲ್ಲವೇ? ರಾಮನ ಮುಖವನ್ನು ನೋಡಿ ಅವನಲ್ಲಿರುವಂತಹ ನೆಮ್ಮದಿ, ತೃಪ್ತಿ, ಶಾಂತಿ ಇನ್ನೆಲ್ಲಾದರೂ ಕಂಡೀತೆ ಮಂಜು ರಾಮ. ಈ ತರಹ ಇದ್ದಂತಹವರು ಇವ್ರನ್ನ ಈ ರಾಮನ ಹುಚ್ಚನ್ನ ಬಿಡಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು, ನರಸಿಂಹಯ್ಯನವರೇ, ನಿಮಗೆ ಇನ್ನೊಂದು ವಾರದಲ್ಲಿ ನಾವೆಲ್ಲ ತೀರ್ಮಾನ ಮಾಡಿ ಯಾವುದೋ ಒಂದನ್ನು ಕೊಡ್ತೀವಿ, ಒಂದು 4 ಸಾಲು ಕೊಡ್ತೀವಿ. ಆ 4 ಸಾಲನ್ನ ನೀವೇನಾದರೂ ರಾಮಾಯಣಕ್ಕೆ ಲಿಂಕ್ ಮಾಡಿದರೆ ನಾವು ಅವತ್ತಿನಿಂದ ನಿಮ್ಮ ಜೊತೆಗೆ ನಾವು ರಾಮ ಅಂತೀವಿ. ಇಲ್ಲ ಅಂದರೆ ನೀವು ರಾಮ ಅನ್ನೋದನ್ನು ಬಿಟ್ಬಿಡ್ಬೇಕು, ಆಯಿತಾ ಅಂದರು. ಆಯಿತು, ರಾಮನ ಇಚ್ಛೆ ಅಂದರು. 1 ವಾರ ಆಯಿತು. ಎಲ್ಲ ವಿದ್ವಾಂಸರೆಲ್ಲ ಸೇರ್ಕೊಂಡು ತೀರ್ಮಾನ ಮಾಡಿ, ಇಲ್ಲ ಕವಿಗಳದೆಲ್ಲ ಕೊಡ್ತು ಅಂತಂದರೆ ಇವ್ನು ಯಾವುದಕ್ಕಾರ ರಾಮಾಯಣಕ್ಕೆ ಲಿಂಕ್ ಮಾಡ್ತಾನೆ ಇವನು. ಕುವೆಂಪು ಅಂತಂದರೆ ಕು ಅಂತಂದರೆ ಭೂಮಿ, ವೆಂಪು ಅಂತಂದರೆ ಖ್ಯಾತಿ, ಭೂಮಿಯಲ್ಲೇ ಖ್ಯಾತನವುದು ರಾಮ ಅಂತ ಹಾಕ್ಬಿಡ್ತಾನೆ. ಬೇಂದ್ರೆ ಅಂತಂದರೆ 14 ವರ್ಷಗಳ ಕಾಲ ಕಾಡಿನಲ್ಲಿ ಬೆಂದವನಲ್ಲವೇ, ಬೆಂದರೆ ಬೇಂದ್ರೆ ಆಗುತ್ತಾರೆ ಅಂತೆಲ್ಲವೇ ಹೇಳಿರುವುದು. ರಾಮನಿಗಿಂತ ಯಾರು ಬೆಂದಿದ್ದಾರೆ? ರಾಮ ಬೇಂದ್ರೆ ಅಂದ್ಬಿಡ್ತಾರೆ. ಇವೆಲ್ಲ ರಿಸ್ಕ್ ತಗೊಳ್ಳೋದೇ ಬೇಡ, ಚಿಕ್ಕದಾಗಿ 4 ಲೈನ್ ಕೊಡೋಣ ಅಂತ ಹೇಳಿ ತೀರ್ಮಾನ ಮಾಡಿ ನರಸಿಂಹಯ್ಯನವನು ಕರೆದು, ಕಣ್ಣಾ ಮುಚ್ಚೆ ಕಾಡೇ ಗೂಡೆ ಉದ್ದಿನ ಮೂಟೆ ಉರುಳೇ ಹೋಯ್ತು, ಇದನ್ನು ರಾಮಾಯಣಕ್ಕೆ ಲಿಂಕ್ ಮಾಡಿ ನೋಡೋಣ ಅಂದರು. ಏನನ್ಬೇಕು ಅವರು? ಸ್ವಾಮಿ, 24,000 ಶ್ಲೋಕಗಳಲ್ಲಿ ಹೇಳಿರುವುದನ್ನು ನೀವು 4 ಸಾಲುಗಳಲ್ಲಿ ಹೇಳಿಬಿಟ್ಟಿರಿ, ನಿಮಗೆ ದೀರ್ಘದಂಡ ನಮಸ್ಕಾರ. ನಾವು ಹೇಳುವುದು ರಾಮಾಯಣವೇ? ಇನ್ನೇನು ಕಣ್ಣಾ ಮುಚ್ಚೆ, ದಶರಥನು ಕಣ್ಣು ಮುಚ್ಚಲು ಕಾಡೇ ಗೂಡೆ, ರಾಮನಿಗೆ ಕಾಡೇ ಗೂಡಾಯಿತಲ್ಲ. ಆಮೇಲೆ ಏನಾಯಿತು? ಉದ್ದಿನ ಮೂಟೆ ಅಂತ ಮೆರೆಯುತ್ತಿದ್ದಂತಹ ರಾವಣ ಉರುಳೇ ಹೋದ. ಸ್ವಾಮಿ, ಇದೇ ರಾಮಾಯಣ. ಯಾವುದಕ್ಕೆ ಕೊಟ್ಟರು ಕೂಡ ನೋಡಿ ಸರ್, ಹುಡುಗರೆಲ್ಲ ವಾಲಿಬಾಲ್ ಆಡ್ತಾ ಇದ್ದಾರೆ ಅಂದ್ರೆ ಆಯಿತು. ಹಾಂ ಎಂದಿರೆ ನೀವು? ವಾಲಿಯಿಂದಲೇ ಅಲ್ಲವೇ ರಾಮಾಯಣಕ್ಕೆ ಹೊಸ ತಿರುವು ಬಂದದ್ದು. ವಾಲಿ ಇಲ್ಲದಿದ್ದರೆ ಸುಗ್ರೀವನಿಲ್ಲದಿದ್ದರೆ ಹನುಮಂತನಲ್ಲಿದ್ದರೆ ಚೂಡಾಮಣಿ ಇಲ್ಲ, ಚೂಡಾಮಣಿ ಇಲ್ಲದಿದ್ದರೆ ಸೀತೆ ಇಲ್ಲ. ಎಲ್ಲಕ್ಕೂ ವಾಲಿ ಇಲ್ಲದಿದ್ದರೆ ಏನೂ ಆಗುತ್ತಿರಲಿಲ್ಲ. ವಾಲಿ ರಾಮ ಇವನಿಗೇನಾದರೂ ಮಾಡಬೇಕು ಅಂದಿದ್ದು ಕೂಡ ಫೇಲ್ಯೂರ್ ಆಗೋದ ಮೇಲೆ ಬಿಟ್ಬಿಟ್ಟಿದ್ರು. ಇವರು ಅವ್ನು ಸಿಕ್ಕಿದಾಗೆಲ್ಲ ರಾಮ ಅಂದ್ಕೊಂಡೆ ಓಡಾಡ್ಕೊಂಡಿದ್ರು. ಇತ್ತೀಚೆಗೆ ನಂಗೆ ಸಿಕ್ಕಿದ್ರು. ಹೋದ ತಿಂಗಳಲ್ಲಿ ಬಂದಿದ್ದಾಗ ಇಲ್ಲೇ ಸಿಕ್ಕಿದ್ರು, ನಿಮ್ಮ ಮಧ್ಯದಲ್ಲೇ ಇದ್ದಾರೆ ಅವರು. ಏನು ಸಾರ್ ಈಗಲೂ ಲಿಂಕ್ ಮಾಡ್ತೀರಾ ಅಂದೆ. ಕೊಡಿ, ರಾಮನ ಇಚ್ಛೆ ಯಾವುದನ್ನು ಲಿಂಕ್ ಮಾಡಬೇಕು? 3 ಹಾಡು ಕೊಡ್ತೀನಿ, ಲಿಂಕ್ ಮಾಡ್ತೀರಾ? ಆಯಿತು, ಕೊಡಿ. ಜಿಂಕೆ ಮರೀನಾ ಜಿಂಕೆ ಮರೀನಾ ಜಿಂಕೆ ಮರೀನಾ, ಈ ಹಾಡನ್ನು ಲಿಂಕ್ ಮಾಡಿ ನೋಡೋಣ. ಇದನ್ನು ಲಕ್ಷ್ಮಣನೇ ಹಾಡಿದ್ದಲ್ಲವೇ? ಲಕ್ಷ್ಮಣ ಹಾಡಿದ ಯಾವಾಗ? ರಾಮ ಚಿನ್ನದ ಜಿಂಕೆಯನ್ನು ಒಟ್ಟಿಸಿಕೊಂಡು ಹೋಗುತ್ತಾ ಇದ್ದ. ಮುಂದೆ ಜಿಂಕೆ ಹೋಗುತ್ತಾ ಇತ್ತು, ಹಿಂದೆ ರಾಮ ಓಡುತ್ತಾ ಇದ್ದ. ರಾಮನಿಗೆ ತಿಳಿಯಿತು, ಓಹೋ ಇದು ಮಾಯದ ಜಿಂಕೆಯೇ ಇರಬೇಕು, ನನ್ನ ಅಳಿವಿಗೆ ಸಿಗುವುದಿಲ್ಲ ಎಂದ ಮೇಲೆ ಇದರಲ್ಲಿ ಏನೋ ಕುತಂತ್ರ ಇರಲೇಬೇಕು ಎಂದು ಹೇಳುತ್ತಾ ಬಾಣವನ್ನು ತೆಗೆದ. ರೊಯ್ಯನ ಬಿಟ್ಟಂತಹ ಬಾಣ ನೇರವಾಗಿ ಹೋಗಿ ಆ ಜಿಂಕೆಗೆ ತಗುಲಿ ಜಿಂಕೆ ಕೆಳಗೆ ಬೀಳುತ್ತಾ ರಾಕ್ಷಸನಾಗಿ ಪರಿವರ್ತನೆಯಾಗಿ ನೆಲವನ್ನು ಮುಟ್ಟುವುದಕ್ಕೆ ಮುಂಚೆ ಹಾ ಲಕ್ಷ್ಮಣ, ಹಾ ಸೀತೆ ಎಂದು ಕೂಗುತ್ತಾ ಕೆಳಗೆ ಬಿದ್ದಿತು. ಲಕ್ಷ್ಮಣ ಓಡಿ ಬಂದ, ನೋಡಿದ, ಬಿದ್ದದ್ದು ಜಿಂಕೆ ಅಲ್ಲ, ರಾಕ್ಷಸನ ಶವದ ಸುತ್ತ ಡ್ಯಾನ್ಸ್ ಮಾಡುತ್ತಾ ಲಕ್ಷ್ಮಣ ಹೇಳಿದ, ಜಿಂಕೆ ಮರೀನಾ ಜಿಂಕೆ ಮರೀನಾ ಜಿಂಕೆ ಮರೀನಾ. ತಟ್ಬೋದು ಚಪ್ಪಾಳೆ. ಸರ್ಕಾರ ಏನಾದ್ರು ಟ್ಯಾಕ್ಸ್ ಹಾಕಿದೆಯಾ? 2ನೇ ಹಾಡು, ಆಗಲಿ ರಾಮನ ಇಚ್ಛೆ. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ಸೋಕೆ ಯಾವತ್ತು ಹೋಗಬಾರ್ದು ರೀ. ಇದನ್ನು ಲಿಂಕ್ ಮಾಡಿ ನೋಡೋಣ. ಇದನ್ನು ಲಂಕೆಯಲ್ಲಿದ್ದಂತಹ ರಾಕ್ಷಸರೇ ಹೇಳಿದ್ದು. ಯಾವಾಗ?
ರಾಮ ತನ್ನ ಕಪಿಸೇನೆ ಮತ್ತು ಕರಡಿ ಸೇನೆಯನ್ನು ಅತ್ತಿಂದ ಇತ್ತ ಕರೆದುಕೊಂಡು ಬರುತ್ತಿದ್ದ. ಗುಡ್ಡದ ಮೇಲೆ ನಿಂತಿದ್ದಂತಹ ರಾಕ್ಷಸರು ನೋಡಿದರು, ಓಹೋ, ಸಮುದ್ರದೋಪಾದಿಯಲ್ಲಿ ಬರುತ್ತಿರುವಂತಹ ಈ ಸೇನೆಯನ್ನು ಹೀಗೆಯೇ ಬರಮಾಡಿಕೊಂಡರೆ ನಾವು ಗೆಲ್ಲಲು ಸಾಧ್ಯವೇ ಇಲ್ಲ. ಆದ್ದರಿಂದ ಕಪಿಸೇನೆಯನ್ನೇ ಬೇರೆ, ಕರಡಿ ಸೇನೆಯನ್ನೇ ಬೇರೆ ಮಾಡಲೇಬೇಕಾಗುತ್ತದೆ. ಕಪಿಸೇನೆಯನ್ನು ನಮ್ಮ ಕಡೆ ಬರಮಾಡಿಕೊಳ್ಳಲು ಆಗುವುದಿಲ್ಲವಲ್ಲ. ಆಗಲೇ ಹನುಮಂತನು ಬಂದು ನಮಗೆಲ್ಲ ಬೆಂಕಿ ಇಟ್ಟು ಹೋಗಿದ್ದಾನೆ. ಆದ್ದರಿಂದ ಕರಡಿ ಸೇನೆಯನ್ನು ನಮ್ಮ ಕಡೆ ಬರಮಾಡಿಕೊಳ್ಳೋಣ ಎನ್ನುತ್ತಾ ಜಾಂಬವಂತನನ್ನು ಕರೆದುಕೊಂಡು ಹೋಗಿ ರಾತ್ರಿಯಲ್ಲಿ ಅವನಿಗೆ ಬೇಕಾದ್ದನ್ನೆಲ್ಲ ಕೊಟ್ಟು, ಜಾಂಬವಂತ ನಮ್ಮ ಕಡೆಗೆ ಬಂದು ಬಿಡಪ್ಪ ಎಂದರು. ಕೋಪಾವಿಷ್ಟನಾದ ಜಾಂಬವಂತನು ಎಲ್ಲ ರಕ್ಕಸರಿಗೆ ರಪ 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 ರಪ್ಪನೆ ಹೊಡೆದ. ಊದಿದ ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡು ರಾಕ್ಷಸರು ಹೇಳಿದರು, ಕಣ್ಣಲ್ಲಿ ಕರಡಿಗೆ ಜಾಮೂನು ತಿನ್ಸೋಕೆ ಯಾವತ್ತೂ ಹೋಗಬಾರ್ದು ರೀ. ನರಸಿಂಹಯ್ಯನವರೇ ಮೂರನೇ ಹಾಡು. ಆಗಲಿ ರಾಮನ ಇಚ್ಛೆ. Why this ಕೊಲೆವರಿ 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 ಡಿ ಡಿಸ್ಟೆನ್ಸ್ ಇಲ್ಲ ಮೂಣು 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 ಕಲರ್ ವೈಟ್. ಇದನ್ನು ಲಿಂಕ್ ಮಾಡಿ ನೋಡೋಣ. ದಶರಥನೇ ಹಾಡಿದ್ದಲ್ಲವೇ? ದಶರಥನ ಸ್ವಲ್ಪ ಲಿರಿಕ್ಸ್ ಚೇಂಜ್. ಏನಿತ್ತು ಲಿರಿಕ್ಸು? Why this ಕೊಲೆವರಿ 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 ಡಿ ಡಿಸ್ಟೆನ್ಸ್ ಇಲ್ಲ ಮೂಣು 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 ಕಲರ್ ವೈಟ್. ಅದು ಅವನು ಹೇಳಿದ್ದಪ್ಪ, ಇವನೇನು ಹೇಳಿದ್ದು? ಹೆಂಡತಿಯರು ಮೂರು ಮೂರು, ಮೂರನೆಯವಳೆ ಸ್ಟ್ರಾಂಗ, ಮಕ್ಕಳೆನಗೆ ನಾಲ್ಕು ನಾಲ್ಕು, ರಾಮ ಭರತ ಬ್ಲ್ಯಾಕ್. ವಾಯ್ ದಿಸ್ ಕೊಲೆವರಿ 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 ಡಿ. ಹೀಗೆ ಹೇಳಿದ್ನ. ಹಾಗಾದರೆ ಲಾಸ್ಟ್ ಸ್ಟ್ಯಾನ್ಸ ಏನಿತ್ತು? ಓ ಗಾಡ್ ಐ ಆಮ್ ಡೈಯಿಂಗ್ ನೌ, ಕೈಕೇಯಿ ಹ್ಯಾಪಿ ಹಾವಾ. ದಿಸ್ ಸಾಂಗ್ ಫಾರ್ ಆಲ್ ಹಸ್ಬೆಂಡ್ಸ್ who have 3 wives. Why this ಕೊಲೆವರಿ 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 ಡಿ. ಇನ್ನೊಂದು ಸಂದರ್ಭದಲ್ಲಿ ಏನಾಯಿತು, ಹೀಗೆ ನೀವುಗಳು ಯಾವ್ದಾರು ಹಾಡಬೇಕಾದ್ರೆ ಕೊಡ್ಬೋದು, ಅದನ್ನು ನಾನು ಈಗಲೇ ಲಿಂಕ್ ಮಾಡಿಕೊಡ್ತೀನಿ. ಇನ್ನೊಂದು ಸಂದರ್ಭದಲ್ಲಿ ಮೊಬೈಲ್ನ ಲಿಂಕ್ ಮಾಡಿ ಸರ್ ರಾಮಾಯಣಕ್ಕೆ ಅಂದರು. ಮೊಬೈಲ್ನ ಲಿಂಕ್ ಮಾಡೋದಂತೆ. ಒಂದು ಮೊಬೈಲ್ಗೇ ಒಂದು ಕನೆಕ್ಷನ್ ಸಿಕ್ಕುವಂಥದ್ದು ಕಷ್ಟ. ಆ ಸಿಮ್ ಕಾರ್ಡ್ಗಳಿತ್ತು ಅಂತಂದರೆ ನೆಟ್ವರ್ಕ್ ಇರಲ್ಲ, ನೆಟ್ವರ್ಕ್ ಇತ್ತು ಅಂತೆ. ಸಿಮ್ ಕಾರ್ಡ್ ಏನೋ ಪ್ರಾಬ್ಲಮ್ ಇರುತ್ತೆ. ಒಂದು ಮೊಬೈಲ್ ಒಂದು ನೆಟ್ವರ್ಕ್ ಹೊಂದಿಸೋದೇ ಕೆಲಸ. ನಾನು ಈ ಮೊಬೈಲ್ನ ರಾಮಾಯಣಕ್ಕೆ ಹೊಂದಿಸ್ಬೇಕು ಅಂತ ಒಂದು ಚಾಲೆಂಜ್ ಬಂತು. ನಾನು ಆಯಿತು, ಇವತ್ತಿನ ದಿವಸ ನಾನು ಸೋಲು ಒಪ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆದರೂ ಸೋಲು ಒಪ್ಕೊಳ್ಳೋಕೆ ಮುಂಚೆ ಒಂದು ಸತಿ ಟ್ರೈ ಮಾಡಿಬಿಡೋಣ ಅಂತ. ಮೊಬೈಲ್ ಅಂದರೆ ಅದರಲ್ಲೊಂದು ಸಿಮ್ ಕಾರ್ಡ್ ಅಂತ ಇರುತ್ತೆ ಅಂದೆ. ಆಗಲೂ ನನ್ನ ತಲೆಯಲ್ಲಿ ಏನೂ ಹೊಳೆದಿರಲಿಲ್ಲ. ಸಿಮ್ ಅಂದರೆ SIM ಅಂದೆ. ಅಷ್ಟೊತ್ತಿಗೆ ಹೊಳೀತು. SIM ಅಂದರೆ S ಸ್ಟ್ಯಾಂಡ್ಸ್ ಫಾರ್ ಸಿಂಪ್ಲಿಸಿಟಿ, I ಸ್ಟ್ಯಾಂಡ್ಸ್ ಫಾರ್ ಇಂಡಿವಿಜುವಾಲಿಟಿ, M ಸ್ಟ್ಯಾಂಡ್ಸ್ ಫಾರ್ ಮಾರ್ಟಾಲಿಟಿ. S ಫಾರ್ ಸಿಂಪ್ಲಿಸಿಟಿ ಅದು ಶ್ರೀರಾಮ, I ಫಾರ್ ಇಂಡಿವಿಜುವಾಲಿಟಿ ಅದು ಹನುಮಂತ, M ಫಾರ್ ಮಾರ್ಟಾಲಿಟಿ ಅದು ಲಂಕೆ. ಈ ಮೂರು SI ಮತ್ತು M ಎಂಬ ಸಿಮ್ ಅನ್ನು ಹೊಂದಿರುವಂತಹ ಇನ್ಸ್ಟ್ರೂಮೆಂಟೇ ರಾಮಾಯಣ. ನಾನು ಅವರು ಎಷ್ಟೋ ವರ್ಷಗಳಿಂದ ಬೇಕಾದಷ್ಟು ಹಾಡುಗಳನ್ನು ಕಂಡಂಥವ್ರು. ಆದರೆ ನಾನು ಈ ಹಾಡನ್ನು ನಾನೇ ಬರೆದು ಅದಕ್ಕೆ ನಾನೇ ರಾಗವನ್ನು ಹಾಕಿ ಹಾಡಿದಾಗ ಅವರು ವಾಪಸ್ ಮನೆಗೆ ಹೋಗ್ತಾ ಇರುವಾಗ ಇದನ್ನು ಹಾಗೆಯೇ ಗುಣಕ್ಕೊಂಡು ಹೋಗ್ತಾ ಇದ್ದಂಥದ್ದು. ಡಯೆಟ್ಗೆ ಸಂಬಂಧಪಟ್ಟಂತಹ ಹಾಡದು. ಹೋಟೆಲ್ಗೆ ಹೋಗಿ ಹಲ್ವಾ ಪೇಡ ಜಾಮೂನ್ ತಿಂತಾರೆ, ಮೇಲಷ್ಟು ಮಸಾಲೆ ದೋಸೆ ಕತ್ತರಿಸ್ತಿರ್ತಾರೆ. ಹೋಟೆಲ್ಗೆ ಹೋಗಿ ಹಲ್ವಾ ಪೇಡ ಜಾಮೂನ್ ತಿಂತಾರೆ, ಮೇಲಷ್ಟು ಮಸಾಲೆ ದೋಸೆ ಕತ್ತರಿಸ್ತಿರ್ತಾರೆ. ಮನೆಗೆ ಬಂದು ಶುಗರ್ಲೆಸ್ಸು ಕಾಫಿ ಅಂತಾರೆ, ಮನೆಗೆ ಬಂದು ಶುಗರ್ಲೆಸ್ಸು ಕಾಫಿ ಅಂತಾರೆ. ಕೇಳಿದರೆ ಡಯೆಟ್ ಅಂತ ಕಾರಣ ಹೇಳ್ತಾರೆ. ಏನು ಡಯೆಟ್ಟೋ ಇವ್ರದ್ದು, ಏನು ಡಯೆಟ್ಟೋ, ಏನು ಡಯೆಟ್ಟೋ ಇವ್ರದ್ದು, ಏನು ಡಯೆಟ್ಟೋ.
ಬೆಳಗಾಗೆದ್ದು ಜಾಗಿಂಗ್ ಅಂತ ಪಾರ್ಕಿಗೆ ಹೋಗ್ತಾರೆ, ಬೆಳಗಾಗೆದ್ದು ಜಾಗಿಂಗ್ ಅಂತ ಪಾರ್ಕಿಗೆ ಹೋಗ್ತಾರೆ. ಎಕ್ಸಸೈಸು ಯೋಗ ಮಾಡಿ ಸುಸ್ತಾಗ್ಬಿಡ್ತಾರೆ, ಬೆಳಗಾಗೆದ್ದು ಜಾಗಿಂಗ್ ಅಂತ ಪಾರ್ಕಿಗೆ ಹೋಗ್ತಾರೆ. ಎಕ್ಸಸೈಸು ಯೋಗ ಮಾಡಿ ಸುಸ್ತಾಗ್ಬಿಡ್ತಾರೆ. ವಾಪಸ್ ಬರ್ತಾ ದರ್ಶಿನಿಗೆ ನುಗ್ಗೆ ಬಿಡ್ತಾರೆ, ವಾಪಸ್ ಬರ್ತಾ ದರ್ಶಿನಿಗೆ ನುಗ್ಗೆ ಬಿಡ್ತಾರೆ. ಲೈಟ್ ಫುಡ್ ಅಂತ ಬೋಂಡ ಸಾಂಬಾರ್ ತಿಂದೇ ಬಿಡ್ತಾರೆ. ಏನ್ ಡಯಟೋ ಇವ್ರದ್ದು, ಏನ್ ಡಯಟೋ. ಹೋಟೆಲ್ಗೆ ಹೋಗಿ ಹಲ್ವಾ ಪೇಡ ಜಾಮೂನ್ ತಿಂತಾರೆ, ಮೇಲಷ್ಟು ಮಸಾಲೆ ದೋಸೆ ಕತ್ತರಿಸ್ತಿರ್ತಾರೆ. ಮನೆಗೆ ಬಂದು ಶುಗರ್ಲೆಸ್ಸು ಕಾಫಿ ಅಂತಾರೆ, ಕೇಳಿದ್ರೆ ಡಯಟ್ ಅಂತ ಕಾರಣ ಹೇಳ್ತಾರೆ. ಏನ್ ಡಯಟೋ ಇವ್ರದ್ದು, ಏನ್ ಡಯಟೋ. ರಾತ್ರಿ ಅನ್ನ ಬೇಡ ಅಂತ ರೋಟಿ ತಿಂತಾರೆ, ರಾತ್ರಿ ಅನ್ನ ಬೇಡ ಅಂತ ರೋಟಿ ತಿಂತಾರೆ. ಅರ್ಧ ಹೊಟ್ಟೆ ಮಾಡಿಕೊಂಡು ಮಲಗೆ ಬಿಡ್ತಾರೆ, ರಾತ್ರಿ ಅನ್ನ ಬೇಡ ಅಂತ ರೋಟಿ ತಿಂತಾರೆ. ಅರ್ಧ ಹೊಟ್ಟೆ ಮಾಡಿಕೊಂಡು ಮಲಗೆ ಬಿಡ್ತಾರೆ. ಅರ್ಧರಾತ್ರಿಯಲ್ಲಿ ಹಸುವೆ ಆಗಿ ಎದ್ದೇ ಬಿಡ್ತಾರೆ, ಅರ್ಧರಾತ್ರಿಯಲ್ಲಿ ಹಸುವೆ ಆಗಿ ಎದ್ದೇ ಬಿಡ್ತಾರೆ. ಫ್ರಿಡ್ಜಲ್ಲಿರೋ ಐಸ್ ಕ್ರೀಮ್ ಎಲ್ಲ ತಿಂದೇ ಬಿಡ್ತಾರೆ. ಏನ್ ಡಯಟೋ ಇವ್ರದ್ದು, ಏನ್ ಡಯಟೋ. ಹೋಟೆಲ್ಗೆ ಹೋಗಿ ಹಲ್ವಾ ಪೇಡ ಜಾಮೂನ್ ತಿಂತಾರೆ, ಮೇಲಷ್ಟು ಮಸಾಲೆ ದೋಸೆ ಕತ್ತರಿಸ್ತಿರ್ತಾರೆ. ಮನೆಗೆ ಬಂದು ಶುಗರ್ಲೆಸ್ಸು ಕಾಫಿ ಅಂತಾರೆ, ಕೇಳಿದ್ರೆ ಡಯಟ್ ಅಂತ ಕಾರಣ ಹೇಳ್ತಾರೆ. ಏನ್ ಡಯಟೋ ಇವ್ರದ್ದು, ಏನ್ ಡಯಟೋ. ಏನ್ ಡಯಟೋ ಇವ್ರದ್ದು, ಏನ್ ಡಯಟೋ. ಹಿರಣ್ಣಯ್ಯನವ್ರದ್ರಿಂದ ಶುರು ಮಾಡಿದ್ರಿಂದ ಹಿರಣ್ಣಯ್ಯನವರ ಮತ್ತೊಂದು ಪ್ರಸಂಗದಿಂದ ಎಣ್ಣೆ ಮಾಡ್ತಾ ಇದ್ದೀನಿ. ನೀವೆಲ್ಲ ನೋಡಿರೋ ಹಾಗೆ ಸಾಮಾಜಿಕದಲ್ಲಿ ರಾಜಕೀಯದ ವಿಡಂಬನೆಯಲ್ಲಿ ಹಿರಣ್ಣಯ್ಯನವ್ರದ್ದು ಎತ್ತಿದ ಕೈ. ಇಂಥ ಅವ್ರಿಗೆ ಒಂದು ಸರ್ತಿ ಬ್ರಹ್ಮನ ಪಾತ್ರ ಮಾಡಬೇಕಾಗಿ ಬಂತು. ಬ್ರಹ್ಮನ ಪಾತ್ರ, ಆ ಬ್ರಹ್ಮನ ಪಾತ್ರ ಮಾಡಬೇಕಾಗಿದ್ದಾಗ ಆ ಬ್ರಹ್ಮನ ಮುಂದೆ ಒಬ್ಬ ಭಕ್ತ ಬರ್ತಾನೆ. ಭಕ್ತ ಬಂದು, ನೀನು ಕೊಟ್ಟಂತಹ ವರವನ್ನು ಹಿಂತೆಗೆದುಕೊಳ್ಳಲಾರೆಯಾ? ಅದು ಏನಂದರೆ, ನಾರದನಿಗೆ ಅವನು ಬೈ ಮಿಸ್ಟೇಕ್ ನಿನಗೆ ಮಕ್ಕಳಾಗಲಿ, ಅವನ ನಾರದನ್ನು ನಾರದಿ ಮಾಡಿರ್ತಾಳೆ ಋಷಿಪತ್ನಿ. ಅವನ ನಾರದಿ ಬಂದು ನಮಸ್ಕಾರ ಮಾಡೋಕ್ಕೆ ಭಗವಂತನ ಹತ್ರ, ಇವನು ಬ್ರಹ್ಮನ ಹತ್ರ ಬಂದಾಗ ಇವನು ನಿನಗೆ ಸುಖ ಪ್ರಸವವಾಗಲಿ ವೇದನೆ ಇಲ್ಲದೆ ಪ್ರಸವವಾಗಲಿ ಅಂದ್ಬಿಡ್ತಾನೆ. ಅದನ್ನು ವಾಪಸ್ ತೊಗೋಬೇಕು, ಅಲ್ಲಂತೂ ವಾಪಸ್ ತೊಗೊಳಕ್ಕಾಗಲ್ಲ. ನಾರದಿ ಆಗಿದ್ದನ್ನು ಬದಲಾಯಿಸೋಕ್ಕಾಗಲ್ಲ. ಅಟ್ಲೀಸ್ಟ್ ಪ್ರಸವ ಆದ್ರೆ ಆಗದೇ ಇರಬಹುದು. ಬ್ರಹ್ಮ ಏನಾದರೂ ವಾಪಸ್ ತಗೊಂಡರೆ ತಾನು ಕೊಟ್ಟಿರುವಂತಹ ವರವನ್ನು ಬ್ರಹ್ಮ ಹೇಳಬೇಕಾಗಿದ್ದು ಇಷ್ಟೇ. ಮಾಸ್ಟರ್ ಹಿರಣ್ಣಯ್ಯನವರು ಬ್ರಹ್ಮನ ಪಾತ್ರ, ಮಾಸ್ಟರ್ ಹಿರಣ್ಣಯ್ಯನ ತಂದೆ ಭಕ್ತನ ಪಾತ್ರ. ತಂದೆ ಮಗ, ತಂದೆ ಭಕ್ತನ ಪಾತ್ರ, ಮಾಸ್ಟರ್ ಹಿರಣ್ಣಯ್ಯ ಬ್ರಹ್ಮನ ಪಾತ್ರ. ಒಮ್ಮೆ ಕೊಟ್ಟಂತಹ ವರವನ್ನು ಯಾವುದೇ ಕಾರಣಕ್ಕೂ ಹಿಂತೆಗೆದುಕೊಳ್ಳಲಾಗುವುದಿಲ್ಲ, ಇಷ್ಟೇ ಹೇಳಬೇಕಾಗಿದ್ದು. ಹಿರಣ್ಣಯ್ಯನವ್ರಿಗೆ ಅಬ್ಸಲ್ಯೂಟ್ ಕಾನ್ಫಿಡೆನ್ಸ್. ಇದೇನು ಇಷ್ಟೆಲ್ಲ ನನಗೆ ಹೇಳಕ್ಕೆ ಬರಲ್ವಾ? ಬ್ರಹ್ಮ ಪೂರ್ತಿ ಎಲ್ಲ ಕಿರೀಟ ಹಾಕ್ಕೊಂಡು ನಾಲ್ಕು ತಲೆಗಳೆಲ್ಲ ಹಾಕ್ಕೊಂಡು ಎಲ್ಲ ಪೂರ್ತಿ ಹೈ ಕ್ಲಾಸಾಗಿ ಬಂದಿರುವಂತಹ ಬ್ರಹ್ಮ ಎದುರುಗಡೆ ಭಕ್ತ ಬಂದ. ಬ್ರಹ್ಮದೇವ, ನೀನು ನನಗೆ ಕೊಟ್ಟಿರುವಂತಹ ವರವನ್ನು ಹಿಂತೆಗೆದುಕೊಳ್ಳಲಾರೆಯಾ? ಬ್ರಹ್ಮ ಹೇಳ್ದ, ಒಮ್ಮೆ ಕೊಟ್ಟ ವರವನ್ನು ಯಾವುದೇ ಕಾರಣಕ್ಕೆ ರಿಟರ್ನ್ ತೆಗೆದುಕೊಳ್ಳಲಾಗುವುದಿಲ್ಲ. ಅವರಪ್ಪನಿಗೆ ತಿರ್ಗಾ ಡೌಟ್ ಬಂತು, ಇವನೇನು ಈ ಥರ ಹೇಳ್ತಾ ಇದ್ದಾನೆ. ಏನೆಂದಿರಿ ಬ್ರಹ್ಮದೇವ? ಒಮ್ಮೆ ಕೊಟ್ಟ ವರವನ್ನು ಯಾವುದೇ ಕಾರಣಕ್ಕಾದು ರಿಟರ್ನ್ ತೆಗೆದುಕೊಳ್ಳಲು ಸಾಧ್ಯವೇ ಇಲ್ಲ. ನೀನು ನನ್ನ ಮಗನೇನೋ? ಹೆದರ್ಕೊಂಡ್ಬಿಟ್ರು ಹಿರಣ್ಣಯ್ಯನವರು. ಬ್ರಹ್ಮನ ಕಿರೀಟವನ್ನು ಹಾಗೆ ಕೆಳಗಡೆ ಇಟ್ಬಿಟ್ಟು ಸ್ಟೇಜಿಂದ ನಾಪತ್ತೆ ಓಡೋಗ್ಬಿಟ್ಟಿದ್ರು. ಏನು ಮುಂದಿನ ಸೀನ್ನಲ್ಲಿ ಬ್ರಹ್ಮ ಬೇಕಾಗೇ ಇತ್ತು, ಅಲ್ಲಿ ಬ್ರಹ್ಮ ಇಲ್ಲ. ಕಡೆಗೆ ಹಿಂದ್ಗಡೆಯಿಂದ ಬ್ರಹ್ಮದೇವ ಅಂದ್ಕೊಂಡು, ನೇಪಥ್ಯದಲ್ಲಿ ಏನೋ ನಡೆಯುತ್ತಿದೆ ಇರು, ದೇವಲೋಕದಲ್ಲಿ ಏನೋ ನಡೆಯುತ್ತಿದೆ ಇರು ಅಂತ ಹೇಳಿ ಅಲ್ಲಿ ಬರೀ ಬ್ಯಾಕ್ಗ್ರೌಂಡಲ್ಲೇನೇ ಎಲ್ಲ ಡೈಲಾಗ್ಗಳನ್ನು ಮುಗಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗ್ಬಿಟ್ಟಿದ್ರು ನಾಟಕನ. ಹಿರಣ್ಣಯ್ಯನವ್ರ ಬಗ್ಗೆ ಅವ್ರ ಹೆಂಡತಿ ಒಂದು ಸತಿ ಕೇಳಿದರು,
ನನಗೊಂದು ಬೆನಿಫಿಟ್ ಶೋ ಬೇಕಲ್ಲ, ಕೇಳಬೇಕಾದ್ದು ಯಾರು? ಯಾವ್ದಾರ ಸಂಘ ಸಂಸ್ಥೆಗಳವ್ರು ಕೇಳಬೇಕಾದ್ದು. ಆದರೆ ಕೇಳ್ತಾ ಇದ್ದಿದ್ದು ಅವ್ರ ಹೆಂಡ್ತಿ, ನನಗೊಂದು ಬೆನಿಫಿಟ್ ಶೋ ಬೇಕಲ್ಲ. ನಿನಗೆಂತದ್ದು ಬೆನಿಫಿಟ್ ಶೋ? ಅಲ್ಲ ರೀ, ತಿಂಗಳಿಗೆ 30 ಜನ ಬಂದು ಕೇಳ್ತು ಅಂತಂದರೆ 30 ಜನಕ್ಕೆ ಬೆನಿಫಿಟ್ ಶೋ ಕೊಟ್ಬಿಡ್ತಾ ಇದ್ದೀರಿ. ಅಲ್ಲಿಂದ ನೀವೇನು ತಗೊಂಡು ಬರ್ತಾ ಇಲ್ಲ, ಮನೆ ನಡೆಸೋದು ಹಾಗೆ ನಾನು. ಅದರಿಂದ ಪ್ರತಿ ತಿಂಗಳು ಮೊದಲನೇ ಶೋ ನನಗೆ ಬೆನಿಫಿಟ್ ಶೋ, ಆಮೇಲೆ ನೀವೇನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತ. ಆಗಿನಿಂದ ಅವ್ರು ಆ ಥರ ಕೇಳಿದಾಗಿನಿಂದ ಆ ತಿಂಗಳ ಮೊದಲ ಶೋ ಮನೆಗೆ ದುಡ್ಡು, ಮಿಕ್ಕಿದ್ದೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಹೋಗ್ತಾ ಇದ್ದಂತಹದ್ದು. ಒಮ್ಮೆ ಮೈಸೂರಿನಿಂದ ಸ್ವಲ್ಪ ಮುಂದೆ ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನ ಅಂತ, ಮೇಲ್ಗಡೆ ಅರ್ಚಕರು, ಇವರು ಮೇಲ್ಗಡೆ ಕಾರಲ್ಲಿ ಹೋದರು. ಅರ್ಚಕರು ನೋಡಿ, ಸಾಯಂಕಾಲದ ಮೇಲೆ ಯಾರೂ ಬರೋಕ್ಕೆ ಆಗ್ತಾಯಿಲ್ಲ ದೇವಸ್ಥಾನಕ್ಕೆ. ಯಾಕೆ, ಏನಾಯಿತು ಅಂದರು. ಸರ್ಕಾರ ಇದಕ್ಕೆ ಲೈಟೇ ಹಾಕಿಸಿಲ್ಲ, ಯಾರನ್ನು ಕೇಳಿದ್ರು ಲೈಟ್ ಹಾಕಿಸ್ತಾ ಇಲ್ಲ, ಏನೂ ಆಗ್ತಾಯಿಲ್ಲ. ಇವ್ರು ಏನಾದರೂ ಹೇಳ್ತಾರೇನೋ, ನಾನು ಹಾಕಿಸ್ತೀನಿ ಅಂತ ಹೇಳ್ತಾರೇನೋ ಅಂತ ಅವ್ರು ಕೇಳಿದ್ದು. ಇವರು ಆ ಸ್ವಾಮಿಗೆ ತನಗೆ ಯಾವಾಗ ಏನು ಬೇಕು ಅಂತ ಗೊತ್ತಿರುತ್ತೆ, ಅವನಿಗೆ ಬೇಕಾದಾಗ ಮಾಡಿಸ್ಕೊಡ್ತಾನೆ ಬಿಡಿ ಅಂದ್ಬಿಟ್ಟು ಬಂದ್ಬಿಟ್ರು. ಇವ್ನಿಗೆ ಹೇಳದೇ ಎದುರು ಆಗಿರೋದು, ಇವನು ಈ ಮಾತು ಕೇಳೋಕ್ಕೆ ನಾನು ಹೇಳಬೇಕಾಗಿತ್ತಾ ಅಂತವರು. ಆದರೆ 1 ತಿಂಗಳ ಒಳಗೆ ಇವರ ನಾಟಕ ಮೈಸೂರಿನಲ್ಲಿ 1 ತಿಂಗಳ ಕಾಲ ನಡೀತು. ಆ 1 ತಿಂಗಳ ಕಾಲ ಬಂದಂತಹ ದುಡ್ಡನ್ನು ಕೆಳಗಡೆಯಿಂದ ಮೇಲ್ಗಡೆವರೆಗೂ ಆ ಪೂರ್ತಿ ಕಂಬಗಳನ್ನು ಹಾಕಿ ಲೈನ್ ಎಳೆದು ಲೈಟ್ ಹಾಕಲಿಕ್ಕೆ ಏನೇನು ಬೇಕೋ ಅಷ್ಟು ಖರ್ಚನ್ನು ಅವರೇ ವಹಿಸ್ಕೊಂಡ್ರು. ಸಾಮಾಜಿಕ ಬದ್ಧತೆ ಇದ್ದಂತಹ ಮಾಸ್ಟರ್ ಹಿರಣ್ಣಯ್ಯನವರು ನನ್ನ ಗುರುಗಳಾಗಿದ್ದಿದ್ದು ನನ್ನ ಹೆಮ್ಮೆ. ಅವ್ರ ಬಗ್ಗೆ ಎಷ್ಟೊತ್ತು ಬೇಕಾದ್ರೆ ಮಾತನಾಡ್ತಾ ಇರ್ಬೋದು, ಆದರೆ ಗುಂಡೂರಾಯರು ನನ್ನ ಶರ್ಟ್ ಹಿಡಿದು ಎಳೆಯುವಂತಹ ಎಲ್ಲ ಸೂಚನೆಗಳು ಕಾಣ್ತಾ ಇರೋದರಿಂದ ನನ್ನ ಮಾತನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಗಣ್ಯರೇ, ವೇದಿಕೆಯ ಮುಂದಿರುವ ಎಲ್ಲ ಸುಸಂಸ್ಕೃತ ಮಂಗಳೂರಿನ ಗಣ್ಯರೇ, ನಿಮಗೆಲ್ಲರಿಗೂ ನಮಸ್ಕಾರ. ನಮ್ಮ ಕಾರ್ಯದರ್ಶಿಯವರು ಆಗಲೇ ಸ್ವಲ್ಪ ಎದುರಿಸಿದ್ರು. ಗುಂಡೂರವ್ರು ಏನು ಮಾತಾಡ್ತಾರೆ ನೋಡುವ. ಸ್ವಲ್ಪ ಭಯ ಆಯ್ತು, ನಿಜವಲ್ಲ, ಭಾಳ ಅದ್ಭುತ. ನೀವು ರಾಮನಾಥ್ ಅವ್ರದ್ದು ಕೇಳಿದ್ರಲ್ಲ, ಸುಮಾರು 40 ನಿಮಿಷಗಳ ಕಾಲ ನೀವು ಯಾವುದೇ ವಿಷಯ ಕೊಟ್ಟರು ಅವರು ರಾಮಾಯಣಕ್ಕೆ ಲಿಂಕ್ ಮಾಡ್ತಾಯಿದ್ರು ಅಂತಲೇ ಅವ್ರ ಹೆಸರು ರಾಮನಾಥ್ ಅಂತ ಇಟ್ಟಿದ್ದು. ಆದರೆ ಒಂದು ಘಟನೆ ಮಾತ್ರ ಅವ್ರು ಹೇಳಿಲ್ಲ, ನಾನೇ ಹೇಳ್ತೀನಿ ಅಂತ ಹೇಳಿದೆ. ಏನು ಗೊತ್ತಾ, ರಾಮಾಯಣದ ಎಲ್ಲ ರಾಮ ಲಕ್ಷ್ಮಣ ಅದೆಲ್ಲ ಮಾಡಿದ್ರು. ಈ ಸೀತೆ ಬಗ್ಗೆ ಅವರ ಒಂದು ರಿಸರ್ಚ್ ಮಾಡಿದ್ದಾರೆ. ಸೀತೆ ಬಗ್ಗೆ ಏನು ರಿಸರ್ಚ್ ಅಂದರೆ, ಸೀತೆ ನೋಡಿ, ನಿಮಗೆ ರಾಮಾಯಣ ಕಾಡಿಗೆ ಹೋದ್ರಲ್ಲ, ರಾಮ ಲಕ್ಷ್ಮಣ ಸೀತೆ ಕಾಡಿಗೆ ಹೋದ್ರಲ್ಲ, ಆವಾಗ ಇನ್ನೇನು ಪಟ್ಟಾಭಿಷೇಕ ಆಗಬೇಕಾಗಿತ್ತಾನೆ ಇನ್ನೊಂದು 5 ನಿಮಿಷಕ್ಕೆ. ಪಟ್ಟಾಭಿಷೇಕ ಆದಾಗ ಸಿಕ್ಕಾಪಟ್ಟೆ ಭಾಳ ಒಳ್ಳೊಳ್ಳೆ ಡ್ರೆಸ್ಗಳೆಲ್ಲ ಹಾಕ್ಕೊಂಡು, ಸೀರೆ ಎಲ್ಲ ಉಟ್ಕೊಂಡವಳು, ಸಿಲ್ಕ್ ಸೀರೆ ಎಲ್ಲ ಉಟ್ಕೊಂಡು ಸೀತೆ ಮೈಗೆಲ್ಲ ಒಡವೆ ಹಾಕ್ಕೊಂಡು, 1 ಡಜನ್ ಬಳೆ ಚಿನ್ನದ್ದು, 1 ಡಜನ್ ಬಳೆ, ಮೂಗುಬಟ್ಟು, ಬೇಸರಿ, ಅದು ಇದೆಲ್ಲ ಹಾಕ್ಕೊಂಡು, ಚೈನು ಎಲ್ಲ ಹಾಕ್ಕೊಂಡಿದ್ದವಳು. ರಾಮ ಕಾಡಿಗೆ ಹೋಗಬೇಕು ಅಂತ ಹೇಳಿದಾಗ, ನನ್ನ ರಾಮನೇ ನನಗೆ ಚಿನ್ನ, ಅವನೇ ನನ್ನ ಚಕ್ರವರ್ತಿ, ನನಗೇನು ಬೇಡ ಅಂದ್ಬಿಟ್ಟು ಚಿನ್ನದ ಒಡವೆಗಳನ್ನೆಲ್ಲ ಬಿಟ್ಟು ಅಲ್ಲೇ ಅಯೋಧ್ಯೆಯನ್ನೆಲ್ಲ ಬಿಟ್ಟು ಕಾಡಿಗೆ 14 ವರ್ಷ ಹೋದ್ಲು. ಕತೆ ಗೊತ್ತಲ್ವಾ ಮೇಡಮ್? ಕರೆಕ್ಟ್ ಅಲ್ವಾ ಮೇಡಮ್? ಚಿನ್ನದ ಒಡವೆಗಳನ್ನೆಲ್ಲ ಅಯೋಧ್ಯೆಯಲ್ಲೇ ಬಿಟ್ಟು ಸೀತೆ ಕಾಡಿಗೆ ಹೋದ ಸೀತೆ ಆ ಚಿನ್ನದ ಜಿಂಕೆ ನೋಡಿದ ತಕ್ಷಣ ಯಾಕೆ ಆಸೆ ಪಟ್ಲು? ತೊಗೊಂಡೋಗ್ಬೋದಾಗಿತ್ತಲ್ಲ. ಆ ಚಿನ್ನದ ಜಿಂಕೆ ನೋಡಿದ ತಕ್ಷಣ ಯಾಕೆ ಆಸೆ ಪಟ್ಲು? ಆ ರಾಕ್ಷಸ ಅದೆಲ್ಲ ಬೇರೆ ವಿಷಯ. ಆ ಚಿನ್ನದ ಜಿಂಕೆ ನೋಡಿದ ತಕ್ಷಣ ಯಾವತ್ತೂ ಆಸೆ ಪಡದೇ ಇರೋ ಸೀತೆ ಆವತ್ತಿನ ಯಾತಕ್ಕೆ ಆಸೆ ಪಟ್ಲು? ಏನಾದ್ರು ಆನ್ಸರ್ ಹೇಳ್ಬೋದಾ ನೀವು? ರಾಮನಾಥ್ ಆನ್ಸರ್ ಹೇಳ್ತಾರೆ, ಯಾವತ್ತೂ ಚಿನ್ನದ ಮೇಲೆ ಆಸೆ ಪಡದೇ ಇರೋ ಸೀತೆ ಆ ದಿನ ಮಾತ್ರ ಆಸೆ ಪಟ್ಟಿದ್ದು ಯಾಕೆ ಅಂದರೆ, ಆ ದಿನ ಅಕ್ಷಯ ತೃತೀಯ ಅಂತೇಳಿ. ಸೊ ಅದರಿಂದ ಆ ಅಕ್ಷಯ ತೃತೀಯ ದಿವಸ ಏನಾದರೂ 1 ಗ್ರಾಮ್ ಆದರೂ ಗೋಲ್ಡ್ ತೊಗೋಬೇಕು, ಬಟ್ 1 ಗ್ರಾಮ್ ಗೋಲ್ಡ್ ತೊಗೋಬಾರ್ದು. 1 ಗ್ರಾಮ್ ಆದರೂ ಗೋಲ್ಡ್ ತೊಗೋಬೇಕು, 1 ಗ್ರಾಮ್ ಗೋಲ್ಡ್ ತೊಗೋಬಾರ್ದು, ನಿಜವಾದ 1 ಗ್ರಾಮ್. ಏಕೆಂದರೆ ಇಲ್ಲದೇ ಇದ್ದರೆ ಅದರೊಳಗೆಲ್ಲ ಮಿಕ್ಸ್ ಮಾಡಿದೆ, ಎಲ್ಲೆಲ್ಲ ಯಾವುದೆಲ್ಲ ಇವಾಗ ಮಾಲಿನ್ಯ, ಈ ಪೊಲ್ಯೂಷನ್ ಅಂತಾರಲ್ಲ, ಅದು ಎಲ್ಲ ಕಡೆ ಜಾಸ್ತಿ ಪೊಲ್ಯೂಷನ್ ಆಗಿದೆ ಅಲ್ವಾ? ಚಿನ್ನದ ವಿಷಯನ ತೊಗೊಂಡ್ರೆ ಯಾವ್ಯಾವ ಪೊಲ್ಯೂಷನ್ ಇದೆ? ಒಂದು ವಾಟರ್ ಪೊಲ್ಯೂಷನ್, ಅದಕ್ಕೆ ಜಲ ಮಾಲಿನ್ಯ. 2ನೇದು ವಾಯು ಮಾಲಿನ್ಯ. 3ನೇದು ಶಬ್ದ ಮಾಲಿನ್ಯ ಅಲ್ವಾ? ಇನ್ಯಾವುದಾದ್ರು ಮಾಲಿನ್ಯ ಇದೆಯಾ? ಈ ಚಿನ್ನ ಒಡವೆ ತೊಗೊಂಡಾಗ ಅದಕ್ಕೆ ತಾಮ್ರ ಜಾಸ್ತಿ ಮಿಕ್ಸ್ ಮಾಡಿಬಿಟ್ರೆ ಅದಕ್ಕೆ ಹೇಮ ಮಾಲಿನ್ಯ ಅಂತೆ. ಹೇಮ ಅಂದರೆ ಚಿನ್ನ ತಾನೇ. ಸೊ ಈ ಥರ ಅದ್ಭುತವಾಗಿ ಅವರು ಹಿರಣ್ಣಯ್ಯನವ್ರ ಬಗ್ಗೆ ಮತ್ತು ಅವರದೇ ಸ್ವಂತ ಹಾಡುಗಳ ಬಗ್ಗೆ ಹೇಳಿದ್ರು. ಒಂದು ಸಲ ಇತ್ತೀಚೆಗೆ ಏನಾಯಿತು, ನಾನು ಮತ್ತು ನಿಮ್ಮ ಡುಂಡಿರಾಜ್ ಮತ್ತು ರಾಮನಾಥ್ ಮೈಸೂರಿಂದ ಬೆಂಗಳೂರಿಗೆ ಕಾರಲ್ಲಿ ಬರ್ತಾ ಇದ್ವಿ. ಅವರ ವೈಫು, ಅವರ ಶ್ರೀಮತಿಯವರು ಇನ್ನೆಲ್ಲೋ ಅರಿಶಿನ ಕುಂಕುಮಕ್ಕೋ ಎಲ್ಲೋ ಮನೆಗೆ ಹೋಗಿದ್ದರು ಬೇರೆ ಕಡೆ.
ನಾನು ರಾಮನಾಥ್ ಮತ್ತು ಜುಂಡಿ ರಾಜು ಕಾರಲ್ಲಿ ಬರ್ತಾಯಿದ್ದೀವಿ. ಇವರು ಅವ್ರ ವೈಫು ಫೋನ್ ಮಾಡಿದ್ರು, ಏನು ಸಮಾಚಾರ, ಎಲ್ಲಿದೆಯಾ, ಎಷ್ಟೊತ್ತಾಗತ್ತೆ ಬರೋದು, 9:30 ಆಗತ್ತಾ, ನಾನು 8:30ಗೆ ಹೋಗಿ ಸೇರಿಬಿಡ್ತೀನಿ ಅಂದ್ರೆ ಆ ಕಡೆಯಿಂದ ಅವರು ಹಾಗಾದ್ರೆ ನಾನು ಬರೋ ಅಷ್ಟರೊಳಗೆ ಅನ್ನಕ್ಕೆ ಇಟ್ಬಿಡಿ ಅಂದರು. ಕುಕ್ಕರು ಅನ್ನಕ್ಕೆ ಇಟ್ಬಿಡಿ ಅಂದರು. ತಕ್ಷಣ ಜುಂಡಿ ರಾಜು ಏನು ಹೇಳಿದ್ರು ಗೊತ್ತಾ, ಅನ್ನಕ್ಕೂ ಇಡಿ ಅಂತ ಹೇಳ್ತಿದಾರಲ್ಲ, ಅದಕ್ಕೆ ನಿಮ್ಮ ಹೆಸರು ಇನ್ಮೇಲೆ ಅನ್ನಕ್ಕೂ ರಾಮನಾಥ್ ಅಂತ. ಅನ್ನಕ್ಕೂ ರಾಮನಾಥ್ ಅಂತ ಇತ್ತಲ್ಲ, ಅನ್ನಕ್ಕೂ ರಾಮನಾಥ್. ಸೊ ಅನ್ನಕ್ಕೂ ರಾಮನಾಥು. ಅದಕ್ಕೆ ಅವ್ರು ಹೇಳಿದ್ದು ಅನ್ನದ ಆತ, ಅನ್ನ ಅಭಿಮಾನಿಗಳು, ಅನ್ನದಾತರ ಅಭಿಮಾನಿಗಳು ಅಂತ ಹಿಂಗೆ ಹೇಳಿದ್ರಲ್ಲ, ಈಗೆಲ್ಲ ಒಂದೊಂದು ಅಭಿಮಾನ ಭಾಳ ಚೆನ್ನಾಗಿದೆ. ಹಿರಣ್ಣಯ್ಯನವ್ರ ಬಗ್ಗೆ ಭಾಳ ಅದ್ಭುತವಾಗಿ ಎಷ್ಟು ಹೇಳಿದ್ರು ಸಾಕಾಗಲ್ಲ ಅಂತ ಹಿಂಗೆ ಹೇಳಿದ್ರು, ಗಂಟೆಗಳ ಗಟ್ಟಲೆ ಸಾಕಾಗಲ್ಲ ಅಂತ ಹೇಳಿದ್ರು. ಒಂದ್ಸಲಿ ಹಿರಣ್ಣಯ್ಯನವರು ನಾವೆಲ್ಲ ಕೂತಿದ್ದೀವಿ ವೇದಿಕೆ ಮೇಲೆ, ಈ ಹಂಸಲೇಖ ಇದ್ದಾರಲ್ಲ ಮ್ಯೂಸಿಕ್ ಡೈರೆಕ್ಟ್ರು, ಅವ್ರದ್ದು ಒಂದು ಕಾರ್ಯಕ್ರಮ ಇತ್ತು, ಅವರು ಇದ್ದರು. ಈಗ ಮುಂದಿನ ಭಾಷಣಕಾರರು ಹಂಸಲೇಖ ಅವರು ಅಂತ ಅನೌನ್ಸ್ ಮಾಡಿದ್ರು. ಹಂಸಲೇಖ ಅವರು ಎದ್ದು ಈ ಪೋಡಿಯಂ ಹತ್ರ ಹೋಗೋಕ್ಕೆ ಅಂತ ಹಿಂಗೆ ಹೋಗ್ತಾ ಇದ್ದಾರೆ. ಹೋಗಿ ನಿಂತ್ಕೊಂಡ್ರು. ಪೋಡಿಯಂ ಇದಕ್ಕಿಂತ ಸ್ವಲ್ಪ ಹೈಟ್ ಇತ್ತು. ಮಾಸ್ಟರ್ ಹಿರಣ್ಣಯ್ಯನವ್ರು ಅಲ್ಲೇ ಕೂತ್ಕೊಂಡು, ಹಂಸಲೇಖ ಅವರೇ ನೀವು ಪೋಡಿಯಂ ಹತ್ರ ನಿಂತ್ಕೊಂಡ್ರೆ ಜನಗಳಿಗೆ ಯಾರಿಗೂ ಕಾಣಿಸೋದೇ ಇಲ್ಲ ಅಂದರು. ತಕ್ಷಣ ಹಂಸಲೇಖ ಅವರು ಒಂದು ಮಾತು ಹೇಳಿದ್ರು, ಹಿರಣ್ಣಯ್ಯನವರು ವೇದಿಕೆ ಮೇಲಿದ್ದಾಗ ಮಿಕ್ಕಿದವರೆಲ್ಲ ಬರೀ ಹಿರಣ್ಣಯ್ಯ ಅಷ್ಟೇ ಅಂತ. ಅಲ್ವ, ಬರೀ ಇರೋದಷ್ಟೇ. ಅಂಥ ಅದ್ಭುತ ವ್ಯಕ್ತಿ. ನನಗೆ ಮಂಗಳೂರಿಗೆ ಬಂದಾಗೆಲ್ಲ ನನಗೆ ಭಾಳ ಖುಷಿಯಾಗೋದೇನು ಅಂದರೆ, ನಾನು ಕರ್ನಾಟಕದ 31 ಜಿಲ್ಲೆಗಳಲ್ಲೂ ಓಡಾಡಿದ್ದೀನಿ. ಅದರೊಳಗೆ ನನಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ನನಗೆ ಮಹಾಪ್ರಾಣ. ಅಲ್ಲಿ ಯಾರೋ ಒಬ್ಬರು ಎಲ್ಲ ಜಿಲ್ಲೆನಲ್ಲೂ ಹಿಂಗೆ ಹೇಳ್ತಾರೆ ಅಂತ ಅಂದ್ಕೊಂಡಿರ್ಬೋದು. ಎಲ್ಲ ಜಿಲ್ಲೆನಲ್ಲೂ ಹಿಂಗೆ ಹೇಳ್ಬೋದು ಇವರು. ಚಿತ್ರದುರ್ಗಕ್ಕೆ ಹೋದರೆ ಅದೇನು ಅನ್ಕೋಣ, ದಾವಣಗೆರೆಗೆ ಹೋದರೆ ಅದೇನು ಹಂಗಲ್ಲ. ಯಾಕೆ ಅಂತ ಹೇಳ್ಬಿಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನೀವೇ ಒಪ್ಕೊಳ್ತೀರ. ದಕ್ಷಿಣ ಕನ್ನಡ ಜಿಲ್ಲೆ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ನನಗೆ ಯಾಕೆ ಇಷ್ಟ ಅಂದರೆ, ಇದು 3 ಬಿಗಳಿಗೆ ಫೇಮಸ್ ಆಗಿತ್ತು ಒಂದು ಕಾಲದಲ್ಲಿ. 3 ಬಿ ಯಾವುದು? ಒಂದು ಬ್ಯಾಂಕಿಂಗ್, ಇನ್ನೊಂದು ಬೋರ್ಡಿಂಗ್, 3ನೇದು ಬಿಡಿ. ಕರೆಕ್ಟಾ? ಇವಾಗ 2 ಸ್ವಲ್ಪ ಕಮ್ಮಿ ಆಗೋಗಿದೆ. ಬ್ಯಾಂಕಿಂಗ್ನೊಳಗೆ ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ವಿಜಯ ಬ್ಯಾಂಕ್, ಕರ್ನಾಟಕ ಬ್ಯಾಂಕನ್ನು ಪ್ರಪಂಚಕ್ಕೆ, ದೇಶಕ್ಕೆ ಕೊಟ್ಟಿದ್ದ ಊರಿದು. ಈಗ ಸಿಂಡಿಕೇಟ್ ಬ್ಯಾಂಕ್ಗೆ ಕೆನರಾ ಬ್ಯಾಂಕ್ ಜೊತೆಲಿ ಮದುವೆ ಆಗೋಯ್ತು. ಈಗ ಸಿಂಡಿಕೇಟ್ ಬ್ಯಾಂಕ್ ಇಲ್ಲ. ವಿಜಯ ಬ್ಯಾಂಕು ಬ್ಯಾಂಕ್ ಆಫ್ ಬರೋಡಾ ಆಗೋಯ್ತು. ಕಾರ್ಪೊರೇಷನ್ ಬ್ಯಾಂಕು ಯೂನಿಯನ್ ಬ್ಯಾಂಕ್ ಆಗೋಯ್ತು ಅಲ್ವಾ? ಅದೇ ಇದ್ರೂ ಕೆನರಾ ಬ್ಯಾಂಕ್ ಇಲ್ಲೇ ಇದ್ರೂ ಕರ್ನಾಟಕ ಬ್ಯಾಂಕ್ ಮಾತ್ರ ಅದನ್ನು ಯಾರೂ ಮುಟ್ಟಕ್ಕಾಗಿಲ್ಲ. ಇಲ್ಲಿದೊಂದು ಘಟನೆ ಇದೆ. ಕರ್ನಾಟಕ ಯಾತಕ್ಕೆ ಹೇಳಿದೆ ನನಗೆ ಮಂಗಳೂರು ಇಷ್ಟ ಅಂತ ಇವಾಗ ನಿಮ್ಗೆ ಗೊತ್ತಾಗತ್ತೆ ಮೇಡಮ್. ಕರ್ನಾಟಕ ಬ್ಯಾಂಕಲ್ಲಿ ನಮ್ಮ ಸ್ನೇಹಿತರೊಬ್ಬರು ಕೆಲಸ ಮಾಡ್ತಾಯಿದ್ದಾರೆ. ಇವಾಗ ಮಂಗಳೂರಲ್ಲಿಲ್ಲ, ಅವ್ರು ಬೇರೆ ಎಲ್ಲ ಇದ್ದಾರೆ, ಬಾಂಬೆನಲ್ಲಿ ಎಲ್ಲ ಇದ್ದಾರೆ. ವಿಶ್ವನಾಥ್ ಭಟ್ ಅಂತ ಅವ್ರ ಹೆಸರು. ಅವ್ರಿಗೆ ಕನ್ನಡ ಅಭಿಮಾನ ಅಂದರೆ ಎಂಥ ಕನ್ನಡ ಅಭಿಮಾನ ಗೊತ್ತಾ, ಪ್ರಪಂಚದಲ್ಲಿ ಅವ್ರು ಕನ್ನಡ ಬಿಟ್ಟು ಬೇರೆ ಏನೂ ಮಾತಾಡ್ತಾ ಇರಲಿಲ್ಲ. ಅವರಿಗೆ ತುಳು ಗಿಳು ಕೊಂಕಣಿ ಏನು ಬರ್ತಾ ಇರಲಿಲ್ಲ. ಅವ್ರಿಗಿಂತ ಚೆನ್ನಾಗಿ ತುಳು ನಾನೇ ಮಾತಾಡ್ತಾ ಇದ್ದೆ. ನಿಮಗೂ ಬರ್ಬೋದೆಲ್ಲ. ಹೆಂಗೆ ತುಳು ಬರ್ಪುಜ್ಜಿ ಆಯ್ಕೆ ಏನು ಕನ್ನಡೋಡು ಪಾತಿರ್ವೆ. ಮಂಗಳೂರಿಗೆ ಬಂದಾಗೆಲ್ಲ ನಾನು ಮಾತಾರಿಗೆ ನಮಸ್ಕಾರ ಅನ್ನೋದು. ಅವ್ನು ಏನಪ್ಪ ಏನು ನನಗಿಂತ ಚೆನ್ನಾಗಿ ತುಳು ಮಾತಾಡ್ತೀಯ, ಕೊಂಕಣಿ ಬರುತ್ತಾ? ಕೊಂಕಣಿ ಬರುತ್ತೆ, ಹೇಳು ನೋಡೋಣ ಮಕ್ಕ ಕೊಂಕಣಿ ಏನ. ಆದರೆ ಅವನು ಮಾತ್ರ ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆನೂ ಮಾತಾಡ್ತಾ ಇರಲಿಲ್ಲ. ಡಿಸ್ಟ್ರಿಕ್ನಲ್ಲಿ ಗುಲ್ಬರ್ಗಾದಲ್ಲಿ ನಾನು ಅವನು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೆ, ಒಂದೇ ಬ್ಯಾಂಕು, ಅಲ್ಲಿ ಒಂದೇ ಬ್ರ್ಯಾಂಚ್ ಅವ್ರದ್ದು. ನೀವು ಡಿಸ್ಟ್ರಿಕ್ನಲ್ಲಿ ಯಾವುದೇ ಮೀಟಿಂಗ್ಗಳಿಗೆ ಹೋದರೆ ಕನ್ನಡದಲ್ಲೇ ಮಾತಾಡ್ತಾ ಇದ್ದ. ಇಂಗ್ಲೀಷ್ ಚೆನ್ನಾಗಿ ಬರ್ತಾಯಿದ್ರು. ಕನ್ನಡ ಅಭಿಮಾನ ಹಿಂಗೆ. ಬೆಂಗಳೂರಲ್ಲಿ ಒಂದ್ಸಲಿ ಒಂದು ಏರಿಯಾ ಇದೆ, ಮುಸ್ಲಿಮು ಅವರು ಇರೋಂಥ ಏರಿಯಾ, ಶಿವಾಜಿನಗರ ಅಂತ. ಅಲ್ಲಿ ನಾನು ಯಾವುದೋ ಕೆಲಸಕ್ಕೆ ಹೋಗಿದ್ವಿ. ಊರಿಗೆ ಹೋಗ್ಬೇಕಾಯ್ತು, ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾಗಿತ್ತು. ಲಗೇಜ್ ಇಟ್ಕೊಂಡು ಕಾಯ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್ ಹತ್ರ. ಆಟೋ ಕರಿಬೇಕು, ಆಟೋ ಅಂತ ಹಿಂಗೆ ಕರೆದ ಯಾರೋ ವಿಶ್ವನಾಥ್ ಭಟ್. ಆಟೋ ವೈ ಅಂತ ಆಟೋ ತಿರುಗಿಸ್ಕೊಂಡು ಬಂದು, ಕಿದರ್ ಜಾನ ಸಾಬ್ ಅಂದ. ಎಲ್ಲೂ ಇಲ್ಲ ಹೋಗಪ್ಪ ಅಂದ. ಯಾಕೆ ಕಳಿಸ್ಬಿಟ್ಟೆ ಅಂದೆ. ಅವ್ನು ಯಾಕೆ ಹಿಂದಿಲಿ ಕೇಳ್ದ, ಕನ್ನಡದಲ್ಲಿ ನೀನು ಕನ್ನಡ ಭಾಷೆ ಅಂತ ಹಿಂಗೆ ಹಿಂದಿ ಅಂತೆಲ್ಲ ಹೇಳ್ತಾ ಇದ್ರೆ ಟ್ರೈನ್ ಮಿಸ್ ಆಗುತ್ತೆ. ಅವ್ನು ಏನು ಹೇಳ್ದ ಗೊತ್ತಾ ಸರ್, ಟ್ರೈನ್ ಮಿಸ್ ಆದರೂ ಪರವಾಗಿಲ್ಲ, ಕನ್ನಡ ಮಿಸ್ ಆಗಬಾರ್ದು. ಫ್ಲೈಟ್ ಮಿಸ್ ಆಗಲಿ, ಕನ್ನಡ ಮಿಸ್ ಆಗಬಾರ್ದು. ಟ್ರೈನ್ ಮಿಸ್ ಆಗಲಿ, ಕನ್ನಡ ಮಿಸ್ ಆಗಬಾರ್ದು. ಯಾವುದಾದ್ರು ಒಂದು ಕಾಲೇಜ್ನಲ್ಲಿ ಓದ್ತಿದ್ದಾಗ ಮಿಸ್ ಆದರೂ ಪರವಾಗಿಲ್ಲ, ಕನ್ನಡ ಮಿಸ್ ಆಗಬಾರ್ದು. ಹಿಂಗೆ ಆಗ್ತಾ ಇದ್ದವನಿಗೆ ಒಂದು ಸಲ ಏನಾಯಿತು, ಆಫೀಸರ್ ಪೋಸ್ಟಿಗೆ ಪ್ರಮೋಷನ್ ಕೊಟ್ಬಿಟ್ಟು ಚೆನ್ನೈಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು. ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾವೆಲ್ಲ ಫೇರ್ವೆಲ್ ಪಾರ್ಟಿ ಕೊಟ್ವಿ ಅವನಿಗೆ, ಎಲ್ಲ ಕೊಟ್ಟು ಊಟ ಗೀಟ ಎಲ್ಲ ಮಾಡಿದ್ಮೇಲೆ, ಆಯ್ತಪ್ಪ ನನ್ನ ಬಗ್ಗೆ ಬೇಜಾರಾಗ್ತಾಯಿದೆ ಅಂತ ನಾನು ಸ್ವಲ್ಪ ಕಣ್ಣೀರು ಹಾಕ್ಕೊಂಡೆ. ಯಾಕೆ ಬೇಜಾರಾಗ್ತಾಯಿದೆ ನಿಮಗೆ ಅಂತ ಕೇಳ್ದ. ಆಯಿತು, ಇನ್ಮೇಲೆ ಕನ್ನಡ ಮಾತಾಡೋಂಗಿಲ್ವಲ್ಲ, ಇವತ್ತೇ ಲಾಸ್ಟ್ ಕೊನೇ ಕನ್ನಡ.
ಇವತ್ತೇ ಕೊನೆ ದಿವಸ ನೀನು ಕನ್ನಡ ಕೊನೆ ದಿವಸ ಅದಕ್ಕೆ ನಾನೇನು ಸತ್ತೋಗ್ತೀನಿ. ಹಂಗಲ್ಲ, ಚೆನ್ನೈಗೆ ಹೋದ್ಮೇಲೆ ನೀನು ಸಾಯಲ್ಲ, ನಿನ್ನ ಕನ್ನಡ ಸತ್ತೋಗುತ್ತೆ. ಚೆನ್ನೈ ಅಲ್ಲ, ಚೈನಾಗೆ ಹೋದರೂ ನಾನು ಕನ್ನಡ ಮಾತ್ರ ಮರೆಯಲ್ಲ ಮೇಡಮ್. ಯಾತಕ್ಕೆ ನಾನು ಮಂಗಳೂರು ಇಷ್ಟ ಅನ್ನೋದು ಈ ಕಾರಣಕ್ಕೋಸ್ಕರ. ಚೈನಾಗೆ ಹೋದ್ರೂ ನಾನು ಕನ್ನಡ ಚೆನ್ನೈ ಅಲ್ಲ ಚೈನಾಗೆ ಹೋದ್ರೂ ನಾನು ಕನ್ನಡ ಮರೆಯಲ್ಲ, ಇದೇ ನನ್ನ ಮಾತು ಜ್ಞಾಪಕ ಇಟ್ಕೊ ಅಂತ ಹೇಳ್ಬಿಟ್ಟು ಅಂತ ಫ್ಲೈಟಲ್ಲಿ ಹೊಟ್ಟೋದು. ಅದಾದಮೇಲೆ ನನಗೂ ಅವನಿಗೂ ಒಂದು 6 ತಿಂಗಳು ಕಾಂಟ್ಯಾಕ್ಟ್ ಇಲ್ಲ. ಈಗ ಮೊನ್ನೆ ಇತ್ತೀಚೆಗೆ ಬೆಂಗಳೂರಲ್ಲಿ ಆ ಕಡೆ ಮಲ್ಲೇಶ್ವರಂ ಅಂತ ಒಂದು ಏರಿಯಾ ಇದೆ, ಆ ಕಡೆ ಹೋಗ್ತಾ ಇದ್ದ, ಅವನು ಆ ಕಡೆ ಹೋಗ್ತಾ ಇದ್ದ, ನಾನು ಈ ಕಡೆ ಹೋಗ್ತಾ ಇದ್ದೆ. ನನ್ನನ್ನು ಹಲೋ ಗುಂಡೂರಾವ್ ಅಂತ ಹಿಂಗೆ ಕರೆದ. ನಾನು ಹಿಂಗೆ ಹೋಗ್ಬಿಟ್ಟು ವಿಶ್ವನಾಥ್ ಭಟ್ರೆ ಏನು ಸಮಾಚಾರ, ಚೆನ್ನೈ ಹೇಗಿದೆ, ಯಾವಾಗ ಬಂದ್ರಿ ಚೆನ್ನೈಯಿಂದ, ರಜಾನಾ ಅಥವಾ ಟ್ರಾನ್ಸ್ಫರ್ ಆಯಿತಾ ಏನು ಒಂದು 25 ಕ್ವಶನ್ ಕೇಳಿದೆ. ಏನು ಹೇಳ್ದೆ ಗೊತ್ತಾ ಅವನು, ಕಬಾಲಿಡ. ತಕ್ಷಣ ನನಗೆ ಸಿಟ್ಟು ಬಂತು, ಅಯ್ಯೋ ನನ್ನ ಮುಟ್ಟಾಳ, ಚೆನ್ನೈ ಎಲ್ಲ ಚೈನಾಗೆ ಹೋದ್ರೂ ಪರವಾಗಿಲ್ಲ ಕನ್ನಡ ಮಾತ್ರ ಮರೆಯಲ್ಲ ಅಂತೇಳಿ 6 ತಿಂಗಳಲ್ಲಿ ರಜನಿಕಾಂತ್ ಆಗ್ಬಿಟ್ಯ. ನಾನೆಲ್ಲಿ ರಜನಿಕಾಂತ್ ಅದೇ ಅಂದ. ಮತ್ತು ಇನ್ನೇನು ತಮಿಳು ಮಾತಾಡ್ತಾ ಇದ್ದೆ, ನಾನೆಲ್ಲಿ ತಮಿಳು ಮಾತಾಡಿದೆ ಅಂದ್ಬಿಡೋದು ಅವನು. ಮತ್ತು ಇನ್ನೇನು ಕಬಾಲಿಡ ಅಂದರೆ ಹಂಗಲ್ಲಪ್ಪ, ಅದು ನಾನು ನನ್ನ ಬ್ಯಾಂಕ್ ಹೆಸರು ಹೇಳಿದೆ. ಕಬಾಲಿ ಅಂದರೆ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್. ನೋಡಿದ್ರೆ ಯಾತಕ್ಕೆ ನನಗೆ ಈ ಊರು ಇಷ್ಟ ಅಂತ ಇವಾಗ ಚೆನ್ನಾಗಿ ಹೇಳಿದ್ರೆ, ಇಂಥ ಅಭಿಮಾನ, ಕನ್ನಡದ ಮೇಲೆ ಅಭಿಮಾನ ಕೊಡುವಂಥ ಊರು. ಬಾಂಬೆಗೆ ಹೋಗಿದ್ದೆ ರೀಸೆಂಟಾಗಿ. ಬಾಂಬೆ ಯೂನಿವರ್ಸಿಟಿನಲ್ಲಿ ನಿಮ್ಮಲ್ಲಿ ಉಪಾಧ್ಯಾಯ ಅಂತ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಕನ್ನಡ. ನನಗೂ ದೊಡ್ಡರಂಗೇಗೌಡರು ಕರೆದು ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಮಾಡಿಸಿದ್ರು. ನೋಡಿ ಸರ್, ಇನ್ನೊಂದು 50 ವರ್ಷದಲ್ಲಿ ಇದೇ ಬಾಂಬೆನಲ್ಲಿ ಹಿಂದಿಗಿಂತ ಹೆಚ್ಚು ಕನ್ನಡ, ಮರಾಠಿಗಿಂತ ಹೆಚ್ಚು ಕನ್ನಡ ಇರುತ್ತೆ ಬಾಂಬೆನಲ್ಲಿ, ಕರ್ನಾಟಕದಲ್ಲ, ಬಾಂಬೆನಲ್ಲಿ ಇರುತ್ತೆ. ಆದರೆ ಆ ಕನ್ನಡ ಮಾತಾಡೋರೆಲ್ಲ ನಮ್ಮ ದಕ್ಷಿಣ ಕನ್ನಡದವರು ಅಂದ್ಬಿಟ್ರು ಅವರು ಅಲ್ವಾ. ಸೊ ಆ ಕನ್ನಡ ಅಭಿಮಾನ ಅಷ್ಟಿರೋದು ಭಾಳ ಇಂಪಾರ್ಟೆಂಟು. ಸೊ ಒಂದು ವಿಷಯ ಹೇಳ್ಬಿಟ್ಟು ನಿಮಗೊಂದು ಸಣ್ಣ ಘಟನೆ ಹೇಳಬೇಕು. ನಿಮಗೆ ಇನ್ನೊಂದು ಉಡುಪಿನಲ್ಲಿ ಭಾಳ ಕೃಷ್ಣ ಇದ್ದಾನೆ. ಕೃಷ್ಣನ ಕೆಲಸ ಏನು, ದನ ಕಾಯೋದು ಅಲ್ವಾ ಮೇಡಮ್? ಯಾಕೆ ಒಪ್ಕೊಳ್ತಾ ಇಲ್ವಾ ನೀವು? ನಿಜ ತಾನೇ. ಅವನು ಗೋಕುಲದಲ್ಲಿ ಹಸುಗಳನ್ನೆಲ್ಲ ಮೇಯಿಸ್ತಾ ಇದ್ದು ಅಂತಾನೆ. ಬೆಳಗ್ಗೆ ಎದ್ದು 8 ಗಂಟೆಗೆ ಹಸು ಮೇಲೆ ಅಂಬಾ ಅಂತ ಹೈ ಅಂತ ಹಿಂಗೆ ಹೋಗಿ ಆ ಗೋವರ್ಧನ ಗಿರಿ ಹತ್ರ ಕೂಡಿಸ್ಬಿಟ್ಟು ಕೊನೆಯಲ್ಲಿ ಇದ್ರ ಮೇಲೆ ಮರದ ಕೆಳಗಡೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರೋದು, ಉಗುರು ಕಟ್ತಾ ಇರೋದು. ಏನು ಮಾಡೋದು, ಇನ್ನು 8 ಗಂಟೆನೇ. ಬಲರಾಮ ಎಷ್ಟಾಯಿತು ಟೈಮು, ನನಗೇನು ಗೊತ್ತು. ಸೂರ್ಯ 9 ಗಂಟೆ, 4 ಗಂಟೆವರೆಗೂ ಟೈಮ್ ಪಾಸ್ ಮಾಡೋದು ಹೆಂಗೆ ಅಂತ ಬೇಜಾರಾಗಿ ಕೃಷ್ಣ ಯೋಚನೆ ಮಾಡೋದಂತೆ. ಅವನು ಯಾವುದಾದ್ರು ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಕಲಿಬೇಕು ಅಂತ. ವಾಯ್ಸು ಅಷ್ಟೊಂದು ಹಾಡು ಹೇಳೋಕ್ಕೆ ಕಲಿಯೋಕ್ಕಾಗಲ್ಲ, ಯಾಕೆಂದರೆ ಬೆಣ್ಣೆ ಗಿಣ್ಣೆ ಎಲ್ಲ ತಿಂದು ವಾಯ್ಸು ಹಿಂಗಾಗೋಗ್ಬಿಟ್ಟಿತ್ತು ವಾಯ್ಸು. ಅದರಿಂದ ಯಾವುದಾದ್ರು ಇನ್ಸ್ಟ್ರೂಮೆಂಟ್ ಕಲಿಯೋಣ ಅಂತ ಮನೆಗೆ ಬಂದು ಒಂದು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಂದೆ. ವಾಂಟೆಡ್ ಎ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್, ಕೃಷ್ಣ ವಾಂಟ್ಸ್ ಟು ಲರ್ನ್ ಎ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಎನಿಬಡಿ ಕ್ಯಾನ್ ಅಪ್ಲೈ ಅಟ್ 10 o'clock ಆನ್ ಮಂಡೇ 10 o'clock. ಅದು ಯಾವುದೋ ಒಂದು ಹೆಡ್ ಕ್ವಾರ್ಟರ್ಸು ನಂದ ಗೋಕುಲ, ಫಾರ್ ವಾಕ್-ಇನ್ ಇಂಟರ್ವ್ಯೂ. ಕೃಷ್ಣ ಕೂತಿದ್ದಾನೆ, ಒಳಗಡೆಯಿಂದ ಇನ್ಸ್ಟ್ರೂಮೆಂಟ್ಗಳೆಲ್ಲ ಬರ್ತಾಯಿದ್ದಾರೆ. ಕೃಷ್ಣ ಬಂದ ಅಂತೊಬ್ಬ ಇಂಗ್ಲೀಷ್ ಥರ ಡ್ರೆಸ್ ಹಾಕ್ಕೊಂಡು, ಈ ಬರ್ಮುಡಾ ಪ್ಯಾಂಟ್ ಹಾಕ್ಕೊಂಡು, ಟೀ ಶರ್ಟ್ ಎಲ್ಲ ಹಾಕ್ಕೊಂಡು, ಸ್ಟೈಲಾಗಿ ಇಷ್ಟುದ್ದ ಇಟ್ಕೊಂಡು, ಜುಟ್ಟು ಥರ ಹೇರ್ ಸ್ಟೈಲೆಲ್ಲ ಬಿಟ್ಕೊಂಡು ಬಂದ. ಇಂಗ್ಲೀಷ್ನಲ್ಲಿ ಮಾತಾಡೋದು. ಮೇ ಐ ಕಮಿನ್ ಸರ್ ಅಂತ ಕೃಷ್ಣನಿಗೆ. ಎಸ್ ಪ್ಲೀಸ್ ಕಮಿನ್. ವಾಟ್ ಈಸ್ ಯುವರ್ ಗುಡ್ ನೇಮ್ ಅಂತ ಕೃಷ್ಣ ಕೇಳ್ದ. ಸರ್ ಮೈ ನೇಮ್ ಇಸ್ ಗಿಟಾರ್ ಅಂದ. ಇನ್ಸ್ಟ್ರೂಮೆಂಟು ಏನು ಸಮಾಚಾರ, ನಿಂದು ಏನು ಸರ್? ನಮ್ಮದು ಒಂದು ಗಿಟಾರ್ ತೊಗೊಳ್ಳಿ ಸರ್, ನೀವು ಅಪಾಯಿಂಟ್ ಮಾಡ್ಕೊಳ್ಳಿ ನಾನು ಯಾವ ಥರ ವೆಸ್ಟರ್ನ್ ಮ್ಯೂಸಿಕ್ ಟಿಯೋ ಅಂತ ಹಿಂಗೆ ನುಡಿಸ್ತೀನಿ, ನಾನು ಕಾರ್ಡ್ಸ್ ಎಲ್ಲ ನುಡಿಸ್ತೀನಿ, ವೆಸ್ಟರ್ನ್ ಮ್ಯೂಸಿಕ್ ಯಾವುದು ನುಡಿಸ್ಬೋದು. ಸರಿ ಓಕೆ ಆಯ್ತಪ್ಪ, ನಿನ್ನ ಬಯೋಡೇಟಾ ಕೊಟ್ಬಿಡು, ನೆಕ್ಸ್ಟ್ ಹೋಗಿ ಬರ್ತೀನಿ. ನೆಕ್ಸ್ಟ್ ಯಾರು ಬರ್ತಾರೆ? ನೆಕ್ಸ್ಟ್ ಯಾರಪ್ಪ PA ಅಂತ ಕೇಳ್ದ. ಸರ್ ಒಂದು ಹುಡುಗಿ ಬಂದಿದ್ದಾಳೆ ದಕ್ಷಿಣ ಕರ್ನಾಟಕದಿಂದ. ಹುಡುಗಿ ಕಳಿಸು. ನಮಸ್ಕಾರ ಸರ್, ನಮಸ್ಕಾರ. ಏನಮ್ಮ ನಿನ್ನ ಹೆಸರು? ಸರ್ ನನ್ನ ಹೆಸರು ವೀಣಾ ಅಂತ. ವೀಣಾ, ನನ್ನನ್ನು ಅಪಾಯಿಂಟ್ ಮಾಡ್ಕೊಳ್ಳಿ ಸರ್. ನೀವು ಹಾಡಾದರೂ ನುಡಿಸ್ಬೋದು, ನಿಮ್ಮದು ವೇದ ಗೀದ ಇದೆಯಲ್ಲ ಅದನ್ನು ಬೇಕಾದ್ರೆ ನೋಡಿದ್ರು ಈ ಥರ ವೇದಾನ ನುಡಿಸ್ಬೋದು, ಇದನ್ನು ನುಡಿಸ್ಬೋದು. ಆಯ್ತಮ್ಮ, ಬಯೋಡೇಟಾ ಕೊಟ್ಬಿಟ್ಟು ಹೋಗು. ನೆಕ್ಸ್ಟ್ ಅಂದ. ನೆಕ್ಸ್ಟ್ ಯಾರು ಅಂದರೆ ಈ ವೀಣಾ ಕಸಿನ್ನು, ನಾರ್ತ್ ಇಂಡಿಯನ್. ಅವಳು ಬಂದಿದ್ದಾಳೆ. ನಿನ್ನ ಹೆಸರು ಏನಮ್ಮ? ನನ್ನ ಹೆಸರು ಸಿತಾರ್ ಅಂತ ಸರ್. ಅಂತ ಹಿಂಗೆ ನುಡಿಸ್ತಾಳೆ. ನಾವು ಈ ಥರ ನುಡಿಸ್ಬೋದು ಸರ್, ನಾನು ಭಾಳ ಚೆನ್ನಾಗಿ ನುಡಿಸ್ತೀನಿ, ಪಂಡಿತ್ ರವಿಶಂಕರ್ ಶಿಷ್ಯ ನಾನು ಆಯ್ತು ಹೋಗಮ್ಮ. ಹಿಂಗೆ ತಬಲ ಬಂದ. ನೀನು ಸರ್ ಈ ಥರ ತಬಲ, ನನ್ನ ಮೃದಂಗ, ಎಲ್ಲ ಇನ್ಸ್ಟ್ರೂಮೆಂಟ್ಗಳು ಬಂತು. 4 ಗಂಟೆ ಆಗೋಯ್ತು, ಯಾವುದೂ ಸ್ಯಾಟಿಸ್ಫೈ ಆಗಲಿಲ್ಲ. ಅದಕ್ಕೆ ಬೇಜಾರು ಬೇಡ ಬಿಡು, ಹಿಂಗೆ ದನ ಕಾಯ್ಕೊಂಡಿರ್ತೀನಿ, ಯಾವ ಇನ್ಸ್ಟ್ರೂಮೆಂಟು ನಂಗೆ ಸೆಟ್ ಆಗಲಿಲ್ಲ, ನೀವು ಹೋಗಿ ಕಳಿಸ್ಬಿಟ್ಟ. ಬಾಗಿಲು ಹಾಕ್ಕೊಂಡು ಈ ಕೃಷ್ಣ ಒಳಗಡೆ ಹೋಗ್ತಾ ಇದ್ದಾನೆ. ಅಲ್ಲಿ ಬಾಗಿಲು ಹತ್ರ, ಸರ್ ಒಂದು ನಿಮಿಷ ಹಾಗಲ್ಲ ಹೋಗ್ರಿ, 10 ಗಂಟೆಗೆ ಬಂದರೆ 4 ಗಂಟೆಗೆ ಏನ್ರಿ ಬರೋದು? ಸರ್ ಒಂದೇ ಒಂದು ನಿಮಿಷ, ಕೃಷ್ಣನ ಜಸ್ಟ್ 1 ಮಿನಿಟಲ್ಲಿ ಮಾತಾಡ್ಬಿಡ್ತೀನಿ ಸರ್, ಪ್ಲೀಸ್ ಪರ್ಮಿಟ್ ಮೀ ಸರ್. ಹಾಗೆಲ್ಲ ಹೋಗಿ ಕೃಷ್ಣ ನೋಡ್ದ.
ಮಕರಂದ ಯಾರದು? ಸಾರಿ ಯಾರೋ ಒಬ್ಬ ಬಂದಿದ್ದಾನೆ ಕಡ್ಡಿ, ಸಣ್ಣಗಿದ್ದಾನೆ, ಕಳಿಸಿ ಅಂದರು. ಏನಂತೆ? ಕಳಿಸೋವನ್ನ. ಸರಿ ಕಳಿಸು. ನಮಸ್ಕಾರ ಸರ್ ಅಂತ ತಿಂಗಳು. ಏನಪ್ಪ ನಿನ್ನ ಹೆಸರು? ಸರ್ ನನ್ನ ಹೆಸರು ಮುರಳಿ ಅಂತ. ಏನಪ್ಪ ನಿನ್ನ ಸ್ಪೆಷಾಲಿಟಿ? ಮ್ಯೂಸಿಕ್ಕು. ನಿಂದೇನು ಸ್ಪೆಷಾಲಿಟಿ? ನಂದೇನು ಸ್ಪೆಷಾಲಿಟಿ ಇಲ್ಲ ಸರ್, ನನಗೆ ಸಂಗೀತನೇ ಬರಲ್ಲ ಸರ್, ನನಗೆ ಮಾತಾಡೋಕ್ಕೂ ಬರಲ್ಲ ಸರ್, ನನಗೆ ವಾಯ್ಸೇ ಇಲ್ಲ ಸರ್, ನನ್ನ ಬಾಡಿ ಸ್ಟ್ರೈಟಾಗಿದೆ ಸರ್, ಮೈಯೆಲ್ಲ ಹೋಲು, ಮೈಯೆಲ್ಲ ತೂತು, ನನಗೆ ಯಾವ ಮಾತು ಇಲ್ಲ, ಬರಲ್ಲ. ನೀವೇನಾದ್ರು ಕೈನಲ್ಲಿ ಇಟ್ಕೊಂಡು ಉಫ್ ಅಂತ ಊದಿದ್ರೆ ಅದರಿಂದ ಸೌಂಡ್ ಬಂದು ಅದರಲ್ಲಿ ಮಾತಾದರೂ ಆಡಿಸ್ಬೋದು, ಸಂಗೀತ ಆದರೂ ನುಡಿಸ್ಬೋದು. ಇಷ್ಟೇ ನನಗೆ ಬರೋದು. ನಮಸ್ಕಾರ ಮಾಡ್ದ ತಕ್ಷಣ ಕೃಷ್ಣ ಅವನನ್ನು ಎತ್ಕೊಂಡು ಇಂಥ ವಿನಯ ನಿರಹಂಕಾರಿ ನಿಗರ್ವಿ ಅಂತ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಅಂಥವನೇ ನನಗೆ ಇನ್ಸ್ಟ್ರೂಮೆಂಟ್ ಬೇಕು. ಎಸ್, ಯು ಆರ್ ಹಿಯರ್ ಬೈ ಅಪಾಯಿಂಟೆಡ್ ಆನ್ ಎ ಪರ್ಮನೆಂಟ್ ಬೇಸಿಸ್. ರಿಪೋರ್ಟ್ ಮಾಡ್ಕೋ ಈಗಲೇ, ಡ್ಯೂಟಿ ರಿಪೋರ್ಟ್ ನೀನು ಮಾಡ್ಕೊ ಅಂತಲ್ಲ, ನಾನೇ ನಿನಗೆ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ತೀನಿ. ನೀನು ನನ್ನ ಜೊತೆಯಲ್ಲಿ ಯಾವಾಗಲೂ ಇದ್ದು ಎಲ್ಲ ಥರ ಹಾಳ ನುಡಿಸ್ತೀನಿ. ಇನ್ನು ಮುಂದೆ ನಾನು ರಿಪೋರ್ಟ್ ಮಾಡ್ಕೊಳ್ಳೋದ್ರಿಂದ ನಿನ್ನ ಹೆಸರು ಫಸ್ಟ್ ಹೇಳಿ ಆಮೇಲೆ ನನ್ನ ಹೆಸರು ಹೇಳ್ತಾರೆ. ಅದಕ್ಕೆ ಮುರಳಿ ಮೋಹನ್ ಅಂತ. ಮುರಳಿ ಕೃಷ್ಣ ಅಲ್ವಾ? ಆ ವಿನಯ ಅದೊಂದು ಇದ್ದಾಗ ಆ ದೇವರು ಕೂಡ ಮೆಚ್ಕೊಳ್ತಾನೆ ಅನ್ನೋದು. ಸೊ ಇದು ಇಷ್ಟು ಹೇಳಿ ಬೀಚಿ ವಿಷಯಕ್ಕೆ ಬರಬೇಕಾದ್ರೆ ನಿಮ್ಗೊಂದು ಸಂಸ್ಕೃತದ ಒಂದು ಪದ ಹೇಳ್ತೀನಿ. ಯಾತಕ್ಕೆ ಹಾಸ್ಯ ಬೇಕು ಅಂತ. ಯಾಕೆ ಹಾಸ್ಯ ಬೇಕು? ಯಾಕೆ ಸಿಡಿಲು? ಯಾಕೆ ನಗೆ ಹಬ್ಬ? ಇಷ್ಟೆಲ್ಲ ಗಲಾಟೆಗಳಾಗ್ತಾ ಇರುವಾಗ ಇವಾಗ ಸಿಡಿಲು ನಗೆ ಹಬ್ಬ ಅಂತ ಇಟ್ಕೊಂಡು, ಇವಾಗೆಲ್ಲ ಕುಕ್ಕರ್ರೇ ಸಿಡಿಯುವಂಥ ಕಾಲದಲ್ಲಿ ನಗೆ ಹಬ್ಬ ಯಾಕೆ ಸಿಡಿಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ನ ಪ್ರಾಪ್ನುವಂತಿ ಮುನಯೋಹೋ ರುದಿತೇನ ಸ್ವರ್ಗಂ ಸ್ವರ್ಗಾಯತಿ ಪರಿಹಸಕತಾರುಣದ್ಧಿ ಅಂತ ಒಂದಿದೆ. ನ ಪ್ರಾಪ್ನುವಂತಿ ಮುನಯೋಹೋ ರುದಿತೇನ ಸ್ವರ್ಗಂ. ಮುನಿಗಳಿಗೆ, ಋಷಿಗಳಿಗೆ, ಯಾರು ಸಾಮಾನ್ಯ ಜನಗಳಿಗೆ ಗಂಭೀರವಾಗಿದ್ದು ಗೋಳಾಡ್ತಾ ಇದ್ದರೆ ಆವಾಗ ಸ್ವರ್ಗ ಸಿಗತ್ತೆ ಅಂತ ಗ್ಯಾರಂಟಿ ಇಲ್ಲ. ಪರಿಹಸ ಕಥಾರುಣದ್ದಿ ಅಂದರೆ ನಗನಗ್ತಾ ಖುಷಿಯಾಗಿದ್ದರೆ ಸಿಗೋ ಸ್ವರ್ಗ ತಪ್ಪೋಗತ್ತೆ ಅಂತ ಗ್ಯಾರಂಟಿ ಇಲ್ಲ. ಆದ್ದರಿಂದ ನಗ್ತಾ ಇರಿ ಅಂತ ಅವರು ಆ ಶ್ಲೋಕ ಹೇಳುತ್ತೆ ಸಂಸ್ಕೃತದಲ್ಲಿ. ಹಾಸ್ಯ ಹೇಗೆ ಹುಟ್ಟುತ್ತೆ ಅಂತ ಕೈಲಾಸಂ ಅಂತ ಒಬ್ಬರಿದ್ದರು, ನೀವೆಲ್ಲ ಕೇಳಿದ್ದೀರ. ಅವರಿಗೆ ಹಾಸ್ಯ ಹೇಗೆ ಹುಟ್ಟುತ್ತೆ ಅಂತ ಕೈಲಾಸಂನ ಕೇಳಿದ್ರಂತೆ. ಅವರು ಹೇಳ್ತಾರೆ, ಜೀವನದಲ್ಲಿ ನಡೆಯೋ ಘಟನೆಗಳನ್ನು ವಕ್ರದೃಷ್ಟಿಯಿಂದ ನೋಡಿದ್ರೆ ಹಾಸ್ಯ ಹುಟ್ಟತ್ತೆ, ಜೀವನನೇ ವಕ್ರದೃಷ್ಟಿಯಿಂದ ನೋಡಿದ್ರೆ ವೇದಾಂತ ಹುಟ್ಟತ್ತೆ ಅಂತ. ಎಂಥ ಅದ್ಭುತ ಅಲ್ವಾ? ಜೀವನನೇ ವಕ್ರ. ಆದರೆ ಈ ವಕ್ರದೃಷ್ಟಿ ಅಂದರೆ ಹೆಂಗೆ ಕಂಡುಹಿಡಿಯೋದು? ಹೆಂಗೆ? ನಾಳೆ ಬೆಳಗ್ಗೆ ನೀವು ಒಂದು ಎಕ್ಸಸೈಸ್ ಮಾಡಿ. ನೀವೆಲ್ಲ ಬೆಳಗ್ಗೆ ಇವತ್ತು ರಾತ್ರಿ ಮಲ್ಕೊಂಡು ನಾಳೆ ಬೆಳಗ್ಗೆ 6 ಗಂಟೆಗೆ 6:30 ಹೇಳ್ತೀರಾ. ಬೆಳಗ್ಗೆ ಎದ್ದು ಹಲ್ಲುಜ್ಜಬೇಕು. ಇಲ್ಲಿ ಡೆಂಟಿಸ್ಟ್ಗಳು, ಡಾಕ್ಟ್ರುಗಳಿದ್ದಾರೆ, ನೀವು ಪ್ರಿಸ್ಕ್ರೈಬ್ ಮಾಡಿರುವಂಥ ಡಾಕ್ಟ್ರು. ಇಲ್ಲಿ ನೀವು ನಿಮ್ಮ ಟೂತ್ ಬ್ರಷ್ ತೊಗೊಂಡು ವಕ್ರದೃಷ್ಟಿ ಅಂದರೆ ಏನು ಅಂತ ಟೆಸ್ಟ್ ಮಾಡ್ಬೋದು ಮೇಡಮ್, ನಾಳೆ ಬೆಳಗ್ಗೆ ನನಗೆ ಜ್ಞಾಪಿಸ್ಕೊಳ್ಳಿ. ಸೊ ಟೂತ್ ಬ್ರಷ್ ತೊಗೊಂಡು ನಿಮ್ಮ ಫೇವರೇಟ್ ಟೂತ್ ಪೇಸ್ಟು, ಕೋಲ್ಗೇಟೋ, ಪೆಪ್ಸೋಡೆಂಟೋ, ಬಬೂಲೋ, ಅದು ಯಾವುದೋ ಹಾಕ್ಕೊಂಡು 10 ನಿಮಿಷ ಹಲ್ಲು ಚಕ 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 ಅಂತ ಉಜ್ಜಿಬಿಟ್ಟು ಆಮೇಲೆ ನೋಡಿ ಕ್ಲೀನ್ ಆಗಿರೋದು ಟೂತ್ ಬ್ರಷ್ಷು. ಬೇಕಾದ್ರೆ ಈಗಲೇ ಗ್ಯಾರಂಟಿ ಹೇಳ್ತೀನಿ, ನಾಳೆ ಟ್ರೈ ಮಾಡಿ ನೋಡಿ ಅಲ್ವಾ? ನಾವು ಹಲ್ಲು ಕ್ಲೀನ್ ಆಗುತ್ತೆ ಅಂತ ಅಂದ್ಕೊಂಡಿರ್ತೀವಿ, ಅಲ್ಲಿ ಕ್ಲೀನ್ ಆಗಿರೋದು ಇದು ಟೂತ್ ಬ್ರಷ್ಷು. ಅಂದರೆ ಹಾಸ್ಯ ಅಂದರೆ ಏನು ಅಂದರೆ ನಾವು ಏನೋ ಆಗತ್ತೆ ಅಂದ್ಕೊಂಡ್ರೆ ಅದು ಇನ್ನೇನೋ ಆಗೋಗತ್ತಲ್ಲ, ಅದನ್ನು ಹಾಸ್ಯಗಾರ ಮೊದಲೇ ಗುರುತಿಸ್ಬಿಡ್ತಾನೆ ಅಲ್ವಾ? ಮೊದಲೇ ಗುರುತಿಸ್ಬಿಡ್ತಾನೆ ಹಾಸ್ಯ ಅನ್ನೋದು. ಹೆಂಗೆ ಅಂದರೆ ಒಂದು ನಾಯಿ ಹೋಗ್ತಾ ಇತ್ತಂತೆ, ನಾಯಿ ಬಾಲ. ಒಬ್ಬ ಹೋಗ್ಬಿಟ್ಟು ಪೈಪ್ ಹಿಡ್ಕೊಂಡು, ಒಂದು ಪೈಪ್ ಇರುತ್ತಲ್ಲ ಕೊಳವೆ, ಅದನ್ನು ಹಿಡ್ಕೊಂಡು ಅದಕ್ಕೆ ಹೋಗಿ ಆ ಬಾಲ ಹಿಡ್ಕೊಂಡು ಹಿಂಗೆ ತುರುಗಿ ತೊಗೊಂಡು ಹಿಂಗೆ ಹೋಗ್ತಾ ಇದ್ದಾನೆ. ಅಂತ ಹಿಂಗೆ ಓಡೋಗ್ತಾ ಇತ್ತು. ತಿರ್ಗಿ ಬಾಲ ಹಿಂಗೆ ಹಿಡ್ಕೊಂಡು ತಿರ್ಗಿ ಹಿಂಗೆ ಹೋಗ್ತಾ ಇದ್ದಾನೆ, ಅಂತ ಓಡೋಗ್ತಾ ಇತ್ತು. ತಕ್ಷಣ ಅಲ್ಲಿದ್ದವ್ರ, ಬುದ್ಧಿ ಇದೆಯೇನಯ್ಯ ನಿನಗೆ? ಯಾಕೆ, ಏನು ಸಮಾಚಾರ? ನಾಯಿ ಬಾಲಕ್ಕೆ ಹೋಗಿ ಪೈಪ್ ಆಗ್ತಾ ಇದೆಯಲ್ಲ, ನಾಯಿ ಬಾಲ ಡೊಂಕು ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತು, ಈ ಪೈಪ್ನ ಬೆಂಡ್ ಮಾಡಬೇಕು ಅಂತ ನಾನು ಆಗ್ತಾಯಿದ್ದೆ. ಸೊ ಹಿಂಗೆ ಅದು ಯಾವುದು ಪರ್ಪಸ್ ಇರುತ್ತೆ ಅದನ್ನು ಬದಲಾಯಿಸೋಕ್ಕಾಗಲ್ಲ. ನಿಮ್ಗೊಂದು ಸಣ್ಣ ಘಟನೆ ಹೇಳ್ತೀನಿ. ಒಂದ್ಸಲ ಬೆಂಗಳೂರು ಟು ಮೈಸೂರು ಎಲ್ಲೋ ಒಂದು ಟ್ರೈನ್ ಜರ್ನಿನಲ್ಲಿ ಹಾಸ್ಯ ಹೇಗೆ ಪ್ರಯೋಜನ ಆಗುತ್ತೆ ನಮಗೆ ಅನ್ನೋಕ್ಕೆ, ಬೆಂಗಳೂರು ಟು ಮೈಸೂರು ಯಾವುದೋ ಒಂದು ಟ್ರೈನ್ ಜರ್ನಿ, ಒಂದು S4 S5 ಒಂದು ಬೋಗಿ. ಆ ಬೋಗಿನಲ್ಲಿ ಅನೇಕ ಜನಗಳು ಕೂತಿದ್ದಾರೆ. ಒಬ್ಬ ಅಪ್ಪ, ಒಬ್ಬ ಮಗ, 40-45 ವರ್ಷದ ಅಪ್ಪ, 10 ವರ್ಷದ 11 ವರ್ಷದ ಒಂದು ಹುಡುಗ ಕೂತ್ಕೊಂಡು ಓಡಾಡ್ತಾಯಿದ್ದಾರೆ. ಇವನು ಅಪ್ಪ ಕಿಟಕಿ ಹತ್ರ ಕೂತ್ಕೊಂಡಿದ್ದಾನೆ, ಎಲ್ಲ ಪ್ಯಾಸೆಂಜರ್ಗಳು S4 S5. ಈ ಹುಡುಗ ಇದ್ದಾನಲ್ಲ ಸಿಕ್ಕಾಪಟ್ಟೆ ತುಂಟ, ಮಹಾ ಮಿಸ್ಚಿವಸ್ ಫೆಲೋ. ಬೋಗಿನಲ್ಲೆಲ್ಲ ಹಿಂಗೆ ಓಡಾಡೋದು. ಯಾರು ಟೀ ಕುಡ್ಕೊಂಡು ಇದು ಪೇಪರ್ ಓದ್ತಾ ಕೂತಿದ್ರೆ ಮುಖದಲ್ಲಿ ಆಂಟಿ ಅನ್ನೋದು, ಏನಪ್ಪ ಮರಿ ಅಂದ್ಬಿಡೋದು. ಇನ್ಯಾರು ಟೀ ಕುಡಿತಾ ಇದ್ರೆ ಟಳ್ ಅಂತ ಹಿಂಗೆ ತಳ್ಬಿಡೋದು.
ಟಾಯ್ಲೆಟ್ ಹತ್ರ ಹೋಗೋದು ದಬ 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 ಅಂತ ಹಾಕ್ಬಿಡೋದು. ಅವ್ರು ಏನಾಯಿತು ಏನೋ ಅಂತ ಬಾಗಿಲು ತೆಗೆದ್ರೆ ಏನು ಸಮಾಚಾರ, ನಮಸ್ಕಾರ, ಕಂಟಿನ್ಯೂ. ಹಿಂಗೆಲ್ಲ ಬೋಗಿನಲ್ಲಿ ಓಡಾಡ್ಕೊಂಡು ಎಲ್ಲರನ್ನೂ ಕ್ರಿಯೇಟ್ ಮಾಡ್ತಾಯಿದ್ದ, ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾಯಿದ್ದ. ಜನಗಳಿಗೆಲ್ಲ ಸಿಕ್ಕಾಪಟ್ಟೆ ರೇಗ್ತಾ ಇದೆ. ತಕ್ಷಣ ಪ್ಯಾಸೆಂಜರ್ ಕೂತ್ಕೊಳ್ಳ, ಸುಮ್ಮನೆ ಕೂತ್ಕೊಳ್ಳ ಅನ್ನೋದು, ಹೊಡಿತೀನಿ ನೋಡು, ಟಿ ಹೇಳಿ ಇಳಿಸ್ಬಿಡ್ತೀನಿ ನೋಡು ಅಂತ ಯಾರು ಜನಗಳು ಬೈತಾಯಿದ್ರು. ಎಲ್ಲ ಬೈಸ್ಕೊಳ್ತಾನೆ, ಇವ್ನು ಹಂಗೆ ಓಡಾಡ್ತಾನೆ. ಈ ಅಪ್ಪ ಇದ್ನಲ್ಲ 45 ವರ್ಷದವನು, ಕಿಟಕಿ ಹತ್ರ ಕೂತಿದ್ದಾನು, ಅವನು ಮಾತ್ರ ಒಂದು ಬುಕ್ ಹಿಡ್ಕೊಂಡು ಗೋಪಾಲ ಬಿ ಕಾಮ್, ಗೋಪಾಲ ಬಿ ಕ್ವಯಟ್ ಹಿಂಗೆ ಅಂತ ಇದ್ದ. ಸರಿ, ಇನ್ನೊಂದು 7-8 ಸ್ಟೇಷನ್ಗಳು ಬಂತು, ಅಂಕಲ್ ಆಂಟಿ ಅಂತ ಹಿಂಗೆ ಓಡಾಡ್ತಾನೆ. ಇವರೆಲ್ಲ ಬೈತಾ ಇದ್ದಾರೆ, ಗೋಪಾಲ ಬಿ ಕಾಮ್ ಅಂತ ಇವನು ಯಪ್ಪ. ಸರಿ, ಸ್ಟೇಷನ್ ಬಂತು, ಇಳಿಬೇಕಾಯ್ತು. ಮರಿ ಬಿಟ್ಟ ಅಪ್ಪ, ಮರಿ ಬಾ ಹೋಗೋಣ ಬಾ ಅಂತಿಂಗೆ, ಅಂಕಲ್ ಟಾಟಾ ಆಂಟಿ ಟಾಟಾ ಅಂತ ಹಿಂಗೆ ಹೋದ. ಕೆಳಗೆ ಇಳಿದು ಲಗೇಜ್ ಹಿಡ್ಕೊಂಡು ಅಪ್ಪ ಹೋಗ್ತಾ ಇದ್ದಾನೆ, ಕೈ ಹಿಡ್ಕೊಂಡು ಮಗ ಹೋಗ್ತಾ ಇದ್ದಾನೆ. ಅದೇ ಇನ್ನೊಬ್ಬ ಪ್ಯಾಸೆಂಜರ್ ಇಳಿದವನು ಪ್ಲ್ಯಾಟ್ಫಾರ್ಮ್ ಮೇಲೆ ನಡ್ಕೊಂಡು ಹೋಗ್ತಾ ಅಪ್ಪನ ಕರೆದ್ನಂತೆ, ರೇ ಬನ್ನಿ ಸ್ವಾಮಿ ಇಲ್ಲಿ. ಏನು ಸರ್ ಅಂದ. ಮನುಷ್ಯನೇನ್ರಿ ನೀವು, ತಂದೆನೇನ್ರಿ ನೀವು, ಯಾಕೆ ಏನಾಯಿತು? ಆ ಹುಡುಗ ಅಷ್ಟೊಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ, ಬೋಗಿನಲ್ಲೆಲ್ಲ ಗಲಾಟೆ ಮಾಡ್ತಾ ಇದ್ದಾನೆ. ಪಟಾರ್ ಅಂತ ತಲೆ ಮೇಲೆ ಹೊಡೆದು ಬುದ್ಧಿ ಕಲಿಸೋದು ಬಿಟ್ಬಿಟ್ಟು ಗೋಪಾಲ ಬೇಕಾ, ಗೋಪಾಲ ಬೇಕು ಈ ಥರ ಹೇಳಿದ್ರೆ ಯಾರು ಕೇಳ್ತಾರೆ ಮಾತು? ತಕ್ಷಣ ಈ ಅಪ್ಪ ಹೇಳಿದ್ನಂತೆ, ಸ್ವಾಮಿ ಗೋಪಾಲ ಅಂದರೆ ಯಾರು ಅಂದ್ಕೊಂಡಿದ್ದೀರಾ? ನಾನೇ. ಗೋಪಾಲ ನನ್ನ ಹೆಸರು, ಇವನ ಹೆಸರು ಬೇರೆ ಶ್ರೀಹರ್ಷ ಅಂತ. ಇವನು ಯಾರ ಮಾತು ಕೇಳ್ತಾ ಇಲ್ಲ, ಇವ್ರ ಅಮ್ಮನ ಮಾತು ಕೇಳಲ್ಲ, ಟೀಚರ್ ಮಾತು ಕೇಳಲ್ಲ, ಅಕ್ಕಪಕ್ಕದ ಮನೆಯವ್ರು ಯಾರ ಮಾತು ಕೇಳಲ್ಲ ಅವನು. ಅದಕ್ಕೆ ನಾನೇನು ಮಾಡಿದೆ, ಗೋಪಾಲ ಬೇಕಾ ಗೋಪಾಲ. ಪ್ರಪಂಚದೊಳಗೆ ಇನ್ನೊಬ್ಬರನ್ನ ಬದಲಾಯಿಸೋಕ್ಕಾಗೋದೇ ಇಲ್ಲ, ನಮ್ಮನ್ನು ನಾವು ಬದಲಾಯಿಸ್ಕೊಂಡ್ಬಿಟ್ರೆ ಸಾಕು ಅಂತ ಅಲ್ವಾ? ನಾವು ಯಾರ್ಯಾರನ್ನೋ ಬದಲಾಯಿಸೋಕೆ ಹೋಗ್ತೀವಿ, ಏನೇನೋ ಬದಲಾಯಿಸೋಕೆ ಹೋಗ್ತೀವಿ ಅಂತ ಹಿಂಗೆ ಅಂತೀವಲ್ಲ, ಯಾರೂ ಬದಲಾಗಲ್ಲ. ನಾವೇ ಬದಲಾಗೋಗ್ಬಿಡೋದು ಬೆಟರು ಅನ್ನೋದು. ಅದಕ್ಕೆ ನಮಗೆ ಹಾಸ್ಯ ಮತ್ತು ಫಿಲಾಸಫಿ ಇದೆರಡು ನಮ್ಮ ಇದಕ್ಕೆ ಬರುತ್ತೆ, ಸಹಾಯಕ್ಕೆ ಬರುತ್ತೆ. ಇದನ್ನು ಇಟ್ಕೊಂಡು ಬೀಚಿ ಅಂತ ಒಬ್ಬ ಕನ್ನಡದ ಬಹಳ ಏಕಮೇವ ದ್ವಿತೀಯ ಹಾಸ್ಯ ಸಾಹಿತಿ, ಕನ್ನಡದ ಏಕಮೇವ ದ್ವಿತೀಯ ಹಾಸ್ಯ ಸಾಹಿತಿ. ಈ ಟೈಟ್ಲ್ ಯಾರು ಕೊಟ್ಟರು ಬೀಚಿಗೆ? ಅವರೇ ಕೊಟ್ಕೊಂಡಿದ್ದು ಅಲ್ವಾ? ತಾವೇ ಕೊಟ್ಕೊಂಡಿದ್ದು. ಕನ್ನಡಕ್ಕೊಬ್ಬನೇ ಕೈಲಾಸಂ ಯಾರು? ತಾವೇ ಕೊಟ್ಕೊಂಡಿದ್ದು. ಬೇರೆ ಯಾರು ಕೊಡೋಕ್ಕಾಗಲ್ವಲ್ಲ. ನಿಮಗೆ ವಿಷ್ಣುವರ್ಧನ್ದು ಸಿನಿಮಾ, ನಾಗರಾವ್ ಒಂದು ಸಿನಿಮಾ ಬಂದಿತ್ತು, ನೀವೆಲ್ಲ ನೋಡಿದ್ದೀರ. ಅದರೊಳಗೆ ಓದಿರಲ್ಲ ಅವನು ರೌಡಿ ವ್ಯಾಗಬಾಂಡ್. ಮನೆಗೆ 8 ಗಂಟೆಗೋ 8:15ಗೋ ಅವತ್ತು ಎಕ್ಸಾಮಿನೇಷನ್ ಇದೆ, ತಿಂಡಿ ತಿಂದ್ಬಿಟ್ಟು ಅವ್ರ ತಾಯಿಗೆ ಹೇಳ್ಬಿಟ್ಟು 9 o'clock to 12 o'clock ಎಕ್ಸಾಮಿನೇಷನ್ ಹೋಗೋಕ್ಕೆ ಅಂತ ಹಿಂಗೆ ಹೋಗ್ತಾನೆ. ಹುಷಾರಪ್ಪ, ಚೆನ್ನಾಗಿ ಮಾಡಿಬಿಡಪ್ಪ ಅಂತ ತಾಯಿ ಹೋಗ್ತಾಳೆ. ಇವನು ಓದಿರಲ್ವಲ್ಲ, ಇಲ್ಲೆಲ್ಲ ಚೀಟಿ ಅಂಟಿಸ್ಕೊಂಡಿರ್ತಾನೆ ನೋಟ್ಸು. ಇದನ್ನು ತೆಗಿಯೋಕ್ಕೆ ಅಂತ ಹಿಂಗೆ ಹೋಗ್ತಾನೆ. ಇನ್ವಿಜಿಲೇಟರ್ ನೋಡ್ತಾರೆ, ನನ್ನ ಮಗನೇ ಕಾಪಿ ಹೊಡಿತೀಯಾ ಅಂದ್ಬಿಟ್ಟು ಹಾಲ್ ಟಿಕೆಟ್ ಇಟ್ಕೊಂಡು 8:30 9 ಗಂಟೆಗೆ ಪರೀಕ್ಷೆ ಶುರು, 9:30 ಓಡಿಸ್ಬಿಡ್ತಾರೆ. ಮನೆಗೆ ಬಂದುಬಿಡ್ತಾನೆ. ಅಮ್ಮ ಅಂತಾನೆ, ಇದೇನೋ ಇಷ್ಟು ಬೇಗ ಪರೀಕ್ಷೆ ಆಗೋಯ್ತಾ? ಇವನು ಹೇಳ್ತಾನೆ ಆನ್ಸರ್, ಇವರೇನು ನಮ್ಮನ್ನು ಪರೀಕ್ಷೆ ಮಾಡೋದು, ನಮ್ಮ ಯೋಗ್ಯತೆ ನಮಗೆ ಗೊತ್ತು ಅಂತ ಅಲ್ವಾ? ನಮ್ಮ ಯೋಗ್ಯತೆ ನಮಗೆ ಗೊತ್ತೇ ಹೊರತು ಬೇರೆಯವ್ರಿಗೆ ಗೊತ್ತಾಗೋಕ್ಕಾಗಲ್ಲ. ಅದನ್ನು ಕಂಡುಹಿಡ್ಕೊಳ್ಳೋದಕ್ಕೆ ಹಾಸ್ಯ ಹೇಗೆ ಅನ್ನೋದನ್ನು ಹಾಸ್ಯದವರೆಲ್ಲ ಕಂಡು ಹಿಡಿತಾರೆ, ನೋಡಿ ನಾವು ಹೆಂಗಿದ್ದೀವಿ ಅಂತ. ಬಟ್ ನಗ್ತಾನೆ ತಿಳಿಸ್ತಾ ಇರ್ತಾರೆ. ಅಂಥ ಒಬ್ಬ ಸಾಹಿತಿ ಬೀಚಿ. ಅವ್ರು ಹೇಗೆ ನಮ್ಮ ಮೂಢನಂಬಿಕೆಗಳು ನಾವು ಅಂದ್ಕೊಂಡಿರೋದೆಲ್ಲ ಹೇಗೆ ಅಂದರೆ, 23ನೇ ತಾರೀಕು ಏಪ್ರಿಲ್ 1913 ಹುಟ್ಟಿದ್ರು. ಸರ್, ವಾಟ್ ಈಸ್ ಯುವರ್ ಡೇಟ್ ಆಫ್ ಬರ್ತ್? 23rd April 1913 ಅಂದರು ಯಾರ ಹತ್ರನೂ. ಹೌದಾ ಸರ್? 23ನೇ ತಾರೀಕು ಏಪ್ರಿಲ್ 1913ನೇ ತಾರೀಕಾ? ಹೌದು ಸರ್, ಬರ್ಕೊಂಡ್ರು. ಸರ್, ನೀವು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರಿ ಅಂತ ಕೇಳಿದ್ರು. ನಾನು ನಕ್ಷತ್ರದಲ್ಲಿ ಹುಟ್ಟಲಿಲ್ಲ, ಆಸ್ಪತ್ರೆಯಲ್ಲಿ ಹುಟ್ಟಿದೆ ಅಲ್ವಾ? ಈ ಥರ ಅವ್ರದ್ದು ನಕ್ಷತ್ರದಲ್ಲಿ ನಕ್ಷತ್ರ ಅನ್ನೋದಲ್ಲದೆ ಜೊತೆಗೆ ಆಸ್ಪತ್ರೆಯಲ್ಲಿ ಹುಟ್ಟಿದೆ. ಮದುವೆನೂ ಅಷ್ಟೇ, ಅವ್ರಿಗೆ ಮದುವೆ ಆಯಿತು. ಮದುವೆ ಆದಾಗ, ಸರ್ ನಿಮ್ಮದು ರಿಜಿಸ್ಟರ್ ಮ್ಯಾರೇಜು ಅಥವಾ ರಿಜಿಸ್ಟರ್ ಮ್ಯಾರೇಜು ಅಥವಾ ಅರೇಂಜ್ಡ್ ಮ್ಯಾರೇಜು ಅಂತ ಹಿಂಗೆ ಕೇಳಿದ್ರು. ಇಲ್ಲ, ನಮ್ಮದು ರಿಜಿಸ್ಟರ್ ಮ್ಯಾರೇಜ್ ಅಲ್ಲ, ನಮ್ಮದು ಬುಕ್ ಪೋಸ್ಟ್ ಮ್ಯಾರೇಜು ಅಂತ. ನೀವು ಬೇಕಾದ್ರೆ ಮನೆಯಲ್ಲಿ ಇನ್ವಿಟೇಷನ್ಗಳು ಬರುತ್ತಲ್ಲ, ಪೋಸ್ಟಲ್ಲಿ ಬರೋದು, ಅದನ್ನೆಲ್ಲ ಗಮನಿಸಿ, ಬುಕ್ ಪೋಸ್ಟ್ ಅಂತ. ಬುಕ್ ಪೋಸ್ಟ್ ಈ ಥರ ಅವರ ಸ್ವಂತ ವಿಷಯಗಳ ಬಗ್ಗೆನೇ ಆಡ್ಕೊಂಡು. ಆಶ್ಚರ್ಯ ಗೊತ್ತಾ ನಿಮಗೆ? ಬೀಚಿ ಅನ್ನೋದು ಹೆಸರು ರಾಯಸಂ ಭೀಮಸೇನ್ ರಾವ್ ಅಂತ ಡಾಕ್ಟರ್ ಈಗ ತಾನೇ ಹೇಳಿದ್ರು. ಬೀಚಿ ಅಂತ ಹೆಂಗೆ ಬಂತು ಹೆಸರು ಅನ್ನೋದಕ್ಕೆ ಒಂದು ಸಣ್ಣ ಕಥೆ ಇದೆ. ಅವ್ರ ತಾಯಿ ತಮ್ಮ ಮಕ್ಕಳನ್ನ ಪ್ರೀತಿಯಿಂದ ಕರಿಬೇಕಾದ್ರೆ
ಶಾರ್ಟ್ ಫಾರ್ಮ್ ಕರೆದು ಏನೇನೋ ಆಚು ಚಾಪು ಹಿಂಗೆಲ್ಲ ಕರಿತಾ ಇರ್ತಾರಲ್ಲ, ಭೀಮಸೇನ್ ರಾವ್ ಅನ್ನೋದನ್ನು ಬೀಚಿ ಅಂತ ತಾಯಿ ಕರಿತಾಯಿದ್ರು. ಬಟ್ ಅದರಲ್ಲಿ ಎಷ್ಟು ಇದಾಯಿತು ಅಂದರೆ, ಅದರಲ್ಲೇ ಹೆಂಗೆ ಮೀನಿಂಗ್ ತೊಗೊಂಬಂದರು ಅಂದರೆ, ಅವರು ಅರ್ಧ ಕನ್ನಡ ಅರ್ಧ ಇಂಗ್ಲೀಷು. ನನ್ನ ಮದರ್ ಟಂಗು ತೆಲುಗು, ಅವ್ರು ಹೇಳ್ತಾ ಇದ್ದಿದ್ದು. ನನ್ನ ಮದರ್ ಟಂಗ್ ಕನ್ನಡ, ನನ್ನ ಭಾಷೆ ಕನ್ನಡ, ನನ್ನ ಭಾರ್ಯಾ ಭಾಷೆ ತೆಲುಗು, ನಾನು ಓದಿದ ಭಾಷೆ ಇಂಗ್ಲೀಷು, ನಾನು ಬೈಯೋ ಭಾಷೆ ಉರ್ದುನಲ್ಲಿ ಬೈಯೋಷ್ಟಾದರೆ ಅದರಲ್ಲಿ ಬರುವಂಥ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಯಾವ ಭಾಷೆಯಲ್ಲೂ ಸಿಗಲ್ಲ ಅಂತ ಅನ್ಕೋ. ಸೊ ಬೈಯೋ ಭಾಷೆ ಅಂದರೆ ಕನ್ನಡ ಯಾವಾಗ ಕಲ್ತರು ಅಂದರೆ, ಐ ಲರ್ನ್ಡ್ ಕನ್ನಡ ಆಫ್ಟರ್ ಐ ಬಿಕೇಮ್ ಎ ರೈಟರ್ ಅಂತ. ಇದು ಹೆಂಗಿದೆಯಂತೆ, ಆಫ್ಟರ್ ಐ ಬಿಕೇಮ್ ಎ ರೈಟರ್. ಹೆಂಗೆ ಅಂದರೆ ಕನ್ನಡದ ಬಗ್ಗೆ ಅವರಿಗೆ ಮಹಾ ತಾತ್ಸಾರ ಆಯ್ತು. ಏನು ಕನ್ನಡ ಅದೊಂದು ಭಾಷೆನ, ಅದ್ರೊಳಗೆ ಏನಾದ್ರು ಸಾಹಿತ್ಯ ರಚನೆ ಮಾಡೋಕ್ಕಾಗತ್ತಾ ಅಂತ ಈ ಥರ ಇದ್ದು ಇಂಗ್ಲೀಷು ಬರೀ ಇಂಗ್ಲೀಷ್ನ ಓದ್ತಾಯಿದ್ರು. ನಾನು ಕನ್ನಡ ಪುಸ್ತಕ ಓದಿಲ್ಲ, ಇಂಗ್ಲೀಷ್ ಬುಕ್ ಓದ್ತಾ ಇದ್ದೆ, ಸಂಸ್ಕೃತ ಗ್ರಂಥನೂ ಓದಿಲ್ಲ ಅಂತ. ಬೇಕಂತ ಪದಗಳು ನೋಡಿ ಎಷ್ಟು ಚೆನ್ನಾಗಿದೆ. ಕನ್ನಡದು ಪುಸ್ತಕ, ಇಂಗ್ಲೀಷ್ ಬುಕ್ಕು, ಸಂಸ್ಕೃತ ಗ್ರಂಥ, ಅದರೊಳಗೆ ಅಷ್ಟರೊಳಗೇ ಮೀನಿಂಗು. ಬಂದಾಗ ಒಂದ್ಸಲಿ ಬಳ್ಳಾರಿನಲ್ಲಿದ್ದು ಅವ್ರ ಹೆಂಡ್ತಿ ಬೆಂಗಳೂರಿಗೆ ಯಾವುದೋ ಕೆಲಸದ ಮೇಲೆ ಬಂದರು. ರೀ, ನನಗೆ ಟೈಮ್ ಪಾಸ್ ಮಾಡೋದಕ್ಕೆ ಭಾಳ ಕಷ್ಟ ಆಗುತ್ತೆ, ನೀವಂತೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಬೆಳಗ್ಗೆಯಿಂದ ರಾತ್ರಿ ಯಾವಾಗಲೂ ಬರ್ತೀರಾ, ಯಾವುದಾರು ಒಂದು ಒಳ್ಳೆ ಕನ್ನಡ ಪುಸ್ತಕ ತೊಗೊಂಬನ್ನಿ ಓದೋಕ್ಕೆ, ಒಳ್ಳೆ ಕಾದಂಬರಿ ತೊಗೊಂಬನ್ನಿ. ಕಾದಂಬರಿ ತೊಗೊಂಬ ಅಂತ ಹೇಳ್ಬಿಡು ಸಾಕು, ಒಳ್ಳೇದೇನು ಕನ್ನಡದಲ್ಲಿ ಒಳ್ಳೆ ಕಾದಂಬರಿ ಎಲ್ಲರೂ ಇರತ್ತಾ ಅಂತ ಹಿಂಗೆ ಅಂದ್ರಂತೆ. ಸರಿ ತೊಗೊಂಬನ್ನಿ, ವಾಪಸ್ ಬಂದು ಅಂಗಡಿಗೆ ಬಂದ ತಕ್ಷಣ ಯಾವುದೋ ಒಂದು ಬುಕ್ ಸ್ಟಾಲ್ಗೆ ಹೋಗಿ ಯಾವುದಾದ್ರು ಒಂದು ಕಾದಂಬರಿ ಇದ್ದರೆ ಕೊಡಪ್ಪ, ಯಾರು ಬರೆದಿರೋ ಕಾದಂಬರಿ ಬೇಕಾ, ಅದು ಯಾವಂದೋ ಇರಲಿ, ಒಟ್ಟಿನಲ್ಲಿ ಒಂದು ಕಾದಂಬರಿ ಅಂತ ಕೊಡು, ನನಗಲ್ಲಿ ನನ್ನ ಹೆಂಡ್ತಿ ಓದಬೇಕಂತೆ. ಯಾವುದೋ ಒಂದು ತೆಗೆದು ಧೂಳು ಪಟ್ ಅಂತ ಕೊಡ್ದು, ಎಷ್ಟು 50 ರೂಪಾಯಿ ಕೊಟ್ಬಿಟ್ಟು ಬಂದರು. ರೈಲ್ವೆ ಸ್ಟೇಷನಲ್ಲಿ ಬೆಂಗಳೂರು ಟು ಬಳ್ಳಾರಿ ಟೈಮ್ ಪಾಸ್ ಮಾಡಬೇಕು, ಏನಿಲ್ಲ ಉಗುರು ಕಚ್ಚೋದು, ಟೀ ಕುಡಿಯೋದು, ಎಷ್ಟೊಂದು ಮಾಡೋಕ್ಕಾಗುತ್ತೆ. ಇವಳು ಏನು ಹೆಂಡ್ತಿ ಕೇಳಿದಾಳಲ್ಲ ಅಂತ ಯಾವುದೋ ಒಂದು ಪುಸ್ತಕ ಹಿಡ್ಕೊಂಡು ನೀವು ಓದೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರಂತೆ. ಫಸ್ಟ್ ಪೇಜ್ ಓದುವಾಗಲೇ ಇಂಟ್ರೆಸ್ಟ್ ಬಂದು ತಕ್ಷಣ ಹಂಗೆ ಸೆಕೆಂಡ್ ಪೇಜು, ಥರ್ಡ್ ಪೇಜು, ಫೋರ್ತ್ ಪೇಜು, 158 ಪೇಜು, 200 ಪೇಜಸ್ಸು ಓದಿ ಮುಗಿಸಿ ಹಬ್ಬ ಅಂತ ಪುಸ್ತಕನ ಬಳ್ಳಾರಿಗೆ ಬರೋ ಅಷ್ಟೊಳಗೆ ಕಣ್ಣಿಗೆ ಗೊತ್ತಿಟ್ಕೊಂಡ್ರು. ಇಂಥ ಸಾಹಿತಿಗಳು ಇದ್ದಾರೆ ಕನ್ನಡದಲ್ಲಿ, ಇಂಥ ಒಳ್ಳೆಯ ಪುಸ್ತಕಗಳು ಇದೆಯಾ, ಆ ಸಾಹಿತಿನ ಮೀಟ್ ಮಾಡಬೇಕು, ಇನ್ಮೇಲೆ ಕನ್ನಡ ಸಾಹಿತ್ಯ ಓದಬೇಕು ಅಂದ್ರಂತೆ. ಆ ಸಾಹಿತಿ ಹೆಸರು ಆನಾ ಕೃಷ್ಣರಾವ್, ಆ ಕಾದಂಬರಿ ಹೆಸರು ಸಂಧ್ಯಾರಾಗ. ಈ ಥರ ಆವಾಗ ಅವ್ರಿಗೆ ಕೆಲಸ ಸಿಕ್ಕಿದ ಮೇಲೆ ಐ ಲರ್ನ್ ಕನ್ನಡ ಆಫ್ಟರ್ ಐ ಬಿಕೇಮ್ ಎ ರೈಟರ್. ಆನಾ ಕೃಷ್ಣರಾವ್ ಸಹವಾಸ ಮಾಡಿ ಆವಾಗ ಅವ್ರ ಜೊತೆಲಿ ಕನ್ನಡದ ಮೇಲೆ ಸಾಹಿತ್ಯ ಎಲ್ಲ ಓದ್ಕೊಂಡು ಅವರೇ ಬರೆದ್ರಲ್ಲ ತಿಮ್ಮನ ತಲೆ ಅಂತ. ಎಂಥ ಅದ್ಭುತವಾದ ಪುಸ್ತಕ. ಅದರೊಳಗೆ ತಿಮ್ಮ ಅಂತ ಒಬ್ಬ ಮಾನಸ ಪುತ್ರನ ಕ್ರಿಯೇಟ್ ಮಾಡ್ತಾರೆ. ಅವನಿಂದ ನಮ್ಮ ಎಲ್ಲರ ಮುಖ, ಅವನು ನಾನು ಆಗ್ತಾನೆ, ನೀವು ಆಗ್ತಾನೆ, ಅವರು ಆಗ್ತಾರೆ, ಇವರೇ ಪ್ರತಿಯೊಬ್ಬರಲ್ಲೂ ಆಗ್ತಾನೆ. ನಮ್ಮಲ್ಲಿರೋ ಹುಳುಕುಗಳಿಗೆಲ್ಲ ಕನ್ನಡಿ ಹಿಡಿಯುವಂಥದ್ದು ಅವನು ತಿಮ್ಮ. ಅವರ ಅಪ್ಪನಿಗೆ ಈ ತಿಮ್ಮ ಚಿಕ್ಕ ವಯಸ್ಸಿನಿಂದ ಅವನಿಗೆ ಪದ್ಯಗಳು ಬರೆಯೋ ಚಟ ಪದ್ಯಗಳು ಬರೀತಾ ಇರೋದು. ಹೆಂಗೆ ಅಂದರೆ ಅವನಿಗೇನು ಸಾಹಿತ್ಯ ಗೀತೆ ಅಲ್ಲ, ಒಂದೊಂದು ಪೇಪರಲ್ಲಿ ಬರೆಯೋದು, ಎಲೆಕ್ಟ್ರಿಕ್ ಬಿಲ್ಲು, ಟೆಲಿಫೋನ್ ಬಿಲ್ಲು, ಈ ಥರದ್ದು ರೇಷನ್ ಕಾರ್ಡು ಹಿಂದ್ಗಡೆ ಇದ್ರ ಮೇಲೆಲ್ಲ 4 ಲೈನಿಗೆ ಪದ್ಯ ಬರೆಯೋದು, ಚೆನ್ನಾಗಿಲ್ಲ ಅಂತ ಮುರಿದು ಹಾಕೋದು, ಇನ್ನೊಂದು ಬರೆಯೋದು, ಹಂಗೆ ಉದುರು ಹಾಕೋದು. ಹಿಂಗೆಲ್ಲ ದಾರಿಲೆಲ್ಲ ಮನೆಯಲ್ಲಿ ಓಡಾಡ್ತಾ ಇದ್ದರೆ ತಕ್ಷಣ ಬರೀ ಕಾಗದದ ಉಂಡೆಗಳು ಬರೆದಿರೋದು. ತಕ್ಷಣ ಅವರಪ್ಪ ಹೋಗಿ ಎಡವು ಬೀಳ್ತಾ ಇದ್ದ, ಬರ ಇಲ್ಲಿ ಪಟಾರಂತ ತಲೆ ಮೇಲೆ, ಓದಲ್ಲ ಬರೆಯಲ್ಲ, ದೊಡ್ಡವನಾಗಲ್ಲ, ಏನಿಲ್ಲ, 3 ಹೊತ್ತು ಕವಿತೆ ಎದ್ದೇಳು ಅಂತ. ಏನಾದ್ರು ಒಂದು ಕಷ್ಟಪಟ್ಟು ಕೆಲಸ ಮಾಡಬಾರ್ದೇನೋ, ಕತ್ತೆ ಅನ್ನೋ ಕೇಳಿದ ತಕ್ಷಣ ಇವನಿಗೆ ಕವನಕ್ಕೆ ಸ್ಫೂರ್ತಿ ಬಂದ್ಬಿಡ್ತು. ಸಾಮಾನ್ಯವಾಗಿ ಕವಿಗಳಿಗೆಲ್ಲ ಹುಡುಗಿನ ನೋಡಿದ್ರೆ, ಹೂವು ನೋಡಿದ್ರೆ, ನದಿನ ನೋಡಿದ್ರೆ, ಚಂದ್ರನ ನೋಡಿದ್ರೆ ಸ್ಫೂರ್ತಿ ಬರುತ್ತೆ. ಇವನಿಗೆ ಕತ್ತೆ ಅಂತ ಕೇಳಿದ ತಕ್ಷಣ ಅವರ ಅಪ್ಪನ ಎದುರಿಗೇನೆ ಅಲ್ಲೇ ಆಶು ಕವಿತೆ ಬರೆದ. ಕತ್ತೆ ಎಂದು ಮಾನವನ ಅಂದು, ಕತ್ತೆ ಎಂದು ಮಾನವನ ಅಂದು, ಕತ್ತೆಯ ಮಾನವಂ ಏಕೆ ಕಳೆಯುವಿರಯ್ಯ. ಕತ್ತೆ ಎಂದು ಮಾನವನ ಅಂದು, ಕತ್ತೆಯ ಮಾನವನ್ ಏಕೆ ಕಳೆಯುವಿರಯ್ಯ. ಕತ್ತೆ ಕದಿಯದು, ಕತ್ತೆ ಪುಸಿ ನುಡಿಯದು, ಮತ್ತೆ ಅದೆಂದು ಮೋಸಗೈಯದು. ಕತ್ತೆ ಎನ್ನಾತ್ಮದ ಗುರು ಕಾಣ, ಕತ್ತೆಯ ತಂದೆ. ಹಂಗಂದ ತಕ್ಷಣ ನೀನು ಲೈಫ್ನಲ್ಲಿ ಉದ್ಧಾರ ಆಗಲ್ಲ. ನೀವು ಹೋಗಿ ಹಾಳಾಗೋ, ಏನು ಬೇಕಾದ್ರೆ ಮಾಡ್ಕೊ, ನೀನೇ ಸರಿ ಮಾಡಬೇಕು ನಿಮ್ಮ ಮಗನ್ನ ಅಂತ ತಾಯಿಗೆ ಒಪ್ಪಿಸ್ಬಿಟ್ರು. ಈ ತಾಯಿ ಪಾಪ ತಂದೆ ಕೈಲೇ ಆಗದೆ ಇರೋದು, ತಾಯಿಗೆ ಏನಾರು ಮಾಡೋಕ್ಕಾಗತ್ತಾ. ಇವನು ಬೆಳಗ್ಗೆ 8 ಗಂಟೆ ಆದರೂ ಹೇಳ್ತಾ ಇರಲಿಲ್ಲ. ಹೇಳೋ ತಿಮ್ಮ, 5 ನಿಮಿಷ ಅಮ್ಮ ಹೇಳ್ತೀನಮ್ಮ. ಎಷ್ಟೊತ್ತು ಹೇಳೋದು? 6 ಗಂಟೆಗೆ ಹೇಳಬೇಕು, 6ಕ್ಕೆ ಹೇಳಬೇಕು, ಗೊತ್ತಾಗಲ್ವಾ? ಎದ್ದ ತಕ್ಷಣ ಸ್ಫೂರ್ತಿ, ಪೇಪರ್ ಕೊಡು. 6ಕ್ಕೆ ಹೇಳಬೇಕು, 1ಕ್ಕೆ 2 ಬೇಕು, 2ಕ್ಕೆ 3 ಬೇಕು, 3ಕ್ಕೆ 4 ಬೇಕು, 5ಕ್ಕೆ 6 ಬೇಕು, 6ಕ್ಕೆ 7 ಬೇಕು.
ಹೆಂಗಿದೆ ಪದ್ಯ? ಎಲ್ಲರಿಗೂ ಒಂದು ಹೆಚ್ಚು ಬೇಕು, ಕಡಿಮೆ ಯಾರಿಗೆ ಬೇಕು? ಬೇಡಪ್ಪ ಸುಮ್ಮನೆ. ಈ ಥರ ತಿಮ್ಮಂದು ಕವಿತೆ. ಅವನು ಮೇಷ್ಟ್ರು ಪಾಠ ಗೀಟ ಮಾಡ್ತಾ ಇರ್ತಾರೆ. ಮೇಷ್ಟ್ರು ಪಾಠ ಎಲ್ಲ ಮಾಡ್ತಾ ಇದ್ದಾಗ ಅವನ ಬಾಲ್ಯದಲ್ಲಿ ಚೌಡಯ್ಯನವರು ಅಂತ ಭಾಳ ಅದ್ಭುತವಾದ ಒಂದು ಇವರಿದ್ದಾರೆ, ಪಿಟೀಲ್ ವಿದ್ವಾಂಸರು ನಮ್ಮಲ್ಲಿ. ಆ ಪಿಟೀಲು 7 ತಂತಿಲ್ ಪಿಟೀಲ್ ನುಡಿಸ್ತಾರೆ. ಹೋಗಿ ತಿಮ್ಮ ಹೋಗು, ಅಲ್ಲಿ ಚೌಡಯ್ಯನವ್ರ ಕಚೇರಿ ಇದೆ, ಬೆಂಗಳೂರಿಗೆ ಹೋಗ್ತಾ ಇದೆಯಾ, ನೀನು ಅಲ್ಲೋಗಿ ಕೇಳ್ಕೊಂಬ ಹೋಗು ಅಂತ ಕಳಿಸಿದ್ರು. ಹೋದ, ಕಚೇರಿ ಮುಗಿಸ್ಕೊಂಬಂದ. ಇವರು ಕೇಳ್ತಾರೆ, ಅಪ್ಪ ಚೌಡಯ್ಯನವ್ರ ಪಿಟೀಲ್ ಕೇಳಿದ್ಯೇನೋ? ಕೇಳಿದೆ, ಕೊಡಲ್ಲ ಅಂದರು ಅಂತ. ಇದಂಗೆ ನೋಡಿ, ಕೇಳಿದೆ 2 ಹಂಗಲ್ಲ ಅರ್ಥ ಇದೆಯಲ್ಲ, ಕೇಳಿದೆ ಕೊಡಲ್ಲ ಅಂದರು ಅಂದವರು. ಈ ತಿಮ್ಮ ಹೆಂಗೋ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಒಂದು ಇದು ಮಾಡ್ದ, ಅವನು ಕೆಲಸ ಸಿಕ್ತು. ಆದಮೇಲೆ ದೊಡ್ಡವನಾದಮೇಲೆ ಮದುವೆ ಮಾಡಬೇಕಲ್ಲ, ಒಬ್ಬನೇ ಮಗ ತಿಮ್ಮ. ಮದುವೆ ಮಾಡಿದ್ರು. ಮದುವೆ ಮಾಡಿದ ತಕ್ಷಣ ಇವಳಿಗೆ ಹೆಂಡ್ತಿಗೆ ಈ ಮದುವೆ ಆಗ್ತಾಯಿದೆ. ಆವಾಗಲೇ ಲಾಜವಮ್ಮ ಕಾಶಿ ಯಾತ್ರೆ ಅದು ಇದು ತಾಳ ಆಗ್ತಾಯಿದೆ ತಾಳೆ. ಆವಾಗ ತಕ್ಷಣ ಹೆಂಡ್ತಿ ಹೇಳಿದ್ಲು, ನಾನು ಮೈಸೂರು ನೋಡ್ಬೇಕಣ್ರಿ, ಚಿಕ್ಕ ವಯಸ್ಸಿನಿಂದ ನನ್ನ ಆಸೆ ಮೈಸೂರಲ್ಲಿ ಝೂ ಇದೆಯಂತೆ, KRS ಇದೆಯಂತೆ, ಚಾಮುಂಡಿ ಬೆಟ್ಟ ಇದೆಯಂತೆ, ಇದೆಲ್ಲ ನೋಡ್ಬೇಕ್ರಿ, ನನಗೆ ಮೈಸೂರು ಇರೇ ಈಗ ಸ್ವಲ್ಪ ಶಾಸ್ತ್ರಗಳೆಲ್ಲ ಮುಗಿಲಿ, ಮದುವೆ ಶಾಸ್ತ್ರಗಳೆಲ್ಲ ಇರು, ಕರ್ಕೊಂಡೋಗ್ತೀನಿ, ಮೈಸೂರು ಕರ್ಕೊಂಡೋಗ್ತೀನಿ ಅಂದ. ಸರಿ ಆಯಿತು, ಮದುವೆ ಶಾಸ್ತ್ರ ಎಲ್ಲ ಮುಗೀತು. ಹನಿಮೂನ್ ಮೈಸೂರು ಯಾವುದೋ ಒಂದು ಕಡೆ ಒಂದು ಹೋಟೆಲ್ನಲ್ಲಿ, ಹೋಟೆಲ್ ಧನಂಜಯ ವಿಲಾಸ್ ಹೋಗ್ತಾನೆ. ಬೋರ್ಡಿಂಗ್ ಲಾಡ್ಜಿಂಗ್ ರೆಸ್ಟೋರೆಂಟಲ್ಲಿ ಒಂದು ಡಬಲ್ ರೂಮ್ ಬುಕ್ ಮಾಡಿದ ತಿಮ್ಮ. ಬೆಳಗ್ಗೆ ಹೋಗಿ ಫ್ರೆಶ್ ಆಗಿಬಿಟ್ಟು ತಿರ್ಗಾ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ 8 ಗಂಟೆ 8:30 ಊರು ನೋಡೋಕ್ಕೆ ಹೋಗಬೇಕು. ಊರು ನೋಡೋಕ್ಕೆ ಹೋಗೋಣ ಊರು ನೋಡೋಕ್ಕೆ ಬಂದಿರೋದು ನಾವು ಅಂತ ಹೋಗ್ತಾ ಇತ್ತು. ಸರಿ, ಇನ್ನೇನು ಹೋಗ್ತಾ ಇದ್ದಾರೆ, ಹೊರಗಡೆ ಆಟೋ ಅಂತ ಕರೆದು ಈ ಹೆಂಡ್ತಿಗೆ ಡೌಟ್ ಬಂತು. ನಾವು ಇವಾಗ ಹೋದರೆ ಯಾವಾಗಲೂ ಬರ್ತೀವಿ, ಅಷ್ಟೊತ್ತಿಗೆ ಬರ್ತೀವಿ ಗೊತ್ತಿಲ್ಲ, ಈ ಹೋಟೆಲಲ್ಲಿ ಊಟ ತಿಂಡಿ ಎಲ್ಲ ಎಷ್ಟು ಗಂಟೆಗೆ ಸಿಗುತ್ತೆ ಕೇಳ್ಕೊಂಬಿಡಿ ಅಂದ್ಲು. ಅವನು ಗಲ್ಲ ಹತ್ರ ಕೂತ್ಕೊಂಡು, ನೋಡಪ್ಪ ನಿಮ್ಮೂರಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಊಟ ತಿಂಡಿ? ಅವನು ಮಂಗಳೂರಿನವರು. ಅವನು ಹೇಳ್ದ, ನೋಡಿ ನಮ್ಮ ಹೋಟೆಲಲ್ಲಿ ಮಾರ್ರೆ 7 ಗಂಟೆಯಿಂದ 10 ಗಂಟೆವರೆಗೂ ತಿಂಡಿ, 10 ಗಂಟೆಯಿಂದ 3 ಗಂಟೆವರೆಗೂ ಊಟ, 3 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ತಿಂಡಿ, 7 ಗಂಟೆಯಿಂದ ಮತ್ತೆ ರಾತ್ರಿ 10 ಗಂಟೆವರೆಗೂ ಊಟ ಅಲ್ಲವೋ? ತಕ್ಷಣ ಹೆಂಡ್ತಿ ಕೇಳ್ತಾಳೆ, ಅಯ್ಯೋ ಹಾಗಾದರೆ ನಾವು ಊರು ನೋಡೋದು ಯಾವಾಗ? ಅಲ್ಲ, ಹಾಗಾದರೆ ನಾವು ಊರು ನೋಡೋದು ಯಾವಾಗ? ಹಿಂಗಾಗೋಯ್ತಲ್ಲ. ಈ ಥರ ಹೆಂಡ್ತಿ 3 ದಿವಸ 4 ದಿವಸ ಸಿಕ್ಕಾಪಟ್ಟೆ ಚೆನ್ನಾಗಿ ತಿನ್ಬಿಟ್ಟು ವಾಪಸ್ ಮನೆಗೆ ಬಂದ. ಬರೋ ಅಷ್ಟರೊಳಗೆ ಅವಳೆ ಆಗಲೇ ಅಜೀರ್ಣ, ಸಿಕ್ಕಾಪಟ್ಟೆ ಮೃಷ್ಟಾನ್ನ ಭೋಜನ ಅಜೀರ್ಣ ಅಂತ ಭವಿಷ್ಯ ಆಗಲಿ ಕೇಳಿಸೋದೇವ. ಅಜೀರ್ಣ ಬಂದ ತಕ್ಷಣ ಯಾರ ಹತ್ರ ಹೋಗಬೇಕು? ಮನೆಗೆ ಬರೋಕ್ಕಾಗಲ್ಲ, ಜೆಲುಸಿಲ್ಲು ಆ್ಯಂಟಾಸಿಡ್ಡು ಈ ಥರ ತೊಗೊಳ್ಳೋ ಬದಲು ಇವರು ಫ್ಯಾಮಿಲಿ ಡಾಕ್ಟ್ರ್ ಹತ್ರ ಹೋದ. ಡಾಕ್ಟ್ರೇ ನಮಸ್ಕಾರ, ಏನು ಡಾಕ್ಟ್ರೇ ಚೆನ್ನಾಗಿದ್ದೀರಾ? ನನಗೆ ಚೆನ್ನಾಗಿದೆಯಾ ಅಂತ ಕೇಳ್ತೀವಲ್ಲ. ಏನಪ್ಪ ಸಮಾಚಾರ ತಿಮ್ಮ, ಏನು ಸಮಾಚಾರ? ಇಷ್ಟು ದಿವಸ ಬರಲೇ ಇಲ್ಲ ಅಂದರು. ಏನಿಲ್ಲ ಡಾಕ್ಟ್ರೇ, ಆರೋಗ್ಯವಾಗಿದ್ದೆ, ಅದಕ್ಕೆ ಬರೋಕ್ಕಾಗಲಿಲ್ಲ. ಸರಿ, ಇವಾಗೇನು ರೋಗ? ಅಲ್ಲ, ನನಗೇನು ರೋಗ ಇಲ್ಲ, ನನ್ನ ಹೆಂಡ್ತಿಗೆ ಸ್ವಲ್ಪ ಮೈ ಹುಷಾರಿಲ್ಲ ನೋಡಿ ಡಾಕ್ಟ್ರ್. ಏನಾಗಿದೆ ಬನ್ನಿಮ್ಮ, ಏನಾಗಿದೆ ನಿಮ್ಮ ಹೆಂಡ್ತಿಗೆ? ಅಜೀರ್ಣನಾ? ಅಜೀರ್ಣ ಅಲ್ಲ ಡಾಕ್ಟರ್, ಅತಿ ಜೀರ್ಣ. ಇಂಡೈಜೇಷನ್ ಅಲ್ಲ, ಓವರ್ ಡೈಜೆಷನ್. ಯಾಕೆಂದರೆ ಆ ಥರ ತಿಂದಿದ್ದಾಳಲ್ಲ ಅವಳು. ಅಲ್ಲ ಡಾಕ್ಟರ್, ಬೆಳಗ್ಗೆ ಚೆನ್ನಾಗಿ ಊಟ ಮಾಡ್ತಾಳೆ, ಊಟ ಮಾಡಿ ಕೈ ತೊಳ್ಕೊಂಬಂದು ಮತ್ತೆ ಹಸಿವೆ ಅಂತಾಳೆ. ಏನು ಕೊಟ್ಟರು ತಿಂತಾಳೆ, ಎಷ್ಟು ಕೊಟ್ಟರು ತಿಂತಾಳೆ. ಇದು ಪ್ರಾಬ್ಲಮ್. ಡಾಕ್ಟರ್ ನಕ್ಬಿಟ್ರು, ಅಲ್ಲಯ್ಯ ನನಗೆ ಬರೋ ಪೇಷಂಟ್ಸಲ್ಲಿ 90% ಜನ ನಮಗೆ ಅಪೆಟೈಟೇ ಇಲ್ಲ, ಹಸಿವೇ ಆಗಲ್ಲ, ಎಷ್ಟು ತಿಂದ್ರೂ ಆಗಲ್ಲ, ಒಂದು ತುತ್ತು ತಿಂದ್ರೇ ತೇಗ್ ಬಂದ್ಬಿಡುತ್ತೆ. ಈ ಥರ ಬರ್ತಾಯಿದ್ರೆ ನೀನು ಚೆನ್ನಾಗಿ ಡೈಜೆಸ್ಟ್ ಮಾಡ್ಕೊಳ್ತಾಳೆ ಅಂತ ಕಂಪ್ಲೇಂಟ್ ಅಂತ ಕರ್ಕೊಂಬಂದಿದೆಯಲ್ಲ, ಬುದ್ಧಿ ಇದೆಯಾ ನಿನಗೆ? ಹೋಗಿ ಕರ್ಕೊಂಡೋಗು, ಏನಾಗಿಲ್ಲ, ತಿನ್ನಲಿ ಬಿಡು, ಬೇಕಾದ ತಿನ್ನಲಿ. ತಕ್ಷಣ ತಿಮ್ಮ ಹೇಳ್ತಾನೆ, ಬೇಕಾದ ತಿನ್ನಲಿ ಅಂದರೆ ಯಾಕೆ ಡಾಕ್ಟರ್? ಪಕ್ಕದಲ್ಲಿ ನಾನು ಮಲಗಿರ್ತೀನಲ್ಲ. ಇದು ತಿಮ್ಮನ ಸಂಸಾರ. ಈ ಥರ ಯೋಚನೆ ಮಾಡಿ ಯಾವುದಾದ್ರೂ ಡಾಕ್ಟ್ರ್ ಹತ್ರ ಎಲ್ಲ ಹೋಗಿ ಎಕ್ಸ್ಪ್ಲಾಯ್ಟ್ ಮಾಡ್ಕೊಳ್ಳೋದು ತಪ್ಪು ಅಂತ ತಿಮ್ಮನೇ ಕಷ್ಟಪಟ್ಟು MBBS ಡಾಕ್ಟ್ರ್ ಆದ. ಹೆಂಗಾದ ಅಂತ ಕೇಳಿ ಮೇಡಮ್, ಹೆಂಗಾದ ಅಂತ ಕೇಳಿದ್ರೆ ದುಡ್ಡು ಕೊಟ್ಟು MBBS ಡಾಕ್ಟ್ರ್ ಆದ. ಓದಿದ್ದಲ್ಲ, MBBS ಅಲ್ಲ, ಡಾಕ್ಟರ್ ತಿಮ್ಮ MBBS ಕ್ಲಿನಿಕ್, ಕ್ಲಿನಿಕ್ ಅಂತ ಬೋರ್ಡ್ ಹಾಕ್ಕೊಂಡಿದ್ದ. ಒಂದು ಸಲ ಹೋಗ್ತಾ ಇದ್ದಾನೆ, ಕಿಟ್ ಇಟ್ಕೊಂಡು ಹಿಂಗೆ ಹೋಗ್ತಾ ಇದ್ದಾನೆ. ಎದುರುಗಡೆಯಿಂದ ಅವ್ನ ಕ್ಲಾಸ್ಮೇಟ್, ಒಬ್ಬ ಹಳೆಯ ಕ್ಲಾಸ್ಮೇಟು ಹೈಸ್ಕೂಲ್ನಲ್ಲಿದ್ದವನು ಬಂದು ಸಿಗ್ಬಿಟ್ಟ. ಓ ಹಲೋ ತಿಮ್ಮ ಅಂದ. ಬರೀ ತಿಮ್ಮ ಅಲ್ಲ, ಡಾಕ್ಟರ್ ತಿಮ್ಮ ಅನ್ನು. ಡಾಕ್ಟರ್ ಆಗ್ಬಿಟ್ಟೇನೋ ನೀನು? ಹೌದು. ಯಾವ ಡಾಕ್ಟರು? ಗೈನಕಾಲಜಿಸ್ಟು ಈ ಥರ ಆಗ್ಬಿಟ್ಟು. ಹೌದಾ, ಏನು ಹೇಗಿದೆ ಪ್ರಾಕ್ಟೀಸ್, ಹೆಂಗಿದೆ? ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ ಪ್ರಾಕ್ಟೀಸು. ಮೊನ್ನೆ ತಾನೇ ಒಂದು ಹೆರಿಗೆ ಕೇಸ್ ಮುಗಿಸ್ಬಿಟ್ಟು ಬಂದೆ ಅಂದ. ಹೌದಾ, ಹೆರಿಗೆ ಕೇಸ್ ಮುಗಿಸ್ಬಂದ್ಯಾ?
ತಾಯಿ ಮತ್ತು ಮಗು ಆರೋಗ್ಯವಾಗಿದ್ದಾರೆ? ಇಲ್ಲ, ಮಗು ಪಾಪ ಹುಟ್ಟುವಾಗಲೇ ಸತ್ತೋಗಿತ್ತು, ತಾಯಿ ಪಾಪ ಡೆಲಿವರಿ ಆದಮೇಲೆ ಸತ್ತೋದ್ಲು. ಆಯ್ತಾ? ಮಗು ಹುಟ್ಟುವಾಗಲೇ ಸತ್ತೋಗಿತ್ತು, ತಾಯಿ ಡೆಲಿವರಿ ಆದಮೇಲೆ ಸತ್ತೋದ್ಲು. ಓ ಹೌದಾ, ವೆರಿ ಸಾರಿ. ಹಾಂ ಬರ್ತೀನಪ್ಪ. ಯಾಕೆ ಎಲ್ಲಿ ಹೋಗ್ತಾ ಇದೆಯಾ? ಅದೇ ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆ? ನೋಡೋಣ ತಂದೆನಾದರೂ ಉಳ್ಸೋಕ್ಕಾಗತ್ತ. ಇದು ತಿಮ್ಮನ ಪ್ರಾಕ್ಟೀಸು. ಈ ತಿಮ್ಮ ಬರೀ ಸಂಸಾರ ಇಷ್ಟೇ ಅಲ್ಲದೆ ಸಮಾಜ ಸೇವಕ, ವಿಸಿಟಿಂಗ್ ಕಾರ್ಡ್ ಕೊಟ್ಟ ಡಾಕ್ಟರ್ ತಿಮ್ಮ, ಸಮಾಜ ಸೇವಕ, ಸಮಾಜ ಸುಧಾರಕ, ಜಾತ್ಯತೀತ ಮನುಷ್ಯ, ಟಾಯ್ 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 ಅಂತ ಹಿಂಗೆ ಕೊಡ್ತಾ ಇದ್ದಾರೆ. ಅವನ ಸಮಾಜ ಸೇವೆ ಹೆಂಗೆ ಅನ್ನೋದಕ್ಕೆ ಒಂದು 2 ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಿಮಗೆ. ಇವನು ಈ ಸಂಗೀತ ಅಂದರೆ ಭಾಳ ಇಷ್ಟ ಅವನಿಗೆ. ಸಂಗೀತ ಕಚೇರಿಗಳನ್ನು ಏರ್ಪಾಡು ಮಾಡೋದ್ರೊಳಗೆ ಸಿಕ್ಕಾಪಟ್ಟೆ ಇಷ್ಟ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಸಂಗೀತ ಬರುತ್ತೆ? ಕೈ ಎತ್ತಿ ಅಂತ ಒಂದು ಕಡೆ ಕೇಳಿದೆ. ಒಬ್ಬರು ಕೈ ಎತ್ತಿದ್ರು. ನೀವು ಸಂಗೀತ ಬರುತ್ತಾ? ಇಲ್ಲ, ಸಂಗೀತ ಮೊಬೈಲ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ ನಾನು ಅಂದರು. ಸಂಗೀತ ಮೊಬೈಲ್ಸ್ ಇದೆಯಲ್ಲ, ಈ ಸಂಗೀತದ ಬಗ್ಗೆ ಒಂದು ಘಟನೆ ಹೇಳ್ತೀನಿ ತಿಮ್ಮಂದು ಹೇಳೋಕ್ಕೆ ಮುಂಚೆ. ಈಗ ನನಗೆ ಸ್ವಲ್ಪ ಸಂಗೀತ, ರಾಮನಾಥ್ ನಾವೆಲ್ಲ ಸ್ವಲ್ಪ ರಾಗಗಳ ವಿಷಯ ಎಲ್ಲ ಮಾತಾಡ್ತಾ ಇರ್ತೀವಿ. ಒಂದು ಸಲ ಒಂದು ರಾಮೋತ್ಸವ ನಡೀತಂತೆ, ಏಪ್ರಿಲ್ ಮೇ ತಿಂಗಳು ರಾಮೋತ್ಸವ ನಡೀತು. ಇದು ಬೀಚಿದಲ್ಲ, ಇದು ಸ್ವಲ್ಪ ಈ ಕಡೆ ಬಂದು ಆಮೇಲೆ ಬೀಚಿಗೆ ಬರ್ತೀನಿ. ಸೊ ರಾಮೋತ್ಸವ ನಡೀತಾ ಇದ್ದಾಗ ಒಂದು ಆರ್ಗನೈಸೇಷನ್ನವರು ಈ ಸಲ ರಾಮೋತ್ಸವ ಮಾಡಬೇಕು ನಾವು ಅಂತ ಒಂದು ಪ್ಲ್ಯಾನ್ ಮಾಡಿದ್ರು. ರಾಮಸೇವೆ ತಾರೀಕು ಫ್ರೀ ಇದ್ದೀರಾ? ಸ್ವಲ್ಪ ನೋಡ್ಬಿಡಿ ಸರ್, ಕ್ಯಾಲೆಂಡರ್ ತೆಗೆದು. ಹಾಂ, 24ನೇ ತಾರೀಕು ಫ್ರೀ ಇದ್ದೀನಿ. ಏನು ಸಮಾಚಾರ ಸರ್? ನಮ್ಮ ರಾಮಸೇವಾ ಮಂಡಳಿ ಅಂತಿದೆ, ಸಣ್ಣದೊಂದು ಸಂಸ್ಥೆ, ಅದ್ರಲ್ಲಿ ಬಂದು ನೀವು ಸಂಗೀತ ಕಚೇರಿ ಮಾಡ್ಕೊಳ್ಬೇಕು. ಆಯಿತು, ಬರ್ತೀವಿ. ನಾನು ಬರ್ತೀನಿ, ನಮ್ಮ ಶಿಷ್ಯ ಬರ್ತಾನೆ, ಆಮೇಲೆ ಮೃದಂಗ, ವಯಲಿನ್ನು, ಘಟ, ಮೋರ್ಚಿಂಗ್, ಇಷ್ಟು ಜನ ಬರ್ತೀವಿ. 50,000 ರೂಪಾಯಿ ಖರ್ಚು. 50,000 ರೂಪಾಯಿ? ಅಯ್ಯೋ ಸರ್, ನಾವು ದುಡ್ಡು ಕೊಡೋಕ್ಕಾಗಲ್ಲ ಸರ್. 50,000 ಕೊಡೋಕ್ಕಾಗಲ್ವೇನ್ರಿ? ಮತ್ತು ಎಷ್ಟು ರೀ ಕೊಡ್ತೀರಾ? ನಾವು ಏನು ಸಂಭಾವನೆನೇ ಕೊಡೋಕ್ಕಾಗಲ್ಲ ಸರ್. ನೀವು ರಾಮೋತ್ಸವಕ್ಕೆ ಬಂದು ಕಚೇರಿ ಮಾಡಿ ಪಾನಕ ಕೋಸಂಬರಿ ಕೊಡ್ತೀವಿ ಅಂದರು. ಬಿಟ್ಟು ಕಚೇರಿ ಮಾಡೋಕ್ಕಾಗದು ಎದ್ದವ್ರಿ? ಆಗಲ್ಲ ಸರ್, ದಯವಿಟ್ಟು ಆಗ ಅನ್ಬೇಡಿ, ರಾಮನ ಸೇವೆ ಅಂದ್ಕೊಂಡು ಕೆಲಸ ಮಾಡಿ. ರಾಮ ಅಂದ ತಕ್ಷಣ ರಾಮ ಅಂತ ಇವ್ರಿಗೆ ಪ್ರೋಗ್ರಾಮ್ ಅಟೆಂಡ್ ಮಾಡಿಬಿಟ್ಟಿದ್ರು ಅವರು. ರಾಮ ಅಂದ ತಕ್ಷಣ, ರಾಮನ ಹೆಸರು ಹೇಳಿದ ತಕ್ಷಣ ದುಡ್ಡು ಕೇಳೋದು ತಪ್ಪು ಅಂತ ಹೇಳಿ, ಆಯ್ತು ಬರ್ತೀನಿ ಹೋಗಿ ಹೊಟ್ಟೋದು. 23ನೇ ತಾರೀಕು ಇವರು ಹಾರ್ಮೋನಿಯಮ್ ಅಲ್ಲ, ವಯಲಿನ್ನು, ಮೃದಂಗ, ಘಟ ಮತ್ತು ಶಿಷ್ಯನ ಕರೆದು, ನೋಡ್ರಪ್ಪ 24ನೇ ತಾರೀಕು ನೋಟ್ ಮಾಡ್ಕೊಂಬಿಡಿ, ಆ ರಾಮೋತ್ಸವ ಕಚೇರಿ. ಆವತ್ತು ಇಡೀ ಕಾರ್ಯಕ್ರಮನ 3 ಗಂಟೆ 3.5 ಗಂಟೆ ಕಾರ್ಯಕ್ರಮ ಬರೀ ಮೋಹನ ರಾಗದಲ್ಲೇ ಕಚೇರಿ ಮಾಡಬೇಕು. ಮೋಹನ ರಾಗ ನೀವೆಲ್ಲ ಕೇಳಿರ್ಬೋದು, ಅದಕ್ಕೆ ಸಂಗೀತ ಯಾವ್ದು ಗೊತ್ತು ಅಂತ ಕೇಳಿದ್ರು. ಮೋಹನ ರಾಗದಲ್ಲೇ, ಬೇರೆ ಯಾವ ರಾಗನೂ ಬೇಡ, ಬರೀ ಮೋಹನ ರಾಗ. ಇವನು ಶಿಷ್ಯ ಕೇಳ್ದ, ಗುರುಗಳೇ ಯಾಕೆ ಬರೀ ಮೋಹನ ರಾಗನೇ ಯಾಕೆ ಅಂತ ಹಿಂಗೆ ಕೇಳ್ದ. ಮುರಳಿ ಮೋಹನ್ ಇದ್ದಾರೆ ಅಂತಲ್ಲ, ಏನು ಮೇಡಮ್, ಬರೀ ಮೋಹನ ರಾಗದಲ್ಲೇ ಕಚೇರಿ ಯಾಕೆ ಅಂತ ಕೇಳ್ದ. ನಿನಗೆ ಮೋಹನ ರಾಗ ಪಾಠ ಮಾಡಿದ್ದೀನಿ ತಾನೇ ನಾನು? ನೀವೇ ಮಾಡಿದ್ರಲ್ಲ 4 ವರ್ಷದಿಂದ. ಆ ಮೋಹನ ರಾಗದು ಆರೋಹಣ ಅವರೋಹಣ ಹೇಳಪ್ಪ ಅಂದರು. ಇವನು ಹೇಳ್ದ, ಸರಿ ಗ ಪದ ಸ ದ ಪ ಗ ರಿ ಸ. ವೆರಿ ಗುಡ್. ಸಪ್ತ ಸ್ವರಗಳಲ್ಲಿ ಯಾವ 7 ಸ್ವರಗಳಿಲ್ಲ? ಸರಿ ಗ ಪದ ಸ ದ ಪ ಗ ರಿ ಸ. ಯಾವ 2 ಸ್ವರಗಳಿಲ್ಲ ಅಂದಾಗ ಮ ನಿ 2 ಇಲ್ಲ ಅಂದ. ಮ ನಿ ಕೊಡಲ್ಲ ಅಂದ್ರಲ್ಲ ಅವರು ಅಲ್ವಾ? ಅವ್ರು ಮನೆ ಕೊಡಲ್ಲ ಅಂದರೆ ಅದರಿಂದ 2 ಸ್ವರ ಬಿಟ್ಬಿಟ್ಟು ಆಡ್ಬಿಡೋರು. ಇದನ್ನು ಬೆಂಗಳೂರಲ್ಲಿ ಒಂದ್ಸಲಿ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಹೇಳಿದೆ. ಅನಂತ ಕೃಷ್ಣ ಶರ್ಮಾ ಅಂತ ಒಬ್ಬರು ಸಂಗೀತ ವಿದ್ವಾಂಸಿದ್ದಾರೆ. ಅವ್ರ ಹತ್ರ ಅವ್ರು ಏನೋ ಸ್ಟೇಜ್ ಮೇಲೆ ಹಿಂಗೆ ಹೇಳ್ತಾ ಇದ್ದಾರೆ. ಅವ್ರ ಆಡಿಯನ್ಸಲ್ಲಿ ಎದ್ದು ನಿಂತ್ಕೊಂಡು, ಸರ್ ಗುಂಡೂರಾಯರೇ ಮೋಹನ ರಾಗದಲ್ಲಿ ಹೇಳಿದ್ರು ದುಡ್ಡು ಕೊಡಲ್ಲ ಅಂದರೆ ನಮಗೆ ಕೆಲವು ಸಲ ಯಾವ ರಾಗ ಆಡಿದ್ರು ದುಡ್ಡು ಕೊಡಲ್ಲ ಅಂತಾರೆ ಅಂದ್ರೆ ಅವ್ರು ಯಾವ ರಾಗ ಹೇಳಿದ್ರು. ಸೊ ಈ ತಿಮ್ಮ ಈ ಥರ ಆಯ್ದ ಕಚೇರಿಗಳನ್ನೆಲ್ಲ ಇಟ್ಟು ಅವನು ಪ್ರೋಗ್ರಾಮ್ಗಳು ಮಾಡೋದು. ಬೆನಿಫಿಟ್ ಶೋ ಸಂಗೀತ ಕಚೇರಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಮೇಡಮ್. ಟೌನ್ ಹಾಲ್ ಎಲ್ಲಿ? ಮಂಗಳೂರು ಟೌನ್ ಹಾಲ್. ಜನ ಕಿಕ್ಕಿರೋದು. ಬೆನಿಫಿಟ್ ಶೋ ಅರೇಂಜ್ ಮಾಡಿದ್ದಾರೆ. ಜನ ಹೌಸ್ಫುಲ್ ತೊಗೊಂಡು 100 ರೂಪಾಯಿ, 75 ರೂಪಾಯಿ, 50 ರೂಪಾಯಿ, 25 ರೂಪಾಯಿ ಟಿಕೆಟ್ಗಳನ್ನ ಇಟ್ಟಿದ್ದಾರೆ. ಹೌಸ್ಫುಲ್ ಆಗೋಗಿದೆ. ಇಲ್ಲಿ ಸಂಗೀತ ಕಚೇರಿ ತಿಮ್ಮ ಆರ್ಗನೈಸ್ ಮಾಡಿದ್ದು. ಇಲ್ಲಿ ಇವ್ರು ಕೂತಿದ್ದಾರೆ ಭಾಗವತರು, ಹಿಂದೆ ಶಿಷ್ಯ ಎಲೆ ಅಡಿಕೆ ಮಾಡಿಸ್ಕೊಳ್ತಾ, ಈ ಕಡೆ ವೈಲಿನ್, ಈ ಕಡೆ ಮೃದಂಗ, ಹಿಂದ್ಗಡೆ ಘಟ, ಪಕ್ಕದಲ್ಲಿ ಮೋರ್ಚಿಂಗ್ ಹೊಟ್ಟೆ ಅಂತ ಹಿಂಗೆ ಕೂತ್ಕೊಂಡಿದ್ದಾರೆ. ತಿಮ್ಮನ ಸ್ವಾಗತ ಭಾಷಣ. ಮಹನೀಯರೇ ಮತ್ತು ಮಹಿಳೆಯರೇ, ಇವತ್ತಿನ ಅಮೋಘ ಸಂಗೀತ ಕಾರ್ಯಕ್ರಮಕ್ಕೆ ನೀವೆಲ್ಲ ಟಿಕೆಟ್ ತೊಗೊಂಡು ಹೌಸ್ಫುಲ್ ಮಾಡಿರೋದು ಭಾಳ ಸಂತೋಷ. ಆ್ಯಕ್ಚುಲಿ ಈ ಭಾಗವತರು ಏನಿದಾರಲ್ಲ, ಇವ್ರು ನನಗೆ ಹೆಂಗೆ ಸಿಕ್ಕಿದ್ದು ಅಂದರೆ, ಇವರು ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ಮೇಲೆ ಕೂತಿದ್ರು.
ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ಮೇಲೆ ಕೂತಿದ್ರು. ಇವರು ಮಂಗಳೂರಿಂದ ಬೆಂಗಳೂರಿಗೆ ಹೋಗಬೇಕು ಅಂತ ಕಾಯ್ತಾ ಇದ್ರು. ಆವಾಗ ದಾರಿನಲ್ಲಿ ಬರ್ತಾ ಇದ್ದಾಗ ಯಾರೋ ಪಿಕ್ ಪಾಕೆಟ್ ಮಾಡಿ ದೋಚ್ಕೊಂಡ್ಬಿಟ್ಟು ಇವು ಪಾಪ ಎಲ್ಲ ಕಳ್ಕೊಂಡು ಏನು ಮಾಡೋದು ಅಂತ ಪ್ಲ್ಯಾಟ್ಫಾರ್ಮ್ ಮೇಲೆ ಕೂತ್ಕೊಂಡ್ರು. ಕಳ್ಕೊಂಡ್ಬಿಟ್ಟಿದ್ದಾರೆ, ದುಡ್ಡು ಕಳ್ಕೊಂಡಿದ್ದಾರೆ, ಟಿಕೆಟ್ ಕಳ್ಕೊಂಡಿದ್ದಾರೆ, ಪರ್ಸ್ ಕಳ್ಕೊಂಡಿದ್ದಾರೆ, ಪಾಸ್ ಕಳ್ಕೊಂಡಿದ್ದಾರೆ, ಆಧಾರ್ ಕಾರ್ಡ್ ಕಳ್ಕೊಂಡಿದ್ದಾರೆ, ಪಾನ್ ಕಾರ್ಡ್ ಕಳ್ಕೊಂಡಿದ್ದಾರೆ, ಎಲ್ಲ ಕಳ್ಕೊಂಬಿಟ್ಟಿದ್ದಾರೆ. ಇವರಿಗೆ ಮುಂದೆ ಬೆಂಗಳೂರಿಗೆ ಹೋಗೋಕ್ಕೆ ಅನುಕೂಲ ಆಗಲಿ ಅಂತ ಈ ಬೆನಿಫಿಟ್ ಶೋ ಏರ್ಪಾಡು ಮಾಡಿದ್ದೀನಿ. ನೀವೆಲ್ಲ ಟಿಕೆಟ್ ತಂದಿದ್ದೀರ. ಈಗ ಇವರ ಸಂಗೀತ ಕಚೇರಿ ನೀವು ಕೇಳಿ. ಎಲ್ಲ ಪಾಪ ಕಳ್ಕೊಂಡಿರೋರಿಗೆ ಭಾಳ ಅನುಕೂಲ ಮಾಡ್ದಂಗೆ ಆಗುತ್ತೆ. ಇವಾಗ ಸಂಗೀತ ಕಚೇರಿ ಕೇಳಿ. ಆ ಕಡೆ ಹೋದ. ಇವರು ಶುರು ಮಾಡೋದು ಆಯಿತಾ, ಹಿಂಗೆ ಜನಗಳು ಹಾಡ್ತಾ ಇದ್ದರೆ 10 ನಿಮಿಷ ಕೂಡ ಜನಗಳು ಕೇಳ್ಕೊಳಕ್ಕಾಗಲಿಲ್ಲ. ಯಾವುದೋ ಒಂದು ಆಡ್ತಾರೆ, ಯಾವುದೋ ಸ್ವರ, ಎಲ್ಲೋ ಐ ಪಿಚ್ಚು, ಎಲ್ಲೋ ಕೆಳಗಡೆ, ಹಿಂಗೆಲ್ಲೋ ಶ್ರಿಲ್ಲು ವಾಯ್ಸು, ಹೆಂಗೆಂಗೋ ಬಂತು. ಆಡಿಯನ್ಸಲ್ಲಿ ಇರೋರು 10 ನಿಮಿಷ ಒದ್ದಾಡ್ಬಿಟ್ರು. ತಕ್ಷಣ ಜನಗಳೆಲ್ಲ ಎದ್ದು, ಯಾವನಯ್ಯ ಸಂಗೀತ ಕಚೇರಿ ಏನು ಮಾಡಿದ್ದು? ಇನ್ಯಾರ? ತಿಮ್ಮ, ಕರೀರಿ ತಿಮ್ಮನ ಏನು ಮಾಡ್ತಾನೆ? ತಿಮ್ಮ ಅಂದು ನೈ ಅಂತ ಓಡ್ ಬಂದು, ಏನು ಸ್ವಾಮಿ? ಆಡಿಯನ್ಸ್ ಎಲ್ಲ ಅಟ್ಯಾಕು. ಏನೋ ತಿಮ್ಮ ಇಂಥ ಕಚೇರಿ ಅರೇಂಜ್ ಮಾಡಿದ್ಯಾ? ಇವರಿಗೆ ಗಂಟ್ಲಿಲ್ಲ, ರಾಗ ಇಲ್ಲ, ತಾಳ ಇಲ್ಲ, ಶ್ರುತಿ ಇಲ್ಲ, ಸಾಹಿತ್ಯ ಇಲ್ಲ. ಇವನು ನಾನು ಹೇಳದ್ನಲ್ಲ ಸ್ವಾಮಿ ಎಲ್ಲ ಕಳ್ಕೊಂಬಿಟ್ಟಿದ್ದಾರೆ ಅಂತ. ಇದು ತಿಮ್ಮನ ಸಮಾಜ ಸೇವೆ. ಈಗ ಏರಿಯಾದವರೆಲ್ಲ ವೆಲ್ಫೇರ್ ಅಸೋಸಿಯೇಷನ್ ಅಂತ ಒಂದಿರುತ್ತಲ್ಲ ನಗರ ಬಡಾವಣೆ, ಆ ಬಡಾವಣೆಯವರೆಲ್ಲ ಸೇರಿಕೊಂಡು ಒಂದು ತೀರ್ಮಾನಕ್ಕೆ ಬಂದರು. ಬಡಾವಣೆ ಅಂದ ತಕ್ಷಣ ಇಲ್ಲಿ ಸ್ವಲ್ಪ ಈ ಕಡೆ ನಂದೊಂದು ಸ್ವಲ್ಪ ಮಧ್ಯೆ ಹಿಂಗೆ ಹಾಕ್ಕೊಂಡು ಆಮೇಲೆ ತಿರ್ಗಾ ಬೀಚಿಗೆ ಬರ್ತೀನಿ. ಈ ಬಡಾವಣೆ ನಿಮ್ಮದೆಲ್ಲ ಬೇರೆ ಬೇರೆ ಬಡಾವಣೆಗಳಲ್ಲಿ ಇದ್ದೀರಾ ನೀವು. ದಕ್ಷಿಣ ಕನ್ನಡ, ಉಡುಪಿಗೆ ಬಂದಿದ್ದೀರಾ. ನೀವೆಲ್ಲ ದೂರದ ಹವ್ಯಕ, ಉತ್ತರ ಕನ್ನಡ, ಸಾಗರ ಆ ಕಡೆಯಿಂದ ಹವ್ಯಕರು ಬಂದಿರೋದು. ಇಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ಬೆಳಗ್ಗೆ ಎದ್ದು ಎಲ್ಲ ಊರುಗಳಲ್ಲೂ ಪಾರ್ಕ್ಗಳಲ್ಲಿ ಅಲ್ಲಿ ಇಲ್ಲಿ ವಾಕಿಂಗ್ ಮಾಡೋದಂತೂ ಎಲ್ಲ ಊರಲ್ಲೂ ಇದೆಯಾ? ಎಲ್ಲ ಇದೆ. ಸರ್, ವಾಕಿಂಗ್ ಮಾಡೋದ್ರಿಂದ ಏನೇನು ಅಡ್ವಾಂಟೇಜು ಅಂತ ಸ್ವಲ್ಪ ಕ್ವಿಕ್ಕಾಗಿ ಹೇಳ್ಬಿಡಿ ನನಗೆ, 1-2-3. ಜಾಸ್ತಿ ಗ್ಯಾಪ್ ಕೊಡೋದು ಬೇಡ, ಯಾಕೆಂದರೆ ಕ್ಯಾಮ್ರಾ ನಡೀತಾ ಇದೆ. ಸೈಲೆಂಟ್ ಆದರೆ ಅಲ್ಲಿ ಬ್ಲ್ಯಾಂಕ್ ಆಗಿಬಿಡುತ್ತೆ. ವಾಕಿಂಗ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್? ವಾಟ್ ಆರ್ ದ ಅಡ್ವಾಂಟೇಜಸ್? ಹಲೋ, ಹಾಂ, ಅದೇ ವ್ಯಾಯಾಮ, ಅದೇ ವ್ಯಾಯಾಮನೇ. ಅದರಿಂದ ಏನು ಅಡ್ವಾಂಟೇಜು ಅಂತ? ವಾಕಿಂಗ್ ಅನ್ನೋದು ಇಸ್ ಎ ವ್ಯಾಯಾಮ. ಅದರಿಂದ ಏನು ಅನುಕೂಲಗಳೇನು? ಹಾಂ, ಅದೇ ಆರೋಗ್ಯನೇ ಹೆಂಗೆ ಅಂತ. ಓಕೆ, ನಾನೇ ಹೇಳ್ಬಿಡ್ತೀನಿ, ನೀವು ಹೌದಾ ಅಂತೇಳಿ. ವಾಕಿಂಗ್ ಮಾಡೋದ್ರಿಂದ ಮೈಂಡ್ ಫ್ರೆಶ್ ಆಗುತ್ತೆ. ವಾಕಿಂಗ್ ಮಾಡೋದ್ರಿಂದ ರಕ್ತ ಚಲನೆ ಬಾಡಿನಲ್ಲಿ ಚೆನ್ನಾಗಾಗುತ್ತೆ. ವಾಕಿಂಗ್ ಮಾಡೋದ್ರಿಂದ ಹೊಟ್ಟೆ ಗಿಟ್ಟೆ ಎಲ್ಲ ಕರಗತ್ತೆ. ವಾಕಿಂಗ್ ಮಾಡೋದ್ರಿಂದ BP ಎಲ್ಲ ಕಡಿಮೆ ಆಗುತ್ತೆ. ವಾಕಿಂಗ್ ಮಾಡೋದ್ರಿಂದ ಮೈಂಡ್ ಫ್ರೆಶ್ ಆಗಿ ಓಡ್ತಾ ಇರ್ತೀವಿ ಅಲ್ವಾ, ಎಲ್ಲ ಬಾಡಿಗೆ ಆಕ್ಸಿ. ಇದೆಲ್ಲ ನಿಜ. ಆದರೆ ಇನ್ನೊಂದು ಅಡ್ವಾಂಟೇಜ್ ಇದೆ ವಾಕಿಂಗ್ ಮಾಡೋದ್ರಿಂದ ಅಂತ ರೀಸೆಂಟಾಗಿ ನನಗೆ ಗೊತ್ತಾಯ್ತು. ಒಂದು ಪಾರ್ಕಲ್ಲಿ ಒಂದು ವಾಕಿಂಗ್ ಟ್ರ್ಯಾಕ್ ನಡೀತಾ ಇದೆ, ಸಣ್ಣದು ವಾಕಿಂಗ್ ಟ್ರ್ಯಾಕು. ಬೆಳಗ್ಗೆ ಎದ್ದು ಇಬ್ಬರು ವಾಕಿಂಗ್ ಒಬ್ಬ ಮಾತ್ರ. ಕೆಲವರು ವಾಕಿಂಗ್ ಮಾಡೋವಾಗ ಎಲ್ಲರನ್ನೂ ಫ್ರೆಂಡ್ ಮಾಡ್ಕೊಳ್ಳೋದು ಅಂತ ಇರ್ತಾರೆ. ಅಲ್ಲ, ಏನು ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ, ನಿಮ್ಮ ಫೋನ್ ನಂಬರ್ ಕೊಡಿ ಅಂತ ವಾಟ್ಸಪ್ ಗ್ರೂಪಿಗೆ ಸೇರಿಸ್ಕೊಳ್ಳೋದು, ಫೇಸ್ಬುಕ್ಕಿಗೆ ಫಾಲೋ ಮಾಡೋದು, ಇನ್ನು ಈ ಥರ ಎಲ್ಲ ಮಾಡ್ಕೊಂಡಿರೋ ಅಂಥ ಕೆಲವರು ಫ್ರೆಂಡ್ಶಿಪ್ ಇರೋವಂಥವ್ರು ಎಕ್ಸ್ಟ್ರಾವರ್ಟ್. ಇನ್ನು ಕೆಲವರು ಅವ್ರ ಕೆಲಸ ಎಷ್ಟೋ ಅವರು ಇಯರ್ಫೋನ್ ಹಾಕ್ಕೊಳ್ಳೋದು ಅಥವಾ ಏನೂ ಇಲ್ಲದೆ ಬರೀ ವಾಕ್ ಮಾಡ್ಕೊಂಡು ಹಿಂಗೆ ಹೋಗ್ತಾ ಇರ್ತಾರೆ. ಅಂತ ಅವರಿಬ್ಬರನ್ನ ಮೀಟ್ ಮಾಡಿಸಿದ್ರೆ ಏನಾಗತ್ತೆ ಅನ್ನೋದು. ಒಬ್ಬ ಮಾತ್ರ ಖುಷಿಯಾಗಿ ಬೆಳಗ್ಗೆ ಎದ್ದು 6:30 ಹಿಂಗೆ ಹೋಗ್ತಾ ಇದ್ದಾನೆ. ಎದುರುಗಡೆಯಿಂದ ಒಬ್ಬ ಮುಖ ಗಂಟು ಹಾಕ್ಕೊಂಬಂದ. ಇವನು, ಹಲೋ ಸರ್, ಗುಡ್ ಮಾರ್ನಿಂಗ್ ಅಂದ. ಇವನು, ಯಾರು ನೀವು? ನನಗೆ ಯಾಕೆ ಗುಡ್ ಮಾರ್ನಿಂಗ್ ಅಂದ್ರಿ? ನಾನು ಯಾವತ್ತೂ ನಿಮ್ಮನ್ನು ನೋಡೇ ಇಲ್ಲ ನಿಮ್ಮನ್ನು, ಯಾಕೆ ಗುಡ್ ಮಾರ್ನಿಂಗ್ ಅಂದರೆ? ಸಾರಿ ಸರ್, ಸುಮ್ಮನೆ ಏನೋ ವಿಶ್ ಮಾಡಬೇಕು ಅಂತ ಅನ್ನಿಸ್ತು. ನಿಮಗೆ ಬೇಜಾರಾದರೆ ಇಫ್ ಯು ಆರ್ ಹರ್ಟ್ ಐ ಆಮ್ ವೆರಿ ಸಾರಿ, ಐ ಅಪಾಲಜೈಸ್. ಓಕೆ, ಥ್ಯಾಂಕ್ ಯು, ಕ್ಯಾರಿಯನ್. ಒಟ್ಟದ ಗುರುತಿಲ್ಲ, ಪರಿಚಯ ಇಲ್ಲ, ಯಾರ್ಯಾರಿಗೂ ವಿಶ್ ಮಾಡ್ತಾರಲ್ರಿ, ವಾಕಿಂಗ್ ಮಾಡ್ಕೊಂಡು ಅಂದ್ಕೊಂಡು ಹೋದ. ಇದು ಒಂದು ದಿವಸ ಆಯ್ತು. ನೆಕ್ಸ್ಟ್ ಡೇ ಬೆಳಗ್ಗೆ ಸೇಮ್ 6:30 ಅದೇ ಪಾರ್ಕ್, ಅದೇ ಸೂರ್ಯ ಉದಯಿಸಿದ. ಹಿಂಗೆ ಬಂದ, ಟಕ್ 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 ಅಂತ. ಅದೇ ಮನುಷ್ಯ ಎದುರುಗಡೆಯಿಂದ ಬಂದ. ಅವನು ನೋಡಿ, ಹಲೋ ಸರ್, ಗುಡ್ ಮಾರ್ನಿಂಗ್ ಅಂದ. ಅವನು ಹಿಂಗೆ ನೋಡಕ್ಕೆ ಹೋದ. ನೋಡೇ ಇಲ್ಲ ಅನ್ಬೇಡಿ, ನೆನ್ನೆ ನೋಡಿದ್ದೀವಿ ಅಂತ ಅಲ್ವಾ? ಯಾರು ನೀವು ನೋಡೇ ಇಲ್ಲ ಅಂದಿದ್ನಲ್ಲ, ನೆನ್ನೆ ನೋಡೇ ಇಲ್ಲ ಅನ್ಬೇಡಿ, ನೆನ್ನೆ ನೋಡಿದ್ದೀವಿ. ತಕ್ಷಣ ಇವನು ಸೀರಿಯಸ್ಸು ಮನುಷ್ಯ. ಇಟ್ಸ್ ಓಕೆ, ಮುಂದಕ್ಕೆ ಹೋದ. 3ನೇ ದಿವಸ, ಹಲೋ ಸರ್, ಗುಡ್ ಮಾರ್ನಿಂಗ್ ಅಂದ. ಗುಡ್ ಮಾರ್ನಿಂಗ್. 4ನೇ ದಿವಸ, ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್. ಸ್ವಲ್ಪ ಶ್ರುತಿ ಚೇಂಜ್ ಆಯ್ತು. 5ನೇ ದಿವಸ, ಗುಡ್ ಮಾರ್ನಿಂಗ್ ಸರ್. ಆಯ್ತಾ ಸರ್ ವಾಕಿಂಗು? ಇಲ್ಲ, ಇನ್ನೊಂದು 2 ರೌಂಡ್ ಇದೆ. ನಿಮ್ಮದು? ನಂದಿದೆ ಫಸ್ಟ್ ರೌಂಡ್. ಓಕೆ, ನಮಸ್ಕಾರ, ಬರ್ತೇನೆ. ಗುಡ್ ಮಾರ್ನಿಂಗ್ ಸರ್. ಏನು ನೆನ್ನೆ ಕಾಣಿಸ್ಲಿಲ್ಲ? ಇಲ್ಲ, ನೆನ್ನೆ ಮಂಗಳೂರಿಗೆ ಹೋಗಿದ್ದೆ. ಓ ಸರಿ. ಆಯಿತಾ? ಗುಡ್ ಮಾರ್ನಿಂಗ್ ಸರ್. ಎಲ್ಲಿ ನಿಮ್ಮನೆ? ನಮ್ಮನೆ ಇಲ್ಲಿ 5th ಕ್ರಾಸ್. ನಿಮ್ಮದು? ನಮ್ಮದು 3rd ಕ್ರಾಸ್. ಬನ್ನಿ ಸರ್ ಒಂದ್ಸಲಿ. ಬರ್ತೀನಿ, ಶೋರ್ ಬರ್ತೀನಿ. ಬನ್ನಿ ಸರ್, ಕಾಫಿ ಕುಡಿಯೋಣ. ಇಬ್ಬರು ಹೋಟ್ಲಿಗೆ ಹೋದ್ರು. ಡೈಲಿ ಹೋಟ್ಲಿಗೆ ಹೋಗೋದು. ಒಂದ್ಸರಿ ಇವನ್ ಬಿಲ್ ಕೊಟ್ಟ, ಇನ್ನೊಂದ್ಸಲಿ ಅವನ್ ಬಿಲ್ ಕೊಟ್ಟ, ಇನ್ನೊಂದ್ಸಲಿ ಇಬ್ಬರು ಬಿಲ್ ಕೊಡಲಿಲ್ಲ.
ಹಿಂಗೆ ಆಗ್ತಾಯಿದೆ. ಕೊನೆಯಲ್ಲಿ ನಮ್ಮ ಮನೆಗೆ ಬನ್ನಿ ಅಂತ ಇವ್ರ ಮನೆಗೆ ಬನ್ನಿ ಅಂತ ಇವನ ಹೆಂಡ್ತಿನ ಅವ್ರ ಹೆಂಡ್ತಿಗೆ ಪರಿಚಯ ಮಾಡಿ ಅವರಿಬ್ಬರು ಅರಶಿನ ಕುಂಕುಮ ಕರೆದು 2 ಕಾರ್ ಮಾಡಿಕೊಂಡು ಈ ಗಂಡ ಹೆಂಡ್ತಿ ಆ ಗಂಡ ಹೆಂಡ್ತಿ ಮೈಸೂರು ಅಲ್ಲಿ ಇಲ್ಲೆಲ್ಲ ಟೂರ್ಗಳೆಲ್ಲ ಹೋಗಿ ಮೊನ್ನೆ ಏನಾಯ್ತು ಗೊತ್ತಾ, ಅವರ ಮಗನಿಗೆ ಇವರ ಮಗಳನ್ನು ಕೊಟ್ಟು ಮದುವೆ ಆಗಿ ಇದು ಮದುವೆ. ವಾಕಿಂಗ್ ಹೋಗೋದ್ರಿಂದ ಏನು ಪ್ರಯೋಜನ? ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ಹವ್ಯಕ ಜನಗಳಿಗೆ ಹುಡುಗ ಹುಡುಗಿ ಸಿಗ್ತಾ ಇಲ್ಲ ಅಂತ ನಿಮ್ಮ ಹವ್ಯಕ ಮಹಾಸಂಘದ ಅಧ್ಯಕ್ಷರಾದ ಡಾಕ್ಟರ್ ಗಿರಿಧರ್ ಕಜೆಯವರು ನನಗೆ ಹೇಳಿದರು. ಆದ್ದರಿಂದ ನಿಮ್ಮ ಮನೆಗಳಲ್ಲಿ ಮದುವೆ ಆಗಬೇಕಾಗಿರೋ ಹುಡುಗ ಅಂತ ಹುಡುಗಿ ಯಾರು ಇದ್ದರೆ ನಾಳೆಯಿಂದನೇ ವಾಕಿಂಗ್ ಶುರು ಮಾಡೋದು. ಇದಾಯ್ತಾ? ವಾಕಿಂಗ್ ನಮಗೆ ಗೊತ್ತಿಲ್ಲದೆ ಇರೋ ಕೆಲವು ಬೇರೆ ಬೇರೆ ಸೈಡ್ ಎಫೆಕ್ಟ್ಸ್ ಅಂತಾರಲ್ಲ, ಕೆಲವು ಪಾಸಿಟಿವ್ ಸೈಡ್ ಎಫೆಕ್ಟ್ಸ್ ಇದೆಲ್ಲ. ನಾವೇನೋ ಆಗತ್ತೆ ಅಂದ್ಕೊಂಡಿರ್ತೀವಿ, ಇನ್ನೇನೋ ಆಗತ್ತೆ ಅಂತ ಇದ್ದಂಗೆ ಹಲ್ಲುಜ್ಜೋ ಥರ. ಸೊ ಇಲ್ಲಿ ಕಮಿಂಗ್ ಬ್ಯಾಕ್ ಟು ಬೀಚಿ, ಈ ತಿಮ್ಮ ಈ ಥರ ಎಲ್ಲ ಕಳ್ಕೊಂಬಿಟ್ಟಿದ್ದಾರೆ ಅಂದ್ಬಿಟ್ಟು ಬೆನಿಫಿಟ್ಸ್ ಆದ್ನಲ್ಲ, ಆ ವೆಲ್ಫೇರ್ ಅಸೋಸಿಯೇಷನ್ ಅವರೆಲ್ಲ ಒಂದು ಡಿಸೈಡ್ ಮಾಡಿದ್ರು, ಈ ರೀತಿ ತಿಮ್ಮ ನಮಗೆ ಪ್ರತಿ ಸಲ ಸಮಾಜ ಕೆಲಸ ಅಂತ ನಾವು ಮೋಸ ಮಾಡ್ತಾ ಇದ್ದಾನೆ. ಆದ್ದರಿಂದ ಈ ಕಮಿಟಿ ಮೀಟಿಂಗ್ನಲ್ಲಿ ನಾನು ಐ ಪ್ರಪೋಸ್ ದಟ್ ಇನ್ನು ಮುಂದೆ ತಿಮ್ಮ ಯಾವುದೇ ರೀತಿ ಪಬ್ಲಿಕ್ ಪ್ರೋಗ್ರಾಮ್ ಬೆನಿಫಿಟ್ಸ್ ಅರೇಂಜ್ ಮಾಡಿದ್ರೆ ನಾವು ಯಾರು ಟಿಕೆಟ್ ತೊಗೊಂಡು ಹೋಗಬಾರ್ದು. ದಿಸ್ ಈಸ್ ಮೈ ಪ್ರಪೋಸಲ್. ತಕ್ಷಣ ಇನ್ನೊಬ್ಬ ಐ ಸೆಕೆಂಡ್ ಡೇಟ್ ಎಲ್ಲರೂ ಒಪ್ಕೊಂಬಿಟ್ರು. ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ರು, ತಿಮ್ಮನಿಗೆ ಅಡ್ರೆಸ್ ತಿಮ್ಮನಿಗೆ ಯಾವುದೇ ರೀತಿಯ ಬೆನಿಫಿಟ್ ಶೋ ಏರ್ಪಾಡು ಮಾಡಿದ್ರೆ ನಾವು ಯಾರು ನಿಮಗೆ ಟಿಕೆಟ್ ತೊಗೊಂಡ್ರೆ ನಿಮಗೆ ಸಪೋರ್ಟ್ ಮಾಡಲ್ಲ. ಇದು ಯುನಾನಿಮಸ್ ಡಿಸಿಷನ್ ಆಫ್ ದಿ ಎಂಟೈರ್ ವೆಲ್ಫೇರ್ ಅಸೋಸಿಯೇಷನ್ ಮೆಂಬರ್ಸ್ ಅಂತ ಹಿಂಗೆ ಹಾಕ್ಬಿಟ್ಟು ಕಳಿಸ್ಬಿಟ್ರು. ಈ ತಿಮ್ಮ ನೋಡ್ದ, ಇಷ್ಟಕ್ಕೆಲ್ಲ ಎದುರ್ಕೊಂಬಿಟ್ರೆ ಇವತ್ತು ಬೆಂಗಳೂರಿಂದ ಇಲ್ಲಿಗೆ ಬಂದು ಅವನ ವಿಷಯ ಮಾತಾಡಬೇಕಾಗಿತ್ತ ಮೇಡಮ್? ಇಷ್ಟಕ್ಕೆಲ್ಲ ತಿಮ್ಮ ಎದುರ್ಕೊಂಬಿಡ್ತಾನೆ. ನೋಡ್ದ, ವೆನ್ಯೂ ಚೇಂಜ್ ಮಾಡ್ದ, ಟೌನಲ್ಲಿ ಬದಲು ಇನ್ನೆಲ್ಲ ಒಂದು ಕಡೆ ಹಾಕ್ದ ಜಾಗ, ಇನ್ನೆಲ್ಲೋ ಮಾಡ್ದ, ಸಂಗೀತ್ ಭಾಗವತರನ್ನ ಬೇರೆಯವ್ರನ್ನ ಹಾಕ್ದ, ಯಾಕಂದ್ರೆ ಇವರು ಬೆಂಗಳೂರಿಗೆ ಹೊಟ್ಟೋಗಿದ್ರು. ಇನ್ನೊಬ್ರ ಕಚೇರಿ ಏರ್ಪಾಡು ಮಾಡ್ದ. ಈ ಸಲ ಮಾಡಿದ್ದು ಟ್ರಿಕ್ ಏನಪ್ಪ ಅಂದರೆ, ಬೆನಿಫಿಟ್ ಶೋ ಅಂತ ಇತ್ತಲ್ಲ ಲಾಸ್ಟ್ ಟೈಮ್, ಟಿಕೆಟ್ ತೊಗೊಂಡೋಗಲ್ಲ ಅಂತ ಗೊತ್ತು, ಇವರೆಲ್ಲ ಕಳ್ಕೊಂಡಿದ್ದಾರೆ ಅಂತ ಗೊತ್ತು, ಬೇರೆ ಭಾಗವತರನ್ನ ಹಾಕ್ಬಿಟ್ಟು ಇದು ಹಾಕ್ದ ಪ್ಯಾಂಪ್ಲೆಟ್, ಬನ್ನಿರಿ ಬನ್ನಿರಿ ಕೇಳಿರಿ ಅಮೋಘ ಸಂಗೀತ ಕಚೇರಿ, ಹಿಂದೆಂದು ಕೇಳಿರಲಾರಿ ಮುಂದೆಯೂ ಕೇಳಿರಲಾರಿ ಅಮೋಘ ಸಂಗೀತ ಕಚೇರಿ, ಕರ್ನಾಟಕ ಹಿಂದೂಸ್ತಾನಿ ಪಾಶ್ಚಾತ್ಯ ಸಂಗೀತದ ಹೂರಣ, ಹಂಗೆ ಹಿಂಗೆ ಅಂತೆಲ್ಲ ಹಾಕಿ ಎಲ್ಲದಕ್ಕಿಂತ ದೊಡ್ಡದಾಗಿ ಅವನು ಹೆಡ್ಡಿಂಗ್ ಹಾಕಿದ್ದು ಏನಪ್ಪ ಅಂದರೆ ಪ್ರವೇಶ ಉಚಿತ. ಈ ಕಮಿಟಿಯವರು ಎಮರ್ಜೆನ್ಸಿ ಜನರಲ್ ಬಾಡಿ ಮೀಟಿಂಗ್ ಕರೆದ್ರು. ಏನು ಮಾಡೋದಪ್ಪ ಈಗ? ನೋಡ್ರಿ ಸ್ವಾಮಿ, ನಾವೇನು ಡಿಸೈಡ್ ಮಾಡಿರೋದೇನು, ಅವನು ಬೆನಿಫಿಟ್ ಶೇರ್ ಮಾಡಿದ್ರೆ ಟಿಕೆಟ್ ತೊಗೊಂಡು ಹೋಗ್ಬಾರ್ದು ಅಂತ ತಾನೆ, ಪ್ರವೇಶ ಉಚಿತ ಅಂತೆ, ಅದು ಕರ್ನಾಟಕ ಹಿಂದೂಸ್ತಾನಿ ಪಾಶ್ಚಾತ್ಯ ಅಂತೆ, ಕೂತ್ಕೊಳ್ಳೋಣ ಬನ್ನಿ ಕೇಳೋಣ, ಚೆನ್ನಾಗಿದ್ರೆ ಸರಿ, ಇಲ್ಲ ಅಂದ್ರೆ ಎದ್ದೊಟ್ಟೋಗ್ಬಿಡೋಣ. ಸರಿ, ಎಲ್ಲ ಬಂದು ಪ್ರವೇಶ ಉಚಿತ, ಇನ್ನೂ ಸಿಕ್ಕಾಪಟ್ಟೆ ಜನ ಸೇರಿಬಿಟ್ರು. ಈ ಥರ ಪ್ರಕಾರ ಮಾನ್ಯರೇ ಮತ್ತು ಮಹಿಳೆಯರೇ, ಅಮೋಘ ಸಂಗೀತ ಕಚೇರಿ ಇವ್ರದ್ದು ಕೇಳಿರಿ ಅಂತೇಳಿ ಹೋದ. ಇವರು ಹಾಡ್ತಾರೆ ಹೀಗೆ. ಈ ಹಾಡಿಗೆ ಹೋಲಿಸಿದ್ರೆ ಹಿಂದಿನ ಸಲ ಬಂದಿದ್ರಲ್ಲ ಅವರು ಬಾಲಮುರಳಿ ಕೃಷ್ಣ, 5 ನಿಮಿಷ ಕೂಡ ತಡ್ಕೊಳಕ್ಕಾಗಲಿಲ್ಲ. ಆಡಿಯನ್ಸ್ಗೆಲ್ಲ ಒದ್ದಾಡ್ಬಿಟ್ಟು ಹೊಟ್ಟೆಲೆಲ್ಲ ಸಂಕಟ ಆಗಿ ಏನೇನಾಗಿ, ಈ ತಿಮ್ಮ ನನ್ನ ಮಗ ಲೈಫ್ನಲ್ಲಿ ಉದ್ಧಾರ ಆಗಲ್ಲ, ಬನ್ನಿ ಎಲ್ಲರೂ ಹೋಗೋಣ ಬನ್ನಿ ಎಲ್ಲರೂ ಹೋಗೋಣ ಅಂತ ಎಲ್ಲರೂ ಬಾಗಿಲ ಹತ್ರ ಹೋಗೋಕ್ಕೆ ಅಂತ ಹೋಗ್ತಾ ಇದ್ದಾರೆ. ಎಕ್ಸಿಟ್ ಡೋರ್ನಲ್ಲಿ ಬಾಗಿಲ ಹತ್ರ ತಿಮ್ಮ ನಿಂತ್ಕೊಂಡು ಪ್ರವೇಶ ಉಚಿತ, ಹೊರಗಡೆ ಹೋಗಕ್ಕೆ 100 ರೂಪಾಯಿ. ಹೆಂಗಿದೆ? ಆವಾಗ ಜನಗಳು ಮ್ಯಾಕ್ಸಿಮಮ್ ಕಲೆಕ್ಷನ್ ಆಗೋಯ್ತಂತೆ. ಯಾಕೆ ಗೊತ್ತಾ? ನಾನು 200 ರೂಪಾಯಿ ಕೊಡ್ತೀನಿ ಬಿಟ್ಬಿಡಪ್ಪ, 500 ರೂಪಾಯಿ ಕೊಡ್ತೀನಿ ದಯವಿಟ್ಟು ಬಿಟ್ಬಿಡಪ್ಪ. ಒಂದೊಂದು ಸೆಕೆಂಡ್ ಡಿಲೇ ಮಾಡಿದ್ರೆ ಇವನು ಕರ್ಕಶ ಕೇಳಿಸ್ಕೋಬೇಕು. ಮ್ಯಾಕ್ಸಿಮಮ್ ಕಲೆಕ್ಷನ್ ಇದು ತಿಮ್ಮನ ಸಂಘ. ಈ ಥರದ ಬೀಚಿ ಏನು ಹೇಳ್ತಾರೆ, ಇವನ ಮುಖಾಂತರ ನಮ್ಗೆ ಎಂತೆಂಥ ಜನಗಳಿದ್ದಾರೆ ಅಂತ. ಈಗ ಅದೇ ಕಾರ್ಯದರ್ಶಿಗಳು ಒಂದು ಮಾತು ಹೇಳಿದ್ರು, ಯಾವ ಜಾತಿಯವ್ರ ಬಗ್ಗೆ ಮಾತಾಡ್ತಾರೆ ಅಂತ ಗೊತ್ತಿಲ್ಲ, ಎಲ್ಲ ಜಾತಿಯವ್ರನ್ನೂ ಬಿಟ್ಟಿಲ್ಲ ಬೀಚಿ ಅಂತ. ಭಾಳ ಅದ್ಭುತ ಪಾಯಿಂಟ್ ಅದು. ಈಗ ನಮ್ಮ ದೇಶದಲ್ಲಿ ಆಗಿರೋದು ಬರೀ ಜಾತಿ ಜಾತಿ ಜಾತಿ. ನನಗೆ ಅದೇ ಭಾಳ ಬೇಜಾರಾಗೋದು. ನಮ್ಮ ಸ್ನೇಹಿತ ಒಬ್ಬ ಇದ್ದಾನೆ ಜಾತ್ಯತೀತ ಅಂತ ಹೇಳ್ಕೊಳ್ಳೋದು. ನೋಡಪ್ಪ, ನಮ್ಮ ದೇಶದಲ್ಲಿ ಎಲ್ಲ ವಿಷಯದಲ್ಲೂ ಜಾತಿನೇ ತೊಗೊಂಬ. ಯಾರನ್ನಾರು ಒಬ್ಬರು ಮಾತಾಡಿದ್ರೆ ಸಾಕು, ನಿಮ್ಮ ಹೆಸರು ನಮಸ್ಕಾರ ಸರ್ ವೆಂಕಟರಮಣ, ನೀವೇನು ಸರ್ ಸ್ಮಾರ್ತರ ಹಿಂಗಾರ ಈಗ ಎಲ್ಲ ವಿಷಯಕ್ಕೂ ಜಾತಿ ತೊಗೊಂಬಂದ್ಬಿಡ್ತಾರಲ್ಲ ಇವರು. ನೋಡಿ, ಈ ಜಾತಿ ವಿಷಯದಲ್ಲಿ ಎಲ್ಲದನ್ನು ಡಿಸೈಡ್ ಮಾಡೋದು ನಾನಂತೂ ಒಪ್ಕೊಳ್ಳಲ್ಲ. ಬರೀ ನಾನು ಒಪ್ಕೊಳ್ಳಲ್ಲ ಅಷ್ಟೇ ಅಲ್ಲ, ನಮ್ಮ ಜಾತಿಯವರು ಯಾರು ಒಪ್ಕೊಳ್ಳಲ್ಲ ಅಂದ್ಬಿಡೋದ. ಬೀಚಿ ಇದನ್ನು ಎಷ್ಟು ಎಫೆಕ್ಟಿವ್ ಆಗಿ ಹೇಳಿದ್ದಾರೆ ಅಂದರೆ, ಈ ತಿಮ್ಮ ಇದ್ದಾನಲ್ಲ, ಇವನು ಒಬ್ಬ ಪಾರ್ಟಿ ವರ್ಕರು. ಸಂಗೀತ ಕಚೇರಿ ಅರೇಂಜ್ ಮಾಡೋದಲ್ಲದೆ ಇನ್ನು ಪಾರ್ಟಿಗಳು ಎಲೆಕ್ಷನ್ ಟೈಮ್ನೊಳಗೆ ಪಾರ್ಟಿ ವರ್ಕರ್. ಅವನು ಯಾವುದೋ ಒಂದು ಕ್ಯಾಂಡಿಡೇಟ್ನ ಇವನೇ ಪಾರ್ಟಿ ವರ್ಕರ್ ಮಾಡಿ ಅವನ ಬಗ್ಗೆ ಕ್ಯಾಂಪೈನ್ ಮಾಡಿ ಅವನನ್ನು ಗೆಲ್ಲಿಸ್ಬಿಟ್ಟ.
ತಿಮ್ಮ ಪಾರ್ಟಿ ವರ್ಕರ್. ಇವನು ಹೋಗಿ ಯಥಾ ಪ್ರಕಾರ ವಿಧಾನಸೌಧದಲ್ಲ ಕೂತ್ಕೊಂಡ. ಒಂದು ಸಲ ವಿಧಾನಸೌಧಕ್ಕೆ ಹೋದರೆ ಇನ್ನು 5 ವರ್ಷ ಬರಬಾರ್ದು ಅಂತ ತಾನೇ ಕಾನ್ಸ್ಟಿಟ್ಯೂಯೆನ್ಸಿಗೆ ರೂಲ್ ಇರೋದು. ಬರಲೇ ಇಲ್ಲ ಅವನು. ಈ ತಿಮ್ಮನಿಗೆ ಏನೋ ಕೆಲಸ ಆಯಿತು. ಅರ್ಜಿ ಹಿಡ್ಕೊಂಡು ಹೋದ ಅವ್ರ ಹತ್ರ. ಅಂತ ತಿಮ್ಮ ಬಂದಿದ್ದಾನೆ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಅಂತ ಹೇಳಿ ಪಿ ಎಗೆ ಹೇಳ್ದ. ತಿಮ್ಮ ಬಂದಿದ್ದಾನೆ ಅಂತ ಕಳಿಸಿ ಅಂತಿಂಗಂದ. ತಿಮ್ಮ ಅರ್ಜಿ ಹಿಡ್ಕೊಂಡು, ಅಣ್ಣ ನಮಸ್ಕಾರ ಅಣ್ಣ, ಇದೊಂದು ಅರ್ಜಿ. ಓಹೋ ಏನೋ ತಿಮ್ಮ, ಇರಲಿ ಅರ್ಜಿ ಇರಲಿ, ಏನು ಹೇಗಿದೆಯಾ? ಚೆನ್ನಾಗಿದ್ದೀನಣ್ಣ. ಏನು ಚೆನ್ನಾಗಿ ಹೇಗಿದೆಯೋ ನನ್ನ ಕ್ಷೇತ್ರ? ಏನು ಕ್ಷೇತ್ರ ಅಣ್ಣ, ಮಳೆ ಇಲ್ಲ, ಬೆಳೆ ಇಲ್ಲ, ಜನಗಳಿಗೆ ನೀರಿಲ್ಲ, ಮನೇಲಿ ನೀರಿಲ್ಲ, ಇದು ದನಗಳಿಗೆಲ್ಲ ಮೇವಿಲ್ಲ, ಭಾಳ ಕಷ್ಟ ಇದೆ. ಏನಣ್ಣ ಬರಲೇ ಇಲ್ಲ ಕಾನ್ಸ್ಟಿಟ್ಯೂಯೆನ್ಸಿ ಕಡೆ? ಬರ್ತೀನಿ ನೋಡ ತಿಮ್ಮ, ನಾನು ಮೊದಲು ಎಲೆಕ್ಷನ್ ನಿಂತ್ಕೊಳ್ಳುವಾಗ ಒಂದು ಕಾನ್ಸ್ಟಿಟ್ಯೂಯೆನ್ಸಿಗೆ ಮಾತ್ರ ಸೀಮಿತ ಆಗಿದ್ದೆ. ಈಗ ರಾಜ್ಯಕ್ಕೆ ಬಂದಿದ್ದೀನಿ. ನೆಕ್ಸ್ಟು ಸ್ಟೇಟ್ ಇದಕ್ಕೆ ಸೆಂಟ್ರಲ್ಗೆ ಹೋಗ್ತೀನಿ ನಾನು. ನನ್ನ ಉದ್ದೇಶ, ನಾನು ರಾಜಕೀಯಕ್ಕೆ ಬಂದಿರೋದು ಏನಪ್ಪ ಅಂದರೆ, ನಮ್ಮದು ರಾಜ್ಯ ಜಾತೀಯತೆ ಮೇಲೆ ಓಡಾಡ್ತಾ ಇದೆ. ಜಾತ್ಯತೀತ ಭಾರತ ಕಟ್ಟಬೇಕು, ಜಾತ್ಯತೀತ ದೇಶ ಕಟ್ಟಬೇಕು ಅನ್ನೋಕ್ಕೋಸ್ಕರನೇ ನಾನು ರಾಜಕೀಯಕ್ಕೆ ಬಂದಿದ್ದು. ಜಾತ್ಯತೀತ ರಾಷ್ಟ್ರ ಕಟ್ಟಬೇಕು, ಅದನ್ನೇ ನಾವು ಮಾಡ್ತಾ ಇರೋದು. ಕೊಡು ಅಪ್ಲಿಕೇಶನ್ ಕೊಡು, ಏನೋ ನೀನು ನನ್ನ ಜಾತಿಯವನು ಅಂತ ನೀನು ಕೆಲಸ ಮಾಡಿಕೊಡ್ತೀನಿ. ಇದು ನಡೀತಾ ಇಲ್ವಾ ಈಗೆಲ್ಲ? ಎಲ್ಲ ವಿಷಯದಲ್ಲೂ ಜಾತಿ ಹಿಂಗೆ. ಇದು ನಿಮಗೊಂದು ಸಣ್ಣ ಕತೆ ಹೇಳಬೇಕು. ಕತೆ ಅಲ್ಲ, ನಮ್ಮ ಬೆಂಗಳೂರಲ್ಲಿ ಒಂದು ಬೆಂಗಳೂರೇನು ಎಲ್ಲ ಊರಲ್ಲೂ ನಮ್ಮ ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡ್ ಅಂತ ಇಟ್ಕೊಳ್ಳಿ. ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋದಾಗ ಒಂದು ಕಂಡಕ್ಟರ್ ನಿಂತ್ಕೊಂಡೆ. ಒಬ್ಬಳು ಮುಸ್ಲಿಂ ಹುಡುಗಿ ಬಂದಳು. ಮುಸ್ಲಿಂ ಕಂಡಕ್ಟ್ರು ಯಾವುದೋ ಒಂದು ಟೂರ್ಗೆ ಹೋಗುವಾಗ ಎಂಟ್ರಿ ಎಲ್ಲ ಹಾಕ್ಸ್ಬಿಟ್ಟು, ಇನ್ಸ್ಪೆಕ್ಟರ್ ಹತ್ರ ಎಂಟ್ರಿ ಹಾಕ್ಬಿಟ್ಟು ಟ್ರಿಪ್ ನೆಕ್ಸ್ಟ್ ಸ್ಟಾರ್ಟ್ ಮಾಡಬೇಕು. ಹಿಂಗೆ ಹೋಗ್ತಾ ಇದ್ದಾಗ ಅವನು ಮುಸ್ಲಿಂ ಹೆಣ್ಮಗಳು ಕಂಡಕ್ಟರ್ ಬಂದು, ಜ್ಯೋತಿ ಟಾಕೀಸ್ ಜಾತಿ ಅಂದ್ಲು. ಜ್ಯೋತಿ ಜಾತಿ ಹೆಂಗಿದೆ ಮೇಡಮ್? ಪಾಪ ಜ್ಯೋತಿಗೂ ಜಾತಿ ಅಂದ್ಬಿಟ್ರೆ. ಇವನು ನಮ್ಮಲ್ಲಿ ಬೆಂಗಳೂರಲ್ಲಿ ನಡೆದಿದ್ದು ಯಶವಂತಪುರ ಅಂತ ಒಂದು ಏರಿಯಾ ಇದೆ. ಯಶವಂತಪುರ ಜಾತಿ ಅಂದ್ಲು. ಯಶವಂತಪುರ ಜಾತಿ ಇದೇನು? ಯಶವಂತಪುರ ಜಾತಿ, ರಾಜಾಜಿನಗರ ಜಾತಿ, ಮೆಜೆಸ್ಟಿಕ್ ಜಾತಿ ಅಂತೆಲ್ಲ ಇದೆಯಾ ಅಂತ ನಾನು ಪಕ್ಕದಲ್ಲಿ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದೆ. ತಕ್ಷಣ ಕಂಡಕ್ಟರ್ ಏನು ರಿಪ್ಲೈ ಹೇಳ್ದ ಗೊತ್ತಾ? ಕ್ಯಾ ಅಂದ? ಯಶವಂತಪುರ ಜಾತಿ ಅಂದ್ಲು ಇವನು ನಾಯಿ ಜಾತಿ ಅಂದ. ಅವನು ಹೇಳಿ ಸ್ಟೈಲ್ನಲ್ಲಿ ಆ ನಹಿ ಅನ್ನೋದು ಕೇಳಿಸ್ಲೇ ಇಲ್ಲ. ಈ ಲೆವೆಲ್ಗೆ ನಮ್ಮ ದೇಶನ ತೊಗೊಂಡೋಗ್ಬಿಟ್ಟಿದ್ದೀವಿ ನಾವು. ಸೊ ಅದಕ್ಕೆ ಅಲ್ಲಿ ಇಟ್ಬಿಟ್ಟು ಈಗ ಬೀಚ್ ತಿಮ್ಮನ್ನ ಸಾಯಿಸ್ಬೇಕಲ್ಲ. ಒಂದ್ಸಲ ಹುಡ್ಸಿದ ಮೇಲೆ ಕೊನೆಯಲ್ಲಿ ಒಂದು ಸಾಯಿಸ್ಬೇಡ ತಿಮ್ಮನಿಗೆ. ಕೊನೆಯಲ್ಲಿ ತಿಮ್ಮಂದು ಇನ್ನೂ ಮುಗ್ದಿಲ್ಲ. ಒಂದ್ಸಲ ತಿಮ್ಮ ಏನು ಮಾಡ್ದ? ಸಮಾಜ ಸೇವಕ ತಿಮ್ಮ ಅವನ ಸ್ನೇಹಿತರ ಮನೆಗೆ ಹೋದ. ಅವನ ಸ್ನೇಹಿತರ ಮನೆ ಕಾಲಿಂಗ್ ಬೆಲ್. ಯಾರು? ನಾನು ತಿಮ್ಮ. ಬಾಗಿಲ್ತಿ. ಆ ಚಿಕ್ಕ ಹುಡುಗ ಒಬ್ಬ ಹೋಮ್ವರ್ಕ್ ಮಾಡ್ತಾ ಕೂತ್ಕೊಂಡಿದ್ದ. ಅವನು ತಿಮ್ಮನ ಮಗ, ಫ್ರೆಂಡ್ ಮಗ, ತಿಮ್ಮನ ಶ್ರೀಮಾನ್ ಮಗ ಅಲ್ಲ, ತಿಮ್ಮನ ಫ್ರೆಂಡಿನ ಮಗ ಹೋಮ್ವರ್ಕ್ ಮಾಡ್ತಾ ಕೆಳಗಡೆ ಕೂತ್ಕೊಂಡಿದ್ದಾನೆ. ಈ ತಿಮ್ಮ ಒಳಗೆ ಬಂದ. ಬಾಗಿಲು ತೆಗೆ ಬಾಗಿಲು ತೆಗೆ. ಬನ್ನಿ ಅಂಕಲ್. ಏನೋ ಮರಿ ಚೆನ್ನಾಗಿದೆಯೇನೋ? ಯಾವ ಕ್ಲಾಸು? 5th ಸ್ಟ್ಯಾಂಡರ್ಡ್ ಅಂಕಲ್. ಇದಾರೇನೋ ನಿಮ್ಮಪ್ಪ? ಕೂತ್ಕೊಳ್ಳಿ ಅಂಕಲ್, ಇಲ್ಲೇ ಹಾಲು ತರಕ್ಕೆ ಹೋಗಿದ್ದಾರೆ, ಬರ್ತಾರೆ. ಕೂತ್ಕೊಂಡು ಸೋಫಾ ಮೇಲೆ ಕೂತ್ಕೊಂಡ. ಆ ಕಡೆ ಈ ಕಡೆ ಟಿವಿ ಎಲ್ಲ ನೋಡಿ ಇವನು ಹೋಮ್ವರ್ಕ್ ಮಾಡ್ತಾ ಕೂತಿದ್ದಾನೆ ಹುಡುಗ. ತಿಮ್ಮ ಅವ್ರ ಮನೆಯನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಭಾಳ ದೊಡ್ಡ ಮನುಷ್ಯರುಗಳದ್ದು, ಇನ್ಸ್ಪೈರ್ ಮಾಡುವಂಥ ಜನಗಳದ್ದೆಲ್ಲ ಫೋಟೋಗಳು ಹಾಕಿದ್ದಾರೆ. ರಾಮ, ಕೃಷ್ಣ, ರಾಮಕೃಷ್ಣ ಪರಮಹಂಸ, ವಿವೇಕಾನಂದ, ಅಬ್ದುಲ್ ಕಲಾಂ, ಭಗವಾನ್ ಬುದ್ಧ, ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್ ಮತ್ತು ತಿಮ್ಮ. ಹೆಂಗಿರುತ್ತೆ ಫೋಟೋ? ಇದು ತಿಮ್ಮಂದು ಫೋಟೋ ಹಾಕ್ಬಿಟ್ಟಿದ್ದಾನೆ. ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಏನಪ್ಪ ರಾಮ, ಕೃಷ್ಣ, ವಿವೇಕಾನಂದ ಇವ್ರಗಳ ಜೊತೆಯಲ್ಲಿ ನನ್ನ ಫೋಟೋ ಹಾಕಿದ್ದಾನಲ್ಲ ನನ್ನ ಫ್ರೆಂಡು, ಏನು ಗ್ರೇಟ್ ಅಂದ್ಬಿಟ್ಟು ಆ ಹುಡುಗನ ಮರಿ ಬಾಯಿಲೆ ಅಂದ. ಏನಂಕ ಅಂದ ಅವನು. ಇಷ್ಟೆಲ್ಲ ದೊಡ್ಡ ಫೋಟೋ ಹಾಕಿದಾರಲ್ಲ, ನಿಮ್ಮಪ್ಪ ಯಾತಕ್ಕೆ ಹಾಕಿದ್ದಾರೆ ಇದೆಲ್ಲ, ಏನು ಹೇಳ್ತಾರೆ ಅಂದ. ನಮ್ಮಪ್ಪ ಹೇಳ್ತಾರೆ ಅಂಕಲ್, ನೋಡು ಮರಿ, ನೀನು ದೊಡ್ಡವನಾದ್ಮೇಲೆ ಇವರೆಲ್ಲರ ಥರ ಆಗಬೇಕು. ಅಕಸ್ಮಾತ್ ಇವ್ರು ಯಾರ ಥರ ಆಗದೇ ಇದ್ರೂ ಪರವಾಗಿಲ್ಲ, ಈ ನನ್ನ ಮಗನ ಥರ ಮಾತ್ರ ಆಗಬೇಡ, ಇವನ್ ಥರ ಮಾತ್ರ ಆಗಬೇಡ ಅಂತ ಇವರೆಲ್ಲ ನಿನಗೆ ಎಕ್ಸಾಂಪಲ್, ಇವನು ವಾರ್ನಿಂಗ್. ಈ ಥರ ಕೆಲವರು ಹೇಗಿರಬಾರ್ದು ಅನ್ನೋ ಕೂಡ ನಮಗೆ ಮೆಸೇಜ್ ಕೊಡ್ತಾರಂತೆ. ಆಮೇಲೆ ಕೊನೆಯಲ್ಲಿ ತಿಮ್ಮನಿಗೆ ಅಂತ್ಯಕಾಲ, ವಯಸ್ಸಾಯಿತು, ಹಾರ್ಟ್ ಅಟ್ಯಾಕೋ ಇನ್ನೇನೋ ಕಾಯಿಲೆ ಬಂದು ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂದ್ಕೊಂಡು ಇವಾಗ ನಾವು ರಿಪೋರ್ಟ್ ಕೊಡೋದು ಹಂಗೆ ತಾನೆ. ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗಿ ತಿಮ್ಮ ಸತ್ತೋದ ತಕ್ಷಣ ಎಲ್ಲೋದ ಅಂತ ನಾನೇನು ನಿಮ್ಮನ್ನು ಕೇಳಲ್ಲ. ಸ್ಟ್ರೈಟ್ ಅವೇ ನಾನ್ ಸ್ಟಾಪ್ ನರಕಕ್ಕೆ ಹೋದ. ನರಕ ಕರ್ಕೊಂಡೋಗಿ ಇಬ್ಬರು ಯಮದೂತರದು ಅಂತ ಹಿಂಗೆ ತಳ್ಳೋದು ಅಂತ ದಬ ಹೋಗಿ ಹಿಂಗೆ ತಿಮ್ಮ ಬೀಳ್ತಾನೆ. ಬಿದ್ದ ತಕ್ಷಣ ಯಾರ್ದೋ ಕಾಲು ಹಿಂಗೆ ನೋಡ್ತಾನೆ. ತಿಮ್ಮನ ಅಪ್ಪ
ಅವಾಗ ಹಿಂದೆ ಬೈದಿದ್ರಲ್ಲ ಈ ಕತ್ತೆ ಅಂತ ಅವರು ಹೋಗ್ಬಿಟ್ಟಿದ್ದಾರೆ. ತಿಮ್ಮ ನೋಡಿದ ತಕ್ಷಣ ಅಯ್ಯೇ ಅಂದ ತಕ್ಷಣ ಹಿಂಗೆ ಅಂದ್ಕೊಂಡ, ಹಿಂಗಂದ, ನನ್ನ ಮಗನೇ ನಾಚಿಕೆ ಆಗಲ್ಲ ನಿನಗೆ, ನರ್ಕಕ್ಕೆ ಬಂದಿದ್ಯಾ ನೀನು? ನನಗೆ ಆವತ್ತೇ ಗೊತ್ತಿತ್ತು ನೀನು ಹುಟ್ಟುವಾಗಲೇ ನಿನ್ನ ಇದೇ ಪೋಸ್ಟಿಂಗ್ ಗ್ಯಾರಂಟಿ, ನಿಮಗೆ ನಿನ್ನ ಫೈನಲ್ ಪೋಸ್ಟಿಂಗ್ ಇಲ್ಲೇ ಲ್ಯಾಂಡ್ ಆಗ್ತೀಯಾ ಅಂತ ನನಗೆ ಗೊತ್ತಿತ್ತು. ಏನು ತಪ್ಪು ಮಾಡಿದ್ಯಾ ನೀನು ಜೀವನದಲ್ಲಿ? ಎಷ್ಟು ವರ್ಷ ಬದುಕಿದ್ದೆ? 80 ವರ್ಷ ಬದುಕಿದ್ನಪ್ಪ. 80 ವರ್ಷದಲ್ಲಿ ಏನೇನು ಮಾಡಿದೆ ಅಪ್ಪ? ಈ ಪಾಪ ಮಾಡಿದೆ, ಈ ದರೋಡೆ ಮಾಡಿದೆ, ಇವ್ರಿಗೆ ಮೋಸ ಮಾಡಿದೆ, ಇವ್ರಿಗೆ ಈ ಥರ ಮಾಡಿದೆ, ಅವ್ರಿಗೆ ಅವು ಮಾಡಿದೆ. ಅಯ್ಯೋ, ಇಂಥ ಪಾಪ ಕೆಲಸಗಳೆಲ್ಲ ಕೇಳಬಾರ್ದು. ಶಾಂತಂ ಪಾಪಂ. ಇಂಥ ಘೋರ ಅಪರಾಧಗಳು, ಸಾವಿರಾರು ಅಪರಾಧಗಳು ಮಾಡಿರೋ ನಿನಗೆ ನರಕನೇ ಸರಿಯಾದ ಜಾಗ, ಹೋಗಿ ಸಾಯಿ ನನ್ನ ಮಗನೇ ಅಂದು. ತಮ್ಮ ಹೋಗ್ತಾ ಇದ್ದಾಗ ತಿಮ್ಮ, ಸರಿ ನಮಗೆ ಮಾತ್ರ ನರಕ ಅಂತ ಹೇಳ್ಬಿಟ್ರಲ್ಲ, ನನಗಿಂತ ಮುಂಚೆ ನೀವು ಬಂದಿದ್ದೀರಲ್ಲ, ನೀವೇನು ಪಾಪ ಮಾಡಿದ್ರಿ ಅಲ್ವಾ? ಅಪ್ಪ ತಾನವನು, ನನಗಿಂತ ಮುಂಚೆ ಬಂದಿರೋ ನೀವೇನು ಪಾಪ ಮಾಡಿದ್ರಿ? ಪಾಪಿ, ನಿಮ್ಮ ಥರ ನಾನು ಸಾವಿರಾರು ಪಾಪಗಳು ಮಾಡಿಲ್ಲ, ನಾನು ಮಾಡಿದ್ದು ಒಂದೇ ಪಾಪ, ನಿನಗೆ ಅಪ್ಪ ಆಗಿತ್ತು. ಈ ಥರ ಕೆಲವು ಸರಿ ಸಾವಿರ ಅಪರಾಧಗಳು, ಒಂದು ಅಪರಾಧ ಮಾಡಿಬಿಟ್ರೆ ಅದನ್ನು ನಲಿಫೈ ಮಾಡೋಕ್ಕೆ ಭಾಳ ಕಷ್ಟ ಅಂತ ಹೇಳಿ ಕೊನೆಯಲ್ಲಿ ಇನ್ನೊಂದು 3 ನಿಮಿಷ ಬೀಚಿ ಈ ಪ್ರಶ್ನೆ ಉತ್ತರ ಭೂಪ ಅಂತ ಇವ್ರು ಕೇಳಿದ್ರಲ್ಲ, ಬೀಚಿ ಸಕ್ಸೆಸಾರು ಆ್ಯಕ್ಚುಲಿ ಇದನ್ನು ಸ್ಟಾರ್ಟ್ ಮಾಡಿದ್ದು ಬೀಚಿ ಸುಧಾ ಪತ್ರಿಕೆಯಲ್ಲಿ ಸ್ಟಾರ್ಟ್ ಆದಾಗ ಬರಿತಾಯಿದ್ರು. ಆವತ್ತಿನ ಸುಧಾ ನೀವೆಲ್ಲ ಹಳೆ ಸೀನಿಯರ್ಸ್ ಎಲ್ಲ ನೋಡಿದ್ದೀರಾ, ಓಪನ್ ಮಾಡಿದ್ರೆ 2 ಇಂಪಾರ್ಟೆಂಟ್ ಕಾಲಮ್ ಇರ್ತಾಯಿತ್ತು. ಎಡಗಡೆ ವಿಚಾರ ರಶ್ಮಿ ಅಂತ ಡಾಕ್ಟರ್ GP ರಾಜರತ್ನಂ ಬರಿತಾ ಇದ್ದರು. GP ರಾಜರತ್ನಂ ಅವರ ವಿಚಾರ ರಶ್ಮಿ, ಇನ್ನೊಂದು ಕಡೆ ಬೀಚಿಯವರ ಉತ್ತರ ಭೂಪ. ಅಲ್ಲಿ ಫಿಲಾಸಫಿ, ನೀತಿ, ಮಾರಲ್ ಎಲ್ಲ ಇದ್ದರೆ ಇಲ್ಲಿ ಹಾಸ್ಯ, ವ್ಯಂಗ್ಯ, ವಿಡಂಬನೆ, ಇದು ಈ ಥರ ಇದರೊಳಗೇ ಫಿಲಾಸಫಿ ಭಾಳ ಬರ್ತಾಯಿತ್ತು. ಆದರೆ ಹೆಸರು ಮಾತ್ರ ಯಾರು ಗೊತ್ತಾಗ್ತಾ ಇರಲಿಲ್ಲ. ಈಗ ಸುಧಾ ಪತ್ರಿಕೆಯಲ್ಲಿ ಹೆಸರು ಬರೆಯೋರು ರಾಮ್ ಅಂತ. ಅವ್ರು ಯಾರು ಅಂತ ನಿಮಗೆ ಗೊತ್ತಾ ಮೇಡಮ್? ಅಲ್ವಾ? ಸೊ ಹಾಗೆ ಇವರು ಅಜ್ಞಾತ ಹೆಸರಿನಲ್ಲಿ ಬರಿತಾ ಇದ್ರು. ಬೀಚಿ ಕೂಡ ಉತ್ತರ ಭೂಪ ಅಂತ ಬರಿತಾ ಇದ್ರು. ಹೆಸರು ಹೇಳೋದೇ ಗೊತ್ತಾಗ್ತಾ ಇರಲಿಲ್ಲ. ಎಂಥ ಗಹನವಾದ ಪ್ರಶ್ನೆಗಳಿಗೆ ಸಡನ್ ಅಯ್ಯೋ ಈ ಥರ ಉತ್ತರ ಇದೆಯಾ, ಇದಕ್ಕೆ ಯಾಕೆ ನಾನು ಇಂಥ ಪ್ರಶ್ನೆ ಕೇಳಕ್ಕೆ ಹೋದೆ ಅಂತ ಅನ್ನಿಸ್ಬೇಕು ಪ್ರಶ್ನೆ ಕೇಳಿದಾಗೆ. ಆ ಥರ ಉತ್ತರ ಕೊಡ್ತಾ ಇದ್ರು ಬೀಚಿ. ಎಲ್ಲ ಏನೇನೋ ಮಾಡೋಕ್ಕೆ ಹೆಸರುಗಳು ಕೇಳ್ತಾ ಇದ್ರು. ಒಂದು ಪ್ರಶ್ನೆ, ನಿಮ್ಮ ಹೆಸರನ್ನು ಕೇಳಬಹುದೇ? ಪ್ರಶ್ನೆ ಉತ್ತರ ಏನು ಗೊತ್ತಾ? ಕೇಳಬಹುದು. ಏನು ಹೇಳ್ತೀರಾ ಆನ್ಸರು? ನಿಮ್ಮಲ್ಲಿ ಭಾಳ ಜನ ಸೈಂಟಿಸ್ಟ್ಗಳಿದ್ದೀರಾ ಅಥವಾ ಸೈನ್ಸ್ ಓದಿರೋರು ಇದ್ದೀರಾ. ಬೀಚಿಗೆ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ ನೋಡಿ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದವರು, ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದ ಬೀಚಿ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ ಅಂದರೆ, ವಿಜ್ಞಾನದಿಂದ ಮಾನವ ಮುಂದುವರೆದನೋ, ಮಾನವನಿಂದ ವಿಜ್ಞಾನ ಮುಂದುವರಿತಾ? ಹೇಳ್ತೀರಾ ಮೇಡಮ್? ಯಾರಾದ್ರೂ ಹೇಳೋಕ್ಕಾಗತ್ತಾ? ಯಾವ ಅಬ್ದುಲ್ ಕಲಾಂ, ಯಾವ ಸತೀಶ್ ಧವನ್, ಯಾವ ಚಾರ್ಲ್ಸ್ ಡಾರ್ವಿನ್, ಯಾವ ಐನ್ಸ್ಟೈನ್, ಯಾರು ಐಸಾಕ್ ನ್ಯೂಟನ್ಗೆ ಭಾಳ ಹೇಳೋದು ಕಷ್ಟ ಅಲ್ವಾ? ವಿಜ್ಞಾನದಿಂದ ಮಾನವ ಮುಂದುವರೆದನೋ, ಮಾನವನಿಂದ ವಿಜ್ಞಾನ ಮುಂದುವರಿತೋ? ಬೀಚಿ ಹೇಳ್ತಾರೆ ಅದೆಲ್ಲ ಏನೇ ಇರಲಿ, ಕೆಲವು ಮಾನವರಂತೂ ಅವ್ರ ಮಾವನವರಿಂದ ಮುಂದುವರೆದಿದ್ದಾರೆ. ಏನು ಫಸ್ಟ್ ಕ್ಲಾಸ್ ಆಗತ್ತಾ ಸರ್? ಕೆಲವು ಸಿಲ್ಲಿ ಕ್ವಶನ್ಗೆ ಸಿಲ್ಲಿ ಉತ್ತರನೇ ಹೇಳಬೇಕು, ಗಹನವಾದ ಕ್ವಶನ್ ಗಹನವಾದ ಉತ್ತರನೇ ಹೇಳಬೇಕು ಅಂತ ಒಂದು ಪಾಲಿಸಿ ಮಾಡ್ಕೊಂಡಿದ್ರು. ಸರ್, ನಾನು ಪ್ರತಿ ದಿವಸ ಟೀ ಕುಡಿಯೋದು ನನಗೆ ಅಭ್ಯಾಸ. ಪ್ರತಿ ದಿವಸ ಟೀ ಕುಡಿಯುವಾಗ ಒಂದು 2-3 ಡ್ರಾಪ್ ಆದರೂ ಶರ್ಟ್ ಮೇಲೆ ಬಿದ್ದೋಗ್ಬಿಡುತ್ತೆ ಟೀ. ನಾನು ಶರ್ಟ್ ಮೇಲೆ ಟೀ ಬೀಳದೇ ಇರೋ ಅಂತ ಆಗ್ತಾನೆ ಇಲ್ಲ. ಎಷ್ಟೊಂದು ಟ್ರೈ ಮಾಡ್ತೀನಿ ನಾನು. ಅದು ಗ್ಲಾಸಲ್ಲಾದರೂ ಕುಡಿಲಿ, ಕಪ್ನಲ್ಲಾದರೂ ಕುಡಿಲಿ, ಯಾವುದ್ರಲ್ಲ ಪೇಪರ್ ಕಪ್ನಲ್ಲಾದರೂ ಕುಡಿಲಿ, ಯಾವುದ್ರಲ್ಲಾದ್ರೂ ಕುಡಿಲಿ, ಅದು ಏನಾಗುತ್ತೆ, ಒಂದು ಸ್ವಲ್ಪ ಕುಡಿದ್ರೆ 1-2 ಡ್ರಾಪ್ ಟೀ ಚೆಲ್ಲೋಗುತ್ತೆ ನನ್ನ ಶರ್ಟ್ ಮೇಲೆ. ನನ್ನ ಶರ್ಟ್ ಮೇಲೆ ಟೀ ಚೆಲ್ಲದೇನೆ ಇರೋಕ್ಕೆ ಏನು ಮಾಡಬೇಕು? ಬೀಚಿ ಹೇಳ್ತಾರೆ ಕಾಫಿ ಕುಡೀರಿ. ಅವಾಗ ಟೀ ಚೆಲ್ಲಲ್ಲ, ಟೀ ಚೆಲ್ಲೋದೇ ಇಲ್ಲ. ಇದು ಆ ಥರ. ಆದರೆ ಗಹನವಾದ ಪ್ರಶ್ನೆ ಅಂತ ಹೇಳಿದ್ನಲ್ಲ, ಆಕಾಶಕ್ಕೂ ಭೂಮಿಗೂ ಅಂತರ ಎಷ್ಟು? ಹೆಂಗಿದೆ ಪ್ರಶ್ನೆ? ಆಕಾಶಕ್ಕೂ ಭೂಮಿಗೆ ಅಂತರ ಎಷ್ಟು ಅಂದರೆ ಗಿಸ್ಟ್ರಾನಮಿ ಓದಿರೋ ಅಂಥವರೆಲ್ಲ ಏನೇನೋ ಅಳೆದಿದ್ದಾರೆ, ಎಲ್ಲೋ ಇಷ್ಟು ಬಿಲಿಯನಿಯರ್ಸ್. ಬೀಚ್ ಸಿಂಪಲ್ ಆನ್ಸರ್ ಕೊಡ್ತಾರೆ. ಆಕಾಶಕ್ಕೂ ಭೂಮಿಗೂ ಅಂತರ ಎಷ್ಟು ಅಂದರೆ, ಎಲ್ಲಿದೆ ಅಂತರ? ಭೂಮಿ ಮುಗಿದ ಕೂಡಲೇ ಆಕಾಶ ಅಲ್ವಾ? ದಿಗಂತ ಅಂತಾರಲ್ಲ, ಭೂಮಿ ಮುಗಿದ ಕೂಡಲೇ ಆಕಾಶ. ಈ ಥರ ಅಂದರೆ ಇದರಲ್ಲಿ ಅರ್ಥ ಫಿಲಾಸಫಿ ಏನಿದೆ ಅಂತಂದರೆ, ನಾವು ಯಾವುದೋ ಒಂದು ಎಷ್ಟೋ ದೂರ ಇರುತ್ತೆ ಅಂದ್ಕೊಂಡಿರ್ತೀವಿ, ನಮಗೆ ಗೊತ್ತಿರಲ್ಲ, ನಮ್ಮ ಹತ್ರನೇ ಇರುತ್ತೆ. ಫಾರ್ ಎಕ್ಸಾಂಪಲ್ ದೇವರು ಅಂತ ತೊಗೊಳ್ಳಿ. ದೇವರು ಅಲ್ಲೆಲ್ಲೋ ಇರ್ತಾನೆ, ಇಲ್ಲೆಲ್ಲೋ ಇರ್ತಾನೆ ಅಂತ ಅಂದ್ಕೊಂಡಿರ್ತೀವಿ. ಇಲ್ಲೇ ಇರ್ತಾನಲ್ಲ ದೇವರು, ಇಲ್ಲ ನಮಗೆ ಗೊತ್ತಿಲ್ಲ ಇಲ್ಲಿ ಇರ್ತಾನೆ ಅಂತ. ನಮ್ಗೆ ಇಲ್ಲಿ ಬಿಟ್ಟು ಇನ್ನೆಲ್ಲ ಹುಡ್ಕೊಂಡು ಹಿಂಗೆ ಹೋಗ್ತಾ ಇರ್ತೀವಿ. ಕೊನೆಯಲ್ಲಿ ಒಂದು ಆ ಫಿಲಾಸಫಿದು ಒಂದು ಹಾಡು ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ನಾನು. ಎಲ್ಲಿರ್ತಾನೆ ದೇವರು? ಇಲ್ಲೆಲ್ಲ ದಕ್ಷಿಣ ಕನ್ನಡ, ಅವಿಭಜಿತ ದಕ್ಷಿಣ ಕನ್ನಡ ಅಂದರೆ ಬರೀ ದೇವರುಗಳೇ. ಮಂಗಳಾದೇವಿ ಊರು, ಪೊಳಲಿ ರಾಜರಾಜೇಶ್ವರಿ, ಕಟೀಲ್ ದುರ್ಗಾ ಪರಮೇಶ್ವರಿ, ಕುಂದಾಪುರ ಯಾವುದಾದ್ರು
ಉಡುಪಿ ಕೃಷ್ಣ, ಕೊಲ್ಲೂರು ಮೂಕಾಂಬಿಕೆ, ಎಲ್ಲ ದೇವರುಗಳನ್ನ ಹುಡುಕೊಂಡು ನಾವು ಎಲ್ಲೆಲ್ಲೋ ಧರ್ಮಸ್ಥಳ, ಮಂಜುನಾಥ ಹುಡುಕೊಂಡು ಬರ್ತೀವಿ. ದೇವರು ನಿಮಗೆ ಪ್ರಪಂಚದಲ್ಲಿ ಅನೇಕ ಕೋಟಿ 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 ದೇವರ ನಾಮಗಳಿದೆ. ದಾಸರುಗಳೆಲ್ಲ ದೇವ್ರನ್ನ ವರ್ಣಿಸಿ ಹಾಡು ಹೇಳಿದ್ದಾರೆ. ಇದು ದೇವರ ರಿಪ್ಲೈ ಏನಾದ್ರು ಕಳಿಸಿ ಅನ್ನೋ ಒಂದು ಮೆಸೇಜು. ಇದಕ್ಕೆ ರಿಪ್ಲೈ ಇಲ್ಲೊಬ್ಬರು ರಾಮಕೃಷ್ಣ ಪರಮಹಂಸರು ಒಂದು ರಿಪ್ಲೈ ಕೊಡ್ತಾರೆ. ಅದಷ್ಟು ಮಾತ್ರ ಹೇಳ್ಬಿಟ್ಟು ನಾನು ಮುಗಿಸ್ಬಿಡ್ತೀನಿ. ಕೊನೆಯದು ಬೀಚಿ ಅವನು ಸತ್ತಿರೋದ್ರಿಂದ ಎಂಡ್ ಮಾಡಬಾರ್ದು ತಿಮ್ಮಂದು. ಬೀಚಿದು ಮಾತ್ರ ಕೊನೆಯಲ್ಲಿ ಹೇಳೋಕ್ಕೆ ಮುಂಚೆ ದೇವರು ರಿಪ್ಲೈ ಮಾಡ್ತಾನಂತೆ ಭಕ್ತನಿಗೆ, ಎಲ್ಲಿ ಅರಸುವೆ ನನ್ನ ಓ ನನ್ನ ಕಿಂಕರನೇ, ಎಲ್ಲಿ ಅರಸುವೆ ನನ್ನ ಓ ನನ್ನ ಕಿಂಕರನೇ, ನಿನ್ನ ಬಳಿಯೇ ನಾನು ವಾಸಿಸಿರುವೆ, ನಾನು ನಿನ್ನೊಂದಿಗೆ ಇದ್ದರೂ ಜೊತೆಯಲ್ಲಿ ಎಲ್ಲೋ ದೂರದಿ ಹುಡುಕಿ ಬಳಲುತ್ತಿರುವೆ, ಎಲ್ಲಿ ಅರಸುವೆ ನನ್ನ ಓ ನನ್ನ ಕಿಂಕರನೇ, ನಿನ್ನ ಬಳಿಯೇ ನಾನು ವಾಸಿಸಿರುವೆ, ನಾನು ಚರ್ಮದೊಳಿಲ್ಲ ರೋಮದೊಳಗೂ ಇಲ್ಲ, ಅಸ್ಥಿಯಲೋ ಮಾಂಸದಲೋ ಹುದುಗಿಕೊಂಡಿಲ್ಲ, ಗುಡಿ ಮಸೀದಿಯೊಳಿಲ್ಲ ಕಾಶಿ ಕೈಲಾಸದಲೋ, ದ್ವಾರಕೆ ಅಯೋಧ್ಯೆಯೊಳೋ ದೊರೆವನಲ್ಲ, ಎಲ್ಲಿ ಅರಸುವೆ ನನ್ನ ಓ ನನ್ನ ಕಿಂಕರನೇ, ನಿನ್ನ ಬಳಿಯೇ ನಾನು ವಾಸಿಸಿರುವೆ, ಸನ್ಯಾಸದೊಳಗಿಲ್ಲ ವೈರಾಗ್ಯದೊಳಗಿಲ್ಲ, ಯೋಗಾದಿ ಸಿದ್ಧಿಗೂ ದೂರ ನಾನು, ಶ್ರದ್ಧೆಯಲ್ಲಿರುವುದೋ ಅಲ್ಲಿ ದೊರೆಯುವೆ ನಾನು, ನನಗಾಗಿ ಹುಡುಕಿದರೆ ದೊರೆವೆ ನಾನು, ಎಲ್ಲಿ ಅರಸುವೆ ನನ್ನ ಓ ನನ್ನ ಕಿಂಕರನೇ, ನಿನ್ನ ಬಳಿಯೇ ನಾನು ವಾಸಿಸಿರುವೆ. ನಗುವು ಸಹಜದ ಧರ್ಮ ಅಂತ ಹೇಳಿದ್ರು. ಈ ತಿಮ್ಮನಿಗೂ ಮಂಕುತಿಮ್ಮನಿಗೂ ಏನು ವ್ಯತ್ಯಾಸ ಅಂದರೆ, ಇವರು ಬೀಚಿ ಇಂಡಿವಿಜುವಾಲಿಟಿ, ನಿಮ್ಮನ್ನು ನೀವು ಕಾಣಿಸ್ಕೊಳ್ಳಿ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಓಲ್ಡ್ ರಿಲಿಜಿಯನ್ ಸೆಡ್ ಹೀ ಈಸ್ ಎನ್ ಏಥಿಸ್ಟ್ ಹೂ ಡಸ್ ನಾಟ್ ಬಿಲೀವ್ ಇನ್ ಗಾಡ್, ನ್ಯೂ ರಿಲಿಜಿಯನ್ ಸೇಸ್ ಹೀ ಈಸ್ ಎನ್ ಏಥಿಸ್ಟ್ ಹೂ ಡಸ್ ನಾಟ್ ಬಿಲೀವ್ ಇನ್ ಹಿಮ್ಸೆಲ್ಫ್ ಅಂತ. ಇದು ಬೀಚಿ ಫಿಲಾಸಫಿ. ಏನು ಹೇಳ್ತಾರೆ, ನಿನ್ನಂತೆ ನೀನಾಗು, ನಿನ್ನ ನೀ ಅರಿ ಮೊದಲು, ಚೆನ್ನೆಂದು ದೊಡ್ಡವರನ್ನು ಅನುಕರಿಸಬೇಡ, ಏನಾಯಿತು ಮರಿ ಕತ್ತೆ, ಚೆನ್ನಿತ್ತು ಮುದ್ದಿತ್ತು ತನ್ನ ಅಪ್ಪನಂತಾಗಿ ಹಾಳಾಯಿತು ಅತ್ತೆಮ್ಮ, ಇನ್ನೊಬ್ಬರನ್ನ ಇಮಿಟೇಟ್ ಮಾಡೋಕ್ಕೆ ಹೋಗ್ಬಾರ್ದು. ದೇವರ ವಿಷಯದಲ್ಲಿ ದೇವರು ಇದಾನೋ ಇಲ್ವೋ ಅನ್ನೋದು ನಮಗೆ ಗ್ಯಾರಂಟಿ ಇಲ್ಲ. ಆದರೆ ಇದು ಇಲ್ಲ ಅಂದರೆ ಇಲ್ಲ ಅಂತ ಸ್ಟ್ರಾಂಗಾಗಿ ಅಂದ್ಕೊಳ್ಳಿ, ಇಲ್ಲ ಅಂದರೆ ಸ್ಟ್ರಾಂಗ್ ಆಗಿರಬೇಕು ಅಂತ ಡಿ.ವಿ. ಗುಂಡಪ್ಪನವ್ರು ಹೇಳ್ತಾರೆ. ಏನಂದರೆ, ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿರುವ ಇಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯಿತು, ಸಿಂಬಳದಿನ ಒಣ ನೀನು ಮಂಕುತಿಮ್ಮ. ಈ ಇಬ್ಬರು ತಿಮ್ಮಗಳು ನಮಗೆ ಎಂಥ ದರ್ಶನ ಕೊಟ್ಟಿದ್ದಾರೆ. ಇಂಥ ತಿಮ್ಮ ಇವತ್ತು ಆ ತಿಮ್ಮ ಮಂಕುತಿಮ್ಮ ಇಲ್ಲದೇ ಇರ್ಬೋದು, ಬಟ್ ಪ್ರತಿಯೊಂದು ವಾಟ್ಸಪ್ ಗ್ರೂಪ್ನಲ್ಲೂ ದಿನಕ್ಕೆ ಒಂದಾದರೂ ಮಂಕುತಿಮ್ಮನ ಕಗ್ಗ ಎಲ್ಲರ ಮನೆಗಳಲ್ಲಿ ಓಡಾಡ್ತಾ ಇದೆ. ಆದರೆ ಈ ತಿಮ್ಮ ಕೂಡ, ಬೀಚಿಯವರ ತಿಮ್ಮ ಕೂಡ ಸಡನ್ ನಮ್ಗೆ ಯಾವಾಗಲೂ ನಗಿಸ್ತಾ ವಿಚಾರಪೂರಿತ ಹಾಸ್ಯ. ಅಂದನಾಥ್ ತಿಮ್ಮ ಅಂತ ಒಂದು ಪುಸ್ತಕ ಬರೆದಿದ್ದಾರೆ, ಕವನ ಸಂಕಲನ ಅಂದನಾಥ್ ತಿಮ್ಮ. ಅದಕ್ಕೆ ಮುನ್ನುಡಿ ಬರೀತಾರೆ ತಿರುಮಲೆ ತಾತಾಚಾರ್ಯ ಶರ್ಮಾ ಅಂತ. ಏನು ಬರೆಯೋದು ಅಂದರೆ ಅವರು ಕನ್ನಡದಲ್ಲಿ ನಗೆಗಾರ ದಾರ್ಶನಿಕ, ಹ್ಯೂಮರಿಸ್ಟ್ ಫಿಲಾಸಫರ್, ನಗೆಗಾರ ದಾರ್ಶನಿಕರು ಕನ್ನಡದಲ್ಲಿ ಇಬ್ಬರು, ಒಬ್ಬರು ಕೈಲಾಸಂ, ಇನ್ನೊಬ್ಬರು ಬೀಚಿ ಅಂತ. ಹಾಸ್ಯದ ಮುಖಾಂತರ ಅವರು ಫಿಲಾಸಫಿಗೆ ತೊಗೊಂಡೋದ್ರು, ಇವರು ಪದ್ಯ ಫಿಲಾಸಫಿ ಮುಖಾಂತರ ಇವರು ತೊಗೊಂಡೋದ್ರು. ಇವರಿಬ್ಬರು ಇಂಥ ಬೀಚಿ ನಮ್ಮನ್ನು ಇವತ್ತು 29ನೇ ತಾರೀಕು 7ನೇ ತಾರೀಕು ಡಿಸೆಂಬರ್ 1980ನೇ ಇಸ್ವಿನಲ್ಲಿ ದೇಹದಲ್ಲಿ ನಮ್ಮನ್ನು ಹೋದರು. ಆದರೆ ದೇಹದಲ್ಲಿ ಬೀಚಿ ಇಲ್ಲದೇ ಇದ್ರೂ ಆ ಬೀಚಿ ಯಾವಾಗಲೂ ಗೀಚಿದ್ದೆಲ್ಲ ನಮ್ಮನ್ನು ಕೈ ಚಾಚಿ ನಮ್ಮನ್ನು ಬಾಚಿ ತಗೊಳ್ತಾ ಇರೋದ್ರಿಂದ ಬೀಚಿ ಅಂದರೆ ಕೊನೆಯಲ್ಲಿ ಬಿ ಚಿಯರ್ಫುಲ್,
ಮತ್ತು ಬಿ ಚಿರಂಜೀವಿ ಅಂತ ಹಿಂಗೆ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟೆ ಎಲ್ರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಶ್ರೀ ವೈ ಗುಂಡ್ರಾವ್ರವರು ಮಾತು ಆರಂಭಿಸುವಾಗ ಗೌರವ ಕಾರ್ಯದರ್ಶಿಯವರು ಗುಂಡ್ರಾಯರು ಏನು ಮಾತಾಡ್ತಾರೆ ನೋಡು ಅಂತೇಳಿ ಹೆದರಿಸಿದ್ರು ಹೇಳಿದರು. ನನಗೆ ಭಾಳ ಖುಷಿ ಆಯಿತು. ಯಾಕಂತೇಳಿ ನನಗೂ ಹೆದರುವವರು ಇದ್ದಾರೆ ಹೇಳಿ. ನನ್ನ ಹೆಂಡತಿಯೇ ನನಗೆ ಹೆದರುವುದಿಲ್ಲ, ಗುಂಡ್ರಾಯರು ಹೆದರಿದ್ರು ಹೇಳಿದರೆ ನಾನು ಅದೆಂಥ ಭಾಗ್ಯಶಾಲಿ. ಅವರು ಇವತ್ತು ಬೀಚಿ ಮತ್ತು ಹಾಸ್ಯದ ಬಗ್ಗೆ ಹೇಳ್ತಾ ಈಗ ವಧು ಸಿಗುವುದಿಲ್ಲ ಹವ್ಯಕರಲ್ಲಿ ಅಂತೇಳಿ. ಹವ್ಯಕರಲ್ಲಿ ಮಾತ್ರ ಅಲ್ಲ, ತುಂಬ ಸಮುದಾಯದಲ್ಲಿ ವಧು ಸಿಗುವುದಿಲ್ಲ. ಅದಕ್ಕೂ ಕೂಡ ಪರಿಹಾರವನ್ನು ಅವರು ಅವರ ಉಪನ್ಯಾಸದಲ್ಲಿ ಸೂಚಿಸಿದರು. ಹಾಗೆ ಈ ನಮ್ಮ ನೆಲದ ಬಗ್ಗೆ ಪ್ರೀತಿ ಅಭಿಮಾನವನ್ನು ತೋರಿಸಿದ್ದು ಅವರು ಮಾತ್ರ ಅಲ್ಲ. ಮೊನ್ನೆ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಂಕುರ್ ರಾಮನಾಥ್ರವರು ಕೂಡ ಇಲ್ಲಿಯ ಯಕ್ಷಗಾನದ ಬಗ್ಗೆ, ನಾಟಕದ ಬಗ್ಗೆ ಹೇಳುತ್ತಾ ಮಂಗಳೂರಿನ ಅಡುಗೆ ಭಟ್ಟರ ಬಗ್ಗೆ ಒಂದು ಹಾಸ್ಯವನ್ನು ಹೇಳಿ ಇಲ್ಲಿಯ ನೆಲದ ಬಗ್ಗೆ ಅಭಿಮಾನ ತೋರಿಸಿದ್ರು. ನಾವೆಲ್ಲರೂ ಇವರಿಬ್ಬರ ಅಭಿಮಾನಿಗಳು ಅಂತ ಹೇಳ್ತಾ ಇವರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಮರ್ಪಿಸ್ತಾ ಇದ್ದೇವೆ. ಈಗಾಗಲೇ ವಿಳಂಬ ಆದ್ದರಿಂದ ನಾವು ಕಾರ್ಯಕ್ರಮದಲ್ಲಿ ಅಧ್ಯಕ್ಷೀಯ ಭಾಷಣವನ್ನು ನುಡಿಯುವಂತೆ ನಮ್ಮ ಘಟಕದ ಅಧ್ಯಕ್ಷರಾದಂಥ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಹಾಗೂ ಇಂದಿನ ಸಮಾರಂಭದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇವತ್ತಿನ ದಿವಸ ನಮ್ಮನ್ನು ನಗಿಸಿದ್ದಾರೆ. ನಗುವುದೇ ಸ್ವರ್ಗ, ಅಳುವುದೇ ನರಕ ಅಂಥೇಳಿ ತೋರಿಸಿದ್ದಾರೆ. ನಕ್ಕಿದರೆ ಯಾವ ಬಿ ಪಿನೂ ಬರಲ್ಲ, ಯಾವ ಶುಗರು ಬರಲ್ಲ. ನಾವು ಈ ಡೈಲಿ ಎಷ್ಟು ನಗ್ತೇವೆ ಅಂಥ ಒಂದು ಶಕ್ತಿ ನಮ್ಮ ಅನುಕ ರಾಮಚಂದ್ರವರು ಹಾಗೂ ಗುಂಡೂರವರು ತೋರಿಸಿಕೊಟ್ಟಿದ್ದಾರೆ. ಅವರಿಗೆ ಎದ್ದು ನಿಂತು ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಯಾಕಂದರೆ ಇವತ್ತಿನ ನಮ್ಮ ದೇವರು, ಇವತ್ತಿನ ಕಾರ್ಯಕ್ರಮ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಅವರಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ತುಂಬ ಹೃದಯದ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಮನುಷ್ಯನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಾದ್ರೆ ಇಂಥ ಹಾಸ್ಯಭರಿತ ನಾವು ಡೈಲಿ 1 ಗಂಟೆ ಜೀವನದಲ್ಲಿ ನಾವು ಹಾಸ್ಯವನ್ನು ಮಾಡಿದರೆ, ಹೆಂಡತಿ ಹತ್ರ ಮಾತಾಡಬೇಕಾದ್ರೂ ಹಾಸ್ಯ ರೀತಿಯಿಂದನೇ ಹೆಂಡತಿಯನ್ನು ಬೈಬೋದು, ಜೋರು ಮಾಡ್ಬೋದು. ನಗುವಿನಲ್ಲಿ ನಾವು ಕಾಣುವಂಥ ಒಂದು ರೂಪ ಈ ಇಬ್ಬರ ಮುಖದಲ್ಲಿ ನಾವು ಕಂಡಿದ್ದೇವೆ. ಯಾಕಂದ್ರೆ ನಾವು ಈ ಕೆಲವೊಂದು ಟೈಮ್ ಹೆಂಡತಿ ಹತ್ರ ಮಾತಾಡಬೇಕಾದ್ರೆ, ಮಕ್ಕಳ ಹತ್ರ ಮಾತಾಡಬೇಕಾದ್ರೆ ನಗ್ತಾ ಅವರನ್ನು ಜೋರು ಮಾಡಲಿಕ್ಕಾಗಲಿ, ಮತ್ತು ಹೇಗೆ ಮದುವೆ ಮಾಡ್ಕೊಳ್ಳೋದು, ವಾಕಿಂಗ್ನಲ್ಲಿ ಮದುವೆ ಮಾಡಿಕೊಡುವಂಥ ಒಂದು ಅಭ್ಯಾಸ, ಹಾಗೆ ಮನುಷ್ಯನ ಜೀವನದಲ್ಲಿ ನಾವು ಹೇಗಿರಬೇಕು, ಮಂಜುನಾಥನ ಬಗ್ಗೆ ಸುಧಾ ಹೇಳಿದರು, ಮುರಳಿ ಮೋಹನ್ ಚುಂತಾರವ್ರ ಬಗ್ಗೆ ಸುಧಾ ಹೇಳಿದರು. ಇಂಥ ಒಂದು ಒಳ್ಳೆ ಕಾರ್ಯಕ್ರಮ, ಎಷ್ಟು ಜನ ಇಲ್ಲಿ ಕೂತ್ಕೊಂಡಿದ್ದಾರೆ, ಎಲ್ಲರೂ ಬಹಳ ಚಿತ್ತದಿಂದ ಆ ಕಾರ್ಯಕ್ರಮವನ್ನು ನೋಡಿದ್ದಕ್ಕೆ ನಿಮಗೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕಟ್ಟಿಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮ ಬಹಳ 100% ಸಕ್ಸಸ್ಫುಲ್ ಆಗಿದೆ. ಬಹಳ ಚಂದನಿದೆ. ಒಂದು ಜನ ಸುದ ಎದ್ದು ಎಲ್ಲೂ ಹೋಗಲಿಲ್ಲ ಸರ್ ನಿಮ್ಮ ಕಾರ್ಯಕ್ರಮ ಮಾತಿನಿಂದ. ಯಾಕಂದರೆ ನೀವು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಇಂಥ ಒಂದು ವೇದಿಕೆಗೆ ಬಂದು ನೀವು ನಮ್ಮ ಹಾಸ್ಯನ್ಮುಖಿ ದೇವರಾಗಿದ್ದೀರಾ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇಂಥ ಕಾರ್ಯಕ್ರಮ ಇನ್ನು ಕನ್ನಡ ಸಾಹಿತ್ಯ ಪರಿಷತ್ತನ್ನು ತುಂಬ ಆಗಲಿ, ನಿಮಗೆಲ್ಲ ಖುಷಿ ತರುವಂಥ ಒಂದು ಕೆಲಸ ಗುಂಡೂರಾವರು ಹಾಗೂ ಅನುಕ ರಾಮಚಂದ್ರ ಅವರು ಮಾಡಿದ್ದಾರೆ. ಇಂತಹ ಕಾರ್ಯಕ್ರಮ ಇನ್ನು ಮುಂದಿನ ದಿನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತದೆ ಅಂತ ಹೇಳಿ ನನ್ನ ಭಾಷೆಯನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ತರಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೆ. ಅದೇ ರೀತಿಯಲ್ಲಿ ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿ ಶ್ರೀ ವೈ ಗುಂಡೂರಾವ್ ಅವರಿಗೂ ಕೂಡ ನಮ್ಮ ಪ್ರೀತಿಯ ಸ್ಮರಣಿಕೆ ನಮ್ಮ ಅಧ್ಯಕ್ಷರ ಮೂಲಕ. ಹವ್ಯಕ ಸಭಾದ ಅಧ್ಯಕ್ಷರಾದಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್ರಿಗೆ ನಮ್ಮ ಅಧ್ಯಕ್ಷರು ಸ್ಮರಣಿಕೆಯನ್ನು ಹಸ್ತಾಂತರಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೆ. ಕೊನೆಯದಾಗಿ ವಂದನಾರ್ಪಣೆ ನಮ್ಮ ಕೋಶಾಧಿಕಾರಿಗಳಂತ ಶ್ರೀ ಸುಬ್ರಾಯ ಭಟ್ ಇವರಿಂದ. ಶ್ರೀ ಗುರುಭ್ಯೋ ನಮಃ. ಜೈ ಕನ್ನಡಾಂಬೆ. ನಾವು ಈ ರೀತಿಯ ಒಂದು ನಗೆ ಹಬ್ಬ ಕಾರ್ಯಕ್ರಮವನ್ನು ನಮ್ಮ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಮಾಡಬೇಕಂತ ಯೋಚಿಸಿದಾಗ ಮಂಗಳೂರು ಹವ್ಯಕ ಸಭಾ ಮತ್ತು ಶ್ರೀ ಭಾರತಿ ಕಾಲೇಜು ಹಾಗೆಯೇ ಚೋಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ನಮ್ಮೊಂದಿಗೆ ಕೈಜೋಡಿಸಿ ಈ ಕಾರ್ಯಕ್ರಮವನ್ನು ಇಂತಹ ಸುಂದರ ಸಭಾಂಗಣದಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಾಡುವಲ್ಲಿ ಈ ಸಂಸ್ಥೆಗಳು ಸಾಹಿತ್ಯ ಪರಿಷತ್ತಿನೊಂದಿಗೆ ಕೈ ಜೋಡಿಸಿವೆ. ಅದಕ್ಕಾಗಿ
ಈ ಸಹಯೋಗ ಕೊಟ್ಟಂತಹ ಸಂಸ್ಥೆಗಳನ್ನು ಸ್ಮರಿಸುತ್ತಾ ಇಂದಿನ ಸಿಡಿಲು ನಗೆ ಹಬ್ಬ ಇದರ ಅಧ್ಯಕ್ಷತೆಯನ್ನು ವಹಿಸಿದಂತಹ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆಯೇ ನಮ್ಮನ್ನು ಹಾಸ್ಯ ಲೋಕಕ್ಕೆ ಕೊಂಡೊಯ್ದ ಇಬ್ಬರು ಹಾಸ್ಯ ದಿಗ್ಗಜರು, ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಖ್ಯಾತಿಯ ಹಾಸ್ಯ ದಿಗ್ಗಜರು ಈ ದಿನ ನಮ್ಮೊಂದಿಗೆ ಇದ್ದು ನಮ್ಮನ್ನು ನಗಿಸಿದ್ದು ಅತ್ಯಂತ ಹೆಮ್ಮೆಯ ವಿಚಾರ. ಶ್ರೀಯುತ ಅಣಕು ರಾಮನಾಥ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ವಂದನೆಗಳು. ಹಾಗೆಯೇ ವೈ ವಿ ಗುಂಡೂರಾವ್ ಅವರಿಗೂ ಕೂಡ ಅತ್ಯಂತ ನಲ್ಮೆಯ ಧನ್ಯವಾದಗಳು. ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಮಂಗಳೂರು ಹವ್ಯಕ ಸಭಾದ ಅಧ್ಯಕ್ಷರಾಗಿರುವ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಯಾವತ್ತೂ ಕೂಡ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಯ ವಂದನೆಗಳು. ಹವ್ಯಕ ಮಂಡಲದ ಅಧ್ಯಕ್ಷರಾಗಿರುವ ಗಣೇಶ್ ಮೋಹನ್ ಕಾಶಿಮಠ್ ಯಾವತ್ತೂ ಕೂಡ ನಮ್ಮನ್ನು ತಮ್ಮ ಉಪಸ್ಥಿತಿಯಿಂದ ಪ್ರೋತ್ಸಾಹಿಸ್ತಾರೆ, ಅನೇಕ ಕಾರ್ಯಕ್ರಮಗಳಲ್ಲಿ ಬೆಂಬಲವಾಗಿ ನಿಂತಿದ್ದಾರೆ. ಅವರಿಗೆ ನಮ್ಮ ಅತ್ಯಂತ ಪ್ರೀತಿಯ ವಂದನೆಗಳು. ಹಾಗೆಯೇ ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನದ ಗಣೇಶ್ ಸುಂದರ್ ಅವರಿಗೆ ನಮ್ಮ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಔಪಚಾರಿಕವಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳ ಹಿಂದಿನ ಶಕ್ತಿ ನಮ್ಮ ಕಾರ್ಯದರ್ಶಿಗಳು, ಈರುವರು ಕಾರ್ಯದರ್ಶಿಗಳು ಮುರಳಿ ಮೋಹನ್ ಚೂಂತಾರು ಹಾಗೂ ಗಣೇಶ್ ಪ್ರಸಾದ್ ಜಿ ಅವರಿಗೆ ನಮ್ಮ ಅತ್ಯಂತ ಪ್ರೀತಿಯ ವಂದನೆಗಳು. ಮತ್ತು ಈ ಕಾರ್ಯಕ್ರಮವು ಇಷ್ಟು ಅಚ್ಚುಕಟ್ಟಾಗಿ ಸುಂದರವಾಗಿ ಸಂಪನ್ನಗೊಳ್ಳಲು ಕಾರಣಕರ್ತರಾಗಿರುವಂತಹ ಎಲ್ಲ ಬಂಧುಗಳು, ಹವ್ಯಕ ಸಭಾದ ಬಂಧುಗಳು, ಸಾಹಿತ್ಯ ಪರಿಷತ್ತಿನ ಬಂಧುಗಳು ಹಾಗೂ ಕನ್ನಡಾಭಿಮಾನಿಗಳು ತಾವೆಲ್ಲ ಬಂದಿದ್ದೀರಿ. ತಮಗೆ ನಮ್ಮ ಅತ್ಯಂತ ಪ್ರೀತಿಯ ವಂದನೆಗಳು. ಈ ಕಾರ್ಯಕ್ರಮವನ್ನು ಆಗು ಮಾಡುವಲ್ಲಿ ನಮ್ಮೊಂದಿಗೆ ಸಹಕರಿಸಿದ ಕೆನರಾ ಬ್ಯಾಂಕ್ ಅವರಿಗೆ ನಮ್ಮ ವಿಶೇಷವಾದ ವಂದನೆಗಳು ಸಲ್ಲುತ್ತವೆ. ಹಾಗೆಯೇ ಮಾಂಡೋವಿ ಮೋಟಾರ್ಸ್ ಅವರಿಗೂ ಕೂಡ ನಮ್ಮ ವಿಶೇಷವಾದ ವಂದನೆಗಳು. ಅದಲ್ಲದೆ ಮಾಧ್ಯಮ ಮಿತ್ರರು ನಮ್ಮೊಂದಿಗೆ ಸಹಕರಿಸಿದ್ದಾರೆ, ಸಾಕಷ್ಟು ಪ್ರಚಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ನಮ್ಮ ಪ್ರೀತಿಯ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ವಂದಿಸುತ್ತಾ ವಂದನಾರ್ಪಣೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ. ಅದೇ ರೀತಿ ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ಪ್ರಜಾವಾಣಿಯ ಹಿರಿಯ ಪತ್ರಕರ್ತರು ಹಾಗೂ ಸಾಹಿತಿಯಾದಂತಹ ಶ್ರೀ ಆನಂದ್ ಅವರು ಬಂದಿದ್ದಾರೆ. ಅವರನ್ನು ಸಹ ನಾನು ಗುರುತಿಸ್ತಾ ಇದ್ದೇನೆ. ಹಾಗೆ ಗುಂಡೂರಾವ್ ಅವರ ಪತ್ನಿ ಪರಿಮಳ ಅಕ್ಕ ಹಾಗೂ ರಾಮನಾಥ್ ಅವರ ಪತ್ನಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಸಹ ನಾವು ಗುರುತಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮ ಪ್ರಜಾವಾಣಿ ಫೇಸ್ಬುಕ್ ಲೈವ್ ಆಗಿ ಹೋಗಿದೆ. ಅದರ ಲಿಂಕನ್ನು ಕಳಿಸಿದ್ದೇವೆ. ಮತ್ತೊಮ್ಮೆ ಕೇಳಬೇಕಾಗಿದ್ದರೆ ನಾವು ಲಿಂಕನ್ನು ಹವ್ಯಕ ಸಭಾ ಗ್ರೂಪ್ನಲ್ಲಿ ಹಾಕ್ತೇವೆ. ದಯವಿಟ್ಟು ಪುನಃ ಕೇಳಿ ಆನಂದಿಸಿ, ನಗಿಸಿ, ನಲಿಯೋಣ. ಧನ್ಯವಾದಗಳು.